3 ಚೆಂಡು ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 2 ಗಳಿಕೆಯಾಗಿದೆ. 4ನೇ ಚೆಂಡನ್ನು ಎಸೆಯಬೇಕಾಗಿದೆ ದುರ್ಗಾಶಕ್ತಿ ತಂಡಕ್ಕೆ. ಮನರಂಜನೆ ಚೆಂಡು ಪ್ರತಾಮ್ರವರ ಕೈಯಿಂದ ಬರ್ತಾ ಇದೆ. ಖಂಡಿತವಾಗ್ಲೂ ಅತ್ಯುತ್ತಮವಾದ ಲಯಬದ್ಧ ಚೆಂಡನ್ನು ಸಂಘಟಿಸ್ತಾ ಇದ್ದಾರೆ. ಕುತೂಹಲಕಾರಿ ಪಂದ್ಯಕೂಟ. ಯಾವ ತಂಡ ವಿಜಯಶಾಲಿ ಆಗ್ತದೆ ಆ ತಂಡ ಫೈನಲ್ ತಂಡಕ್ಕೆ ಅರ್ಹತೆಯನ್ನು ನೀಡುವಂಥ ಪಂದ್ಯಕೂಟ. ಖಂಡಿತವಾಗ್ಲೂ ಈ ಒಂದು ಪಂದ್ಯಕೂಟ ಸುಂದರತೆಯಲ್ಲಿ ಸಾಗ್ತಾ ಇದೆ. ಈ ಪಂದ್ಯಕೂಟ ವಿಜಯಶಾಲಿಯಾದರೆ ದ್ವಿತೀಯ ಇಲ್ಲದ್ರೆ ಪ್ರಥಮ ಸ್ಥಾನಕ್ಕೆ ಇರುವಂಥ ಪಂದ್ಯಕೂಟ. ಗಮನಿಸಿ ಆಟವನ್ನು ಮುಂದುವರಿಸಿಕೊಳ್ಬೇಕು, ಜಾಣ್ಮೆಯ ಆಟ ಮುಂದುವರಿಸಿಕೊಳ್ಳಬೇಕು. ಶೀಪ್ ಮಾಡುವಂಥ ಪ್ರಯತ್ನದಲ್ಲಿದ್ದರು. ನಾಲ್ಕು ಬಂದಿದೆ. ಪ್ರಥಮ ಓವರ್ನ ಕೊನೆಯ ಚೆಂಡನ್ನು ಲಾಸ್ಟ್ 2 ಬಾಲ್ ರಿಮೈನಿಂಗ್. ವೆಯ್ಟ್ ಆ್ಯಂಡ್ ಸಿ. ಓಕೆ, ಲಾಸ್ಟ್ 1 ಬಾಲ್ ರಿಮೈನಿಂಗ್. ಥ್ಯಾಂಕ್ ಯು. ಇಲ್ಲ ಆಹಾ, ಬಲವಾಗಿ ದಂಡಿಸಿದ್ರು ಕಾಯರ್ಲಾಗಿ ವಿಭಾಗಕ್ಕೆ ಧಾವಿಸಿದಂತ ಚೆಂಡು ಪ್ರಥಮ ಓವರ್ ಮುಕ್ತಾಯ ಕಂಡಿದೆ. VS ಚಾಲೆಂಜರ್ಸ್ ತಂಡ ಪ್ರಥಮ ಓವರ್ ಮುಕ್ತಾಯದ ವೇಳೆಗೆ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 5 ಗಳಿಕೆಯಾಗಿದೆ. VS ಚಾಲೆಂಜರ್ಸ್ ತಂಡದ ಎಲ್ಲ ಆಟಗಾರರು ಖಂಡಿತವಾಗ್ಲೂ ಈ ಒಂದು ಮೈದಾನದಲ್ಲಿ ಬಹಳಷ್ಟು ಸುಂದರ ಎತ್ತರದ ಪಂದ್ಯಕೂಟವನ್ನು ಸಾಗಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ವೈಭವ್ ಶೆಟ್ಟಿ ಮಾಲೀಕತ್ವದ ತಂಡ VS ಚಾಲೆಂಜರ್ಸ್ ತಂಡ ಖಂಡಿತವಾಗ್ಲೂ ಈ ಒಂದು ಪಂದ್ಯಕೂಟದಲ್ಲಿ ವಿಜಯಶಾಲಿ ಯಾವ ತಂಡ ಆಗ್ತದೆ ಆ ತಂಡ ಫೈನಲ್ಗೆ ಎಂಟ್ರಿಯನ್ನು ನೀಡಲಿದೆ. ಸ್ವತಂತ್ರ ತಂಡಕ್ಕೂ ಕೂಡ ಅವಕಾಶವಿದೆ. ದ್ವಿತೀಯ ಓವರನ್ನು ಎಸೆತಗಾರನಾಗಿ ಅಲ್ಲಿ ವಿಕೆಟ್ ಪತನಗೊಳ್ತಾ ಇದೆ. ಮನ್ವಿತ್ರವರ ಸ್ಥಾನ ತುಂಬಲು ಇನ್ನೊಬ್ಬ ದಂಡುಗಾರಿಕಾ ವಿಭಾಗದಲ್ಲಿ ಬರ್ತಾ ಇದ್ದಾರೆ. ಎಸೆತಗಾರನಾಗಿ ಆಕಾಶ್, ದಂಡುಗಾರಿಕೆಯಲ್ಲಿ ಕೂಡ ಆಕಾಶ್, ಎಲ್ಲ ಇರುವರು ಆಕಾಶ್. ಖಂಡಿತವಾಗಲೂ ಅತ್ಯುತ್ತಮವಾದ ಪಂದ್ಯಕೂಟ ಸಾಗಿರುವಂಥ ವೇಳೆಯಲ್ಲಿ ಸಮಯ 10:33 ಆಗಿದೆ. ನಾಳೆಯ ದಿವಸ ಸೋಮವಾರದ ದಿವಸ ಎಲ್ಲರ ಬಾಯಿಯಲ್ಲಿರುವಂಥ ಮಾತು, ನಾಳೆಯ ದಿವಸ ಸೋಮವಾರ ದಿವಸ ವಾರದ ಪ್ರಥಮ ದಿನ ಸೋಮವಾರ ದಿವಸವಾಗಿದೆ. ಎಲ್ಲರಿಗೂ ಕೂಡ ಕೆಲಸ ಇರುವಂಥ ದಿನ. ಈ ನಿಟ್ಟಿನಲ್ಲಿ ಎಡಗೈ ದಾಂಡಿಗ ಆಕಾಶ್ ಬಲವಾಗಿ ದಂಡನೆ ಮಾಡುವಂತ ಪ್ರಯತ್ನ ಮಾಡಿದ್ರು, ಶೀಪ್ ಮಾಡುವಂತ ತವಕದಲ್ಲಿದ್ರು. ಡಾಟ್ ಅಂಡ್ ಡೆಲಿವರಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಇದರೊಂದಿಗೆ ಅಲ್ಲದಿ ಸಮವಸ್ತ್ರಧಾರಿಗಳು ಜೋಶ್ ಖಂಡಿತವಾಗ್ಲೂ ತಮ್ಮ ತಂಡಕ್ಕೆ ಯಾವ ರೀತಿ ಎಸೆತವನ್ನ ಮುಂದುವರಿಸಿಕೊಳ್ಳಬೇಕು ಆ ನಿಟ್ಟಿನಲ್ಲಿ ಚೆಂಡನ್ನ ಎಸೆತಾ ಇದ್ದಾರೆ. ಅಲ್ಲಿ ಕೊಂಚ ರೀತಿಯಲ್ಲಿ ವಿಫಲತೆ ಬಂದಂತ ಚೆಂಡು ವೈಡ್ ಆಗಿ ಮಾರ್ಪಡ್ತಾ ಇದೆ. ಮತ್ತೆ ಕೂಡ ಅಂಕಾಂಶ ಪಟ್ಟಿ ಜೋಡಣೆಗೊಳ್ತಾ ಇದೆ. 6 ಗಳಿಕೆಯಾಗಿದೆ. ಮೂರನೇ ಚೆಂಡು ಕಾಟನ್ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿದ್ರು. ಖಂಡಿತವಾಗ್ಲೂ ಕಾಟನ್ ಕೇಚ್ ಕ್ಷೇತ್ರದಲ್ಲಿ ತೊಡಗುವಂತ ಸಂದರ್ಭದಲ್ಲಿ ನಾಲ್ಕನೇ ಚೆಂಡನ್ನು ಕೈಗೆ ಎತ್ತಿದ್ದಾರೆ. ಸ್ಟ್ರೈಕರ್ ತುದಿಯಲ್ಲಿ ಧನುಷ್. ಈ ಬಾರಿ ಓಡಿಬಡಿ ದಂಡಿಗಾರಿಕೆ ಮುಂದುವರಿಸಲೇಬೇಕಾಗಿದೆ ಈ ಒಂದು ಮೈದಾನದಲ್ಲಿ. ನಾಲ್ಕನೇ ಚೆಂಡನ್ನು ಕೈಗೆತ್ತಿದ್ದಾರೆ. ಈ ಬಾರಿ
ആഹാ 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 ലെഗ് സൈഡിന്റെ പുറത്തു പോയ പന്താണ്. എന്താണ്? വൈഡാണ്. മികച്ചമായ ഒരു മത്സരം നമ്മൾ എല്ലാവരും ഇവിടെ കാണുന്നുണ്ടോ? നാലാമത്തെ പന്തുമായി ആഹാ ആഹാ ഞാൻ ഈ പറഞ്ഞ ആ ഒരു മത്സരത്തിൽ വൈഡ് നൽകുകയാണ്. സ്കോർ നില കാണാൻ സാധിക്കുന്നത് 9 എന്ന മികച്ച സ്കോറാണ് ഈ ഒരു മത്സരത്തിൽ നമ്മൾ കാണാൻ സാധിക്കുന്നത്. 9 ടീം ദുർഗാശക്തി. നാലാമത്തെ പന്തുമായി സ്ട്രൈക്കിൽ മികച്ച ബാറ്റ്സ്മാൻ തന്നെ ഈ ഒരു മത്സരത്തിൽ കാണാൻ നമ്മൾ സാധിക്കുന്നത്. ഉയർത്തിയടിക്കുന്ന ശ്രമം വെട്ട 1 റൺ ആഡ് ചെയ്യുമ്പോൾ സ്കോർ നില 10. ലാസ്റ്റ് 5-ാമത്തെ പന്തുമായി ലെഫ്റ്റ് ഹാൻഡ് ബാറ്റ്സ്മാൻ സ്ട്രൈക്കിൽ തന്നെ മികച്ച ബാറ്റ്സ്മാൻ ഉയർത്തിയടിക്കുന്ന ശ്രമം പന്ത് കലാശിക്കുന്നു. 1 റൺ. നല്ല ഒരു ഫീൽഡിംഗ് കാഴ്ചമാണ് ഈ ഒരു മത്സരത്തിൽ നമ്മൾ കാണാൻ സാധിക്കുന്നത്. അവസാനത്തെ ഒരു പന്ത്. മഞ്ഞ കുതിരപ്പടയാളികളാണ് മൈതാനമുറ്റത്തിൽ. എന്താണ് സംഭവിക്കുന്നത്? ഉയർത്തിയടിക്കാനുള്ള ശ്രമം. രണ്ടാമത്തെ ഓവർ പൂർത്തിയാക്കുമ്പോൾ വിക്കറ്റ് നൽകുകയാണ്. വിക്കറ്റ് നൽകാനുള്ള സമയമാണ്. ഓവർ അവസാനിക്കുന്നു. രണ്ട് ഓവർ പൂർത്തിയാക്കുമ്പോൾ സ്കോർ നില 12. മഞ്ഞ കുതിരപ്പടയാളികളാണ് മൈതാനമുറ്റത്തിൽ. ആരാണ് ഈ ഒരു സുവർണ കിരീടം നേടാനുള്ള ജേതാക്കന്മാർ? ആരാണ് ഈ ഒരു തലപ്പാടി പ്രീമിയർ ലീഗിന്റെ കലാശക്കട്ടുലക്കുള്ള പോരാട്ടമാണ്. സെമി ഫൈനൽ മത്സരമാണ്. കലാശക്കട്ടുലക്കുള്ള പോരാട്ടം. ആരാണ് ഈ സുവർണ കിരീടം നേടാനുള്ള ജേതാക്കന്മാർ? എല്ലാം കാണാ ഈ ഒരു മത്സരം കഴിഞ്ഞ ഉടൻ തന്നെ. ശരത് മൂന്നാമത്തെ ഓവറിന്റെ ആദ്യത്തെ പന്തിന് ചാടാൻ ശരത്താണ്. സ്ട്രൈക്കിൽ മികച്ച ബാറ്റ്സ്മാൻ ശൈലേഷ്. ഉയർത്തിയടിക്കുന്ന ശ്രമം. ബട്ട് അൺഫോർച്ചുനേറ്റ്ലി ടോട്ടൻ ഡെലിവറി കലാശിക്കുന്ന പന്ത് ആ വിക്കറ്റിന്റെ പരകൽ കാവലകാരനായി നിൽക്കുന്ന ഒരു മത്സരാർത്ഥി ടോട്ടൻ ഡെലിവറി ആയിട്ട് വീണ്ടും ടോട്ടൻ ഡെലിവറി. ഇതാണ് വേണ്ടത്. ഈ ഒരു മത്സരത്തിൽ ഇതാണ് സംഭവിക്കുന്നത്. മൂന്നാമത്തെ ഓവറിന്റെ മൂന്നാമത്തെ പന്തുമായി ഉയർത്തിയടിക്കുന്ന ശ്രമം. 3 പന്ത് ഡോട്ടൻ ഡെലിവറി. 3 പന്ത് ഡോട്ടൻ ഡെലിവറി കലാശിക്കുമ്പോൾ സ്കോർ നില 12. സ്കോർ നില ഉയർത്തി സ്കോർ നില പിന്നീട് ഇടുമ്പോൾ നമ്മൾ കാണാൻ സാധിക്കുന്ന നാലാമത്തെ പന്തുമായി മൂന്നാമത്തെ ഓവറിന്റെ 4-ാമത്തെ പന്തുമായി ഉയർത്തി അടിക്കുന്നു ശൈലേഷ്. മികച്ചമായ ഒരു പന്തായിരുന്നു. ബൈസായിട്ട് പന്ത് കലാശിക്കുമ്പോൾ സ്കോർ നില 13. ಖಂಡಿತವಾಗ್ಲೂ ಭಾಷೆಯಲ್ಲಿ ಕೊಂಚ ರೀತಿಯಲ್ಲಿ ವಿಫಲತೆ ಬಂತು. ನಮ್ಮ ನೆರೆಯ ರಾಜ್ಯ ಕೇರಳದ ಭಾಷೆಯಲ್ಲಿ ಅತ್ಯುತ್ತಮವಾದಂಥ ಮಲಯಾಳ ಭಾಷೆ ಖಂಡಿತವಾಗ್ಲೂ ಮತ್ತೆ ನಮ್ಮ ರಾಜ್ಯದ ಭಾಷೆಗೆ ಮರಳಿ ಬರುವಂಥ ಸಮಯವಾಗಿದೆ. ಖಂಡಿತವಾಗ್ಲೂ 3ನೇ ಓವರ್ನ 4ನೇ 5ನೇ ಚೆಂಡನ್ನು ಕೈಗೆತ್ತಿದ್ದಾರೆ. ದೊಡ್ಡ ಹೊಡೆತ ಸಾಗಿ ಬರ್ತಾ ಇದೆ ಅವರ ಭದ್ರ ಬೊಗಸೆಯಲ್ಲಿ. ಇದರೊಂದಿಗೆ ವಿಎಸ್ ಚಾಲೆಂಜರ್ಸ್ ತಂಡ ಇಲ್ಲಿ ಕಠಿಣಕರವಾದ ವಿಷಯದಲ್ಲಿ ಕೂಡ ಪಾಲ್ಗೊಂಡು ಅತ್ಯುತ್ತಮವಾದ ಎಸೆತಗಾರಿಕೆ ಸಾಗಿ ಬರ್ತಾ ಇದೆ.
ಶರತ್ ರವರ ಎಸೆತಗಾರಿಕೆ ಈ ಭಾಗ ಇಲ್ಲಿ ಕಾಣಸಿಗ್ತಾ ಇದೆ. ಒಂದು ಚೆಂಡು ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಂಡಿದ್ರೆ ಮೇಡನ್ ಓವರ್. ಖಂಡಿತವಾಗ್ಲೂ ಒಂದು ಚೆಂಡು ಡಾಟ್ ಅಂಡ್ ಡೆಲಿವರಿ ಆದರೆ ಮೇಡನ್ ಓವರ್ ಆಗಬಹುದು. ಶರತ್ ರವರೇ ಗಮನಿಸಿ, ಕ್ಷೇತ್ರ ರಕ್ಷಕರೇ ಗಮನಿಸಿ, ಇಂಥ ಒಂದು ಪಂದ್ಯಾಕೂಟ ಕಾಣಲಿಕ್ಕೆ ಖಂಡಿತವಾಗ್ಲೂ ಕಷ್ಟಕರವಾದ ವಿಷಯ. ದೊಡ್ಡ ಹೊಡೆತ, ಚೆಂಡು ಸಾಗಿದೆ ಮರದ ಕಡೆಗೆ. 2 ರನ್ ಆಡೆಡ್. ಇದರೊಂದಿಗೆ 3 ಓವರ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ ಕಾಣಸಿಗ್ತಾ ಇದ್ದ 15 ಗಳಿಕೆಯಾಗಿದೆ. ಇನ್ನುಳಿದ 6 ಚೆಂಡಿನಲ್ಲಿ ಯಾವ ಮೊತ್ತವನ್ನು ಕಲೆಯಾಗ್ತಾರಂತ ಕಾದು ನೋಡಲೇಬೇಕಾಗಿದೆ. ಈ ಒಂದು ಮೈದಾನದಲ್ಲಿ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಈ ಒಂದು ಮೈದಾನದಲ್ಲಿ TPL ಪ್ರೀಮಿಯರ್ ಲೀಗ್, ತಲಪಾಡಿ ಪ್ರೀಮಿಯರ್ ಲೀಗ್ ಎನ್ನುವಂತಹ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಖಂಡಿತವಾಗ್ಲೂ ಈ ಒಂದು ಮೈದಾನದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಪ್ರಥಮ 3 ಓವರ್ ಮುಕ್ತಾಯದ ವೇಳೆಗೆ 15 ಗಳಿಕೆಯಾಗಿದೆ. ಆದರೆ ಇದು ಕ್ರೂಷಲ್ ಪಂದ್ಯಾಕೂಟ. ಗೆದ್ದರೆ ಫೈನಲ್ಗೆ, ಸೋತರೆ ಅವಕಾಶವಂತಿದೆ, ಗೆದ್ದರೆ ದ್ವಿತೀಯ, ಇಲ್ಲದಿದ್ದರೆ ಪ್ರಥಮ ಸ್ಥಾನಕ್ಕೆ ಇರುವಂತ ಪಂದ್ಯಾಕೂಟ. ಆಯ ತಪ್ಪಿದಂತ ಚೆಂಡು, ಕೌಶಿಕ್ ರವರ ಆಯ ತಪ್ಪಿದಂತ ಚೆಂಡು ವೈಡ್ ಆಗಿ ಮಾರ್ಪಡ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 16 ಗಳಿಕೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕೌಶಿಕ್ ರವರ ಎಸೆತಗಾರಿಕೆ. ಆಹಾ ಹಾ ಹಾ ಹಾ, ಮನರಂಜನೆ ಚೆಂಡು. ಗೂಟ ರಕ್ಷಕರ ವೈಫಲ್ಯ, ಗೂಟ ರಕ್ಷಕರ ವೈಫಲ್ಯ. ಖಂಡಿತವಾಗಲೂ ಒಂದೊಂದು ಚೆಂಡು ಕೂಡ ಇಲ್ಲಿ ಕ್ರೂಷಲ್. ಯಾಕಂತ ಹೇಳಿದ್ರೆ ಇದು ಜಿದ್ದಿನ ಹೋರಾಟ. ಜಿದ್ದಿನ ಹೋರಾಟದಲ್ಲಿದ್ದಾರೆ 2 ತಂಡಗಳು. ಯಾವ ತಂಡ ವಿಜಯಶಾಲಿ ಆಗ್ತದೆ ಆ ತಂಡಕ್ಕೆ ದ್ವಿತೀಯ, ಇಲ್ಲದ್ರೆ ಪ್ರಥಮ ಸ್ಥಾನಕ್ಕೆ ಇರುವಂತ ಪಂದ್ಯಾಕೂಟ. ದೊಡ್ಡ ಹೊಡೆತ, ಚೆಂಡು ಸಾಗಿದೆ ದೇರಳಕಟ್ಟೆ ಕಡೆಗೆ. ಖಂಡಿತವಾಗ್ಲೂ 2 ರನ್ ಜೋಡಣೆಗೊಳ್ಳುವಂತ ಸಂದರ್ಭ. ಖಂಡಿತವಾಗ್ಲೂ 2 ಜೋಡಣೆಗೊಳ್ಳುವಂತ ಸಂದರ್ಭದಲ್ಲಿ 19 ಗಳಿಕೆಯಾಗಿದೆ. ಖಾತೆ ಇನ್ನು ಕೂಡ 3ನೇ ಚೆಂಡನ್ನು ಎಸೆಯಬೇಕಾಗಿದೆ ಕೌಶಿಕ್ ರವರು. ಖಂಡಿತವಾಗ್ಲೂ ಸುಂದರವಾದ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಕೌಶಿಕ್ ರವರ 3ನೇ ಚೆಂಡನ್ನು ಕೈಗೆತ್ತಿದ್ದಾರೆ. ಲಯಬದ್ಧ ದಾಳಿಯನ್ನು ಕೂಡ ಸಂಘಟಿಸಿದ್ರು. 2 ಒಟ್ಟಕ್ಕೆ ಧಾವಂತ. ಇಲ್ಲಿ 1 ಓಟವನ್ನು ಕೂಡ ಸಂಪೂರ್ಣಗೊಳಿಸುವಂತ ಸಂದರ್ಭದಲ್ಲಿ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 20 ಗಳಿಕೆಯಾಗಿದೆ. 20. ಮತ್ತೆ ಕೂಡ ಎದುರಾಳಿ ತಂಡಕ್ಕೆ ಗಿಫ್ಟ್ ಅಂಡ್ ಡೆಲಿವರಿ. ಇದು ಬೇಕಾಗಿಲ್ಲ, ಗಿಫ್ಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ತಾ ಇದೆ. ಕೌಶಿಕ್ ರವರ ಎಸೆತಗಾರಿಕೆಯಿಂದ ವೈಡ್ ಆಗಿ ಮಾರ್ಪಡ್ತಾ ಇದೆ. ಖಂಡಿತವಾಗ್ಲೂ ಕೌಶಿಕ್ ರವರು ಕೈಗೆತ್ತಿದ್ದಾರೆ. ದೊಡ್ಡ ಹೊಡೆತ, ಕಾಲ್ಮುರಿ ಚೆಂಡು. 2 ಓಟಕ್ಕೆ ಧಾವಂತ ಇಲ್ಲ. 1 ಓಟವನ್ನು ಕೂಡ ಸಂಪೂರ್ಣಗೊಳಿಸುವಂತ ಸಂದರ್ಭದಲ್ಲಿ ತಂಡದ ಖಾತೆ ಹೆಚ್ಚುವರಿಯಾಗಿದೆ. 22 ಗಳಿಕೆಯಾಗಿದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಕೌಶಿಕ್ ರವರ ಎಸೆತಗಾರಿಕೆಯಲ್ಲಿ ದೊಡ್ಡ ಹೊಡೆತ, ಅಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿ ಬಿಟ್ರು. ಖಂಡಿತವಾಗ್ಲೂ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿದ್ರು. ಅದು ಕೊಂಚ ರೀತಿಯಲ್ಲಿ ವಿಫಲತೆ ಬಂತು. ಖಂಡಿತವಾಗ್ಲೂ ಈ ಒಣಲು ಬೆಳಕಿನ ಪಂದ್ಯಾಕೂಟ, ಕೃತಕ ಬೆಳಕಿನ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಆ ನಿಟ್ಟಿನಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಕಷ್ಟಕರವಾದ ವಿಷಯ. ಆ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿದ್ರು. ಮಿಡ್ ಆಫ್ ರೀಜನ್ ಬಂದಂತ ಚೆಂಡು. ಖಂಡಿತವಾಗ್ಲೂ ಕಷ್ಟಕರವಾದ ವಿಷಯದಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ನಿಭಾಯಿಸಿದ್ರು. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಅದೇ ಮತ್ತೆ ಅನಗತ್ಯ ಓಟಕ್ಕೆ ಓಡಿ ವಿಕೆಟ್ ಪತನಗೊಳ್ಳುವಂತ ಸಂದರ್ಭ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ವೇಳೆಗೆ ಎದುರಾಳಿ ತಂಡಕ್ಕೆ ವಿಜಯಶಾಲಿ ತಂಡಕ್ಕೆ ಬೇಕಾಗಿದೆ
26 ಎನ್ನುವಂತ ಮೊತ್ತವಿದೆ. ಯಾವ ರೀತಿ VS ಚಾಲೆಂಜರ್ ತಂಡದ ದಂಡುಗಾರಿಕರು ಯಾವ ರೀತಿ ತಮ್ಮ ತಂಡಕ್ಕೆ ಆಸರೆಯಾಗ್ತಾರಂತ ಕಾದು ನೋಡಲೇಬೇಕಾಗಿದೆ. ಬಲಿಷ್ಠ ದಾಂಡಿಗರಿದ್ದಾರೆ ಈ ಒಂದು ತಂಡದಲ್ಲಿ. ಆದರೆ ಬಲಿಷ್ಠ ಎಸೆತಗಾರರು ಕೂಡ ಇದ್ದಾರೆ. ಮೊತ್ತ ದೊಡ್ಡ ಮೊತ್ತವಿಲ್ಲ. 26 ಜನವರಿ 26 ಇದಾದೆ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ. ಖಂಡಿತವಾಗ್ಲೂ ಆ ಒಂದು ಅಂಕೆ ಇದೆ ಈ ಒಂದು ಮೈದಾನದಲ್ಲಿ. ಆ ನಿಟ್ಟಿನಲ್ಲಿ ಯಾವ ರೀತಿ ಸಾಗಬಹುದು ಈ ಒಂದು ಮೈದಾನದಲ್ಲಿ ಪಂದ್ಯಾಕೂಟ? ಮುಂದಿನ ಪಂದ್ಯಾಕೂಟ ಎಲಿಮಿನೇಟರ್ ಪಂದ್ಯಾಕೂಟ. ಈಗಲ್ಸ್ ಟೇಕರ್ಸ್ ಅದೇ ರೀತಿಯಲ್ಲಿ ಟೀಮ್ ದುರ್ಗ. 2 ತಂಡದ ಆಟಗಾರರು ಬಂದು ನಮ್ಮ ಜೊತೆ ಕಪ್ತಾನರು ಬಂದು ನಾಣ್ಯ ಚುಮ್ಮಿಗೆಯ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಳ್ಬೇಕು. ಈ ನನ್ನ ಚುಮ್ಗೆಗಾಗಿ ಬನ್ನಿ. ಮುಂದಿನ ಪಂದ್ಯಾಕೂಟ ಎಲಿಮಿನೇಟರ್ ಪಂದ್ಯಾಕೂಟ ಸಾಗಿ ಬರುತ್ತುವಂಥ ವೇಳೆಯಲ್ಲಿ ನಮ್ಮ ಜೊತೆ ಅತ್ಯುತ್ತಮವಾದ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. 24 ಚೆಂಡಿನ ಮುಂದೆ ಬೇಕು. 26 ಎನ್ನುವಂಥ ಮೊತ್ತ ಇದೆ. ಯಾವ ರೀತಿ ಸಾಗಬಹುದು ಈ ಒಂದು ಮೈದಾನದಲ್ಲಿ? ಆದಷ್ಟು ಬೇಗ ಪಂದ್ಯಕೂಟವನ್ನು ಮುಂದುವರಿಸುವಂಥ ಕೋರಿಕೆಯನ್ನು ಮಾಡಬೇಕಾಗಿದೆ ತೀರ್ಪುಗಾರರೇ. 24 ಚೆಂಡಿನ ಮುಂದೆ ಬೇಕು. 26 ಎನ್ನುವಂಥ ಮೊತ್ತವಿದೆ VS ಚಾಲೆಂಜರ್ಸ್ ತಂಡಕ್ಕೆ. ಯಾವ ರೀತಿ ಸಾಗಬಹುದು ಈ ಒಂದು ಮೈದಾನದಲ್ಲಿ ಈ ಪಂದ್ಯಾಕೂಟ? ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರುವಂಥ ವೇಳೆ 24 ಚೆಂಡಿನ ಮುಂದೆ ಬೇಕು. 26 ಗಳಿಕೆ. ಕೊಟ್ಟದ್ದು ಉಂಟು, ಬಿಟ್ಟದ್ದು ಉಂಟು ಈ ಒಂದು ಮೈದಾನದಲ್ಲಿ. ಪ್ರಥಮ ಚೆಂಡಿನಲ್ಲಿ ಕ್ಯಾಚ್ ಆಗುವಂಥ ಸಂದರ್ಭ ಇತ್ತು. ಶ್ರೀ ದುರ್ಗಾ ಶಕ್ತಿ ತಂಡದ ಎಸೆತಗಾರರು ಬಲಿಷ್ಠ ಎಸೆತವನ್ನು ಪ್ರಾರಂಭಿಸಿದ್ದಾರೆ. 23 ಚೆಂಡಿನ ಮುಂದೆ ಬೇಕು. 26 ಗಳಿಕೆ. ಖಂಡಿತವಾಗಲೂ ಗೆದ್ದರೆ ದ್ವಿತೀಯ, ಇಲ್ಲದ್ರೆ ಪ್ರಥಮ ಸ್ಥಾನಕ್ಕೆ ಇರುವಂಥ ಪಂದ್ಯಾಕೂಟ. ಸೋತರೆ ಕೂಡ ಅವಕಾಶವಿದೆ. ಮನರಂಜನೆಯ ದಂಡುಗಾರಿಕೆ ಬರ್ತಾ ಇದೆ ಶರತ್ರವರ ದಂಡನೆಯಿಂದ. ಖಂಡಿತವಾಗ್ಲೂ ಆ ಶರತ್ ಎನ್ನುವಂಥ ದಂಡುಗಾರಿಕೆ ವಿಭಾಗದಲ್ಲಿದ್ದರೆ ಎದುರಾಳಿ ತಂಡಕ್ಕೆ ಖಂಡಿತವಾಗ್ಲೂ ಎದೆ ಹೊಡಿತವಂತೂ ಇದೇ ಇದ್ದೆ. ಆ ನಿಟ್ಟಿನಲ್ಲಿ ಚೆಂಡನ್ನು ಎಸೆಯುತ್ತಾ ಇದ್ದಾರೆ ಆಕಾಶ್. ತಮ್ಮ ತಂಡಕ್ಕೆ ಯಾವ ರೀತಿ ಆಸರೆ ಆಗ್ತಾರೆ ಕಾದು ನೋಡಲೇಬೇಕಾಗಿದೆ. ಪ್ರಥಮ ಚೆಂಡಿನ ಮೂರನೇ ಚೆಂಡನ್ನು ಎಸೆಯಬೇಕಾಗಿದೆ. ಪ್ರಥಮ ಓವರಿನ ಮೂರನೇ ಚೆಂಡನ್ನು ಎಸೆಯಬೇಕಾಗಿದೆ. ಆಕಾಶ್ ಸ್ಟ್ರೈಕರ್ ತುದಿಯಲ್ಲಿ ಕೌಶಿಕ್, ನೀಲಾಕಾರದ ಮನುಷ್ಯ ಕೌಶಿಕ್ ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಖಂಡಿತ ಬ್ರೇಕ್ ಥ್ರೂ ಬರ್ತಾ ಇದೆ. ಖಂಡಿತವಾಗ್ಲೂ ಬ್ರೇಕ್ ಥ್ರೂ ಬರ್ತಾ ಇದೆ.
ಸವಾಲು ಇರಲಿಲ್ಲ. ಆದರೂ ಕೂಡ ಆ ಒಂದು ಎಸೆತಗಾರರು ಖಂಡಿತವಾಗಲೂ ಅತ್ಯುತ್ತಮವಾದ ಎಸೆತವನ್ನು ಮುಂದುವರಿಸಿಕೊಳ್ಳುವಂತ ಸಮಯ ವಿಕೆಟ್ ಪತನಗೊಳ್ತಾ ಇದೆ. ಕೌಶಿಕ್ ನಿರಾಶಾದಾಯಕನಾಗಿ ಪೆವಿಲಿಯನ್ ಕಡೆಗೆ ಮರಳುತ್ತಿದ್ದಾರೆ. ಆದರೆ ಅವಕಾಶ ಇನ್ನೂ ಕೂಡ ಇದೆ. ಡಿಜೆ ಒಂದು ಚೆಂಡಿನ ಮುಂದೆ ಬೇಕು 25 ಗಳಿಕೆ. 21 ಚೆಂಡಿನ ಮುಂದೆ ಬೇಕಾಗಿದೆ 25 ಎನ್ನುವಂಥ ಗಳಿಕೆ. 21 गेंद में 25 रन मैच जीतने के लिए क्या हो गया देखना पड़ेगा. 21 गेंद में 25 रन मैच जीतने के लिए 21 गेंद का खेल बाकी है. क्या हो गया देखना पड़ेगा. अभी तक 21 गेंद का खेल बाकी है. ನಾಲ್ಕನೇ ಚೆಂಡನ್ನು ಕೈಗೆತ್ತಿದ್ದಾರೆ. ಸ್ಟ್ರೈಕರ್ ತುದಿಯಲ್ಲಿ ಹೊಸ ದಾಂಡಿಗ. ಆಹಾ, ಜಾನ್ಮಯತೆ ಆಟ, ಜಾನ್ಮಯ ಆಟವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅರಿತು ಚೆಂಡನ್ನು ನಿಭಾಯಿಸಿ ಆಟವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ಪ್ರಥಮ ಇಲ್ಲದ್ರೆ ದ್ವಿತೀಯ ಸ್ಥಾನಕ್ಕೆ ಇರುವಂಥ ಪಂದ್ಯಾಕೂಟ. ಎಲ್ಲರೂ ಗಮನಿಸಿ, ಈ ಪಂದ್ಯಾಕೂಟ ವಿಜಯಶಾಲಿಯಾದರೆ ಪ್ರಥಮ ಇಲ್ಲದ್ರೆ ದ್ವಿತೀಯ ಸ್ಥಾನವನ್ನು ಅಲಂಕರಿಸುವಂತ ಪಂದ್ಯಾಕೂಟ ಈ ಒಂದು ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಶರತ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು, ಚೆಂಡು ಸಾಗಿ ಬರ್ತಾ ಇದೆ. 2 ರನ್ ಎಡೆಡ್. 2 ರನ್ ಜೋಡಣೆಗೊಳ್ಳುವಾಗ ಖಾತೆಯನ್ನು ಕೂಡ ಇನ್ನು ಕೂಡ ಹೆಚ್ಚುವರಿ ಮಾಡ್ತಾ ಇದ್ದಾರೆ. ಟೋಟಲ್ ಸ್ಕೋರ್ ಬೋರ್ಡ್ 4 ಗಳಿಕೆಯಾಗಿದೆ. ಖಂಡಿತ ವಿಕೆಟ್ ಬೇಟೆಯಾಗಿದೆ. ಈ ಒಂದು ಸಮಯದಲ್ಲಿ ಎದುರಾಳಿ ತಂಡ ಬಹಳಷ್ಟು ಮೊತ್ತವಿರಲಿಲ್ಲ, 25 ಕಳೆ ಹಾಕಿದೆ. ಆ ನಿಟ್ಟಿನಲ್ಲಿ ಎದುರಾಳಿ ತಂಡಕ್ಕೆ ಟಕ್ಕರನ್ನು ನೀಡ್ತಾ ಇದೆ. ಯಾವ ರೀತಿ ಸಾಗಬಹುದು ಈ ಒಂದು ಪಂದ್ಯಾಕೂಟ. ಖಂಡಿತವಾಗ್ಲೂ ಸಣ್ಣ ಮೊತ್ತವಿದೆ, 26 ಎನ್ನುವಂಥ ಮೊತ್ತವಿದೆ. ಯಾವ ರೀತಿ ಎಸೆತಗಾರರು ಕಟ್ಟಿ ಹಾಕುವಂಥ ಪ್ರದರ್ಶನ ಕಂಡು ಬರ್ತಾ ಇದೆ. ಪ್ರಥಮ ಓವರ್ ಎಸೆತಗಾರನಾಗಿ ಆಕಾಶ 2 ವಿಕೆಟನ್ನು ಕಬ್ಬಳಿಸಿ ಬಿಟ್ಟುಕೊಟ್ಟಂಥ ಮೊತ್ತ ಕೇವಲ 4. ಕೊನೆಯ ಓವರ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ 4 ಗಳಿಕೆಯಾಗಿದೆ. ಇನ್ನುಳಿದಂಥ 18 ಚೆಂಡಿನ ಮುಂದೆ 22. 18 गेंद में 22 रन मैच जीतने के लिए देखना पड़ेगा. अभी तक कितना दर्शक इधर मैच जीतने के लिए देखना पड़ेगा. 18 गेंद में 22 रन मैच जीतने के लिए क्या हो गया भाई, देखना पड़ेगा. पिक्चर अभी तो बाकी है. क्या हो गया देखना पड़ेगा. 18 गेंद में 22 रन मैच जीतने के लिए बड़ी शॉट मारने का प्रयास, एक बिनती गेंद का प्रदर्शन, दूसरी ओवर की पहली गेंद बिनती गेंद का प्रयास करने के लिए क्या हो गया भाई. पैसा वसूल का मैच क्या हो गया. 17 गेंद में 22 रन, 17 गेंद में 22 रन मैच जीतने के लिए 17 गेंद का खेल बाकी है.
देखना पड़ेगा। बड़ी शॉट मारने का प्रयास, एक रन संतोष कर चुका है, एक रन का संतोष कर चुका है। एक और खाते के पर जोड़ चुका है, 5 खाते के पर 16 गेंद में 21 रन मैच जीतने के लिए। 16 गेंद में 21 रन मैच जीतने के लिए क्या हो गए देखना पड़ेगा, देखना पड़ेगा। अभी तक पिक्चर बाकी है। ओहो हो, एक अतिरिक्त गेंद खाते के पर 6। 16 गेंद में 20 रन। बड़ी शॉट प्रयास, बड़ी शॉट प्रयास। एक अच्छी खिलाड़ी इधर खेलने का प्रयास, बड़ी खेलने का प्रयास मैदान की। क्या हो गया देखना पड़ेगा। 15 ಚೆಂಡಿನ ಮುಂದೆ ಬೇಕು 19 ಗಳಿಕೆ. ಖಂಡಿತವಾಗ್ಲೂ ಯಾವ ರೀತಿ ಸಾಗಬಹುದು? ಎದೆ ಬಡಿತವಂತೂ ಇದೆ ಎದುರಾಳಿ ತಂಡಕ್ಕೆ. ದೊಡ್ಡ ಮೊತ್ತವಿರಲಿಲ್ಲ ಈ ಒಂದು ಪಂದ್ಯಾಕೂಟದಲ್ಲಿ. ಆಹಾಹಾ, ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ, ಒಂದು ಓಟವನ್ನು ಕೂಡ ಸಂಪೂರ್ಣಗೊಳಿಸಿದ್ರು. ಎದುರಾಳಿ ತಂಡಕ್ಕೆ ಯಾವ ರೀತಿ ಟಕ್ಕರ್ ನೀಡ್ತಾ ಇದ್ದಾರೆ ಶ್ರೀ ದುರ್ಗಾ ಶಕ್ತಿ ತಂಡ. 2 ಬಾಲ್ ರಿಮೈನಿಂಗ್. 14 ಚೆಂಡಿನ ಮುಂದೆ ಬೇಕು 18 ಗಳಿಕೆ. ಮತ್ತೆ ಎದುರಾಳಿ ತಂಡಕ್ಕೆ ಬರ್ತಾ ಇದೆ, ಕಾಣಿಕೆ ರೂಪದಲ್ಲಿ ಬರ್ತಾ ಇದೆ. ಕಾಣಿಕೆ ರೂಪದಲ್ಲಿ ಅಂಕಾಂಶ ಪಟ್ಟಿ ಜೋಡಣೆಗೊಳ್ತಾ ಇದೆ. ಖಂಡಿತವಾಗ್ಲೂ ಕಾಣಿಕೆ ರೂಪದಲ್ಲಿ ಅಂಕಾಂಶ ಪಟ್ಟಿ ಜೋಡಣೆಗೊಳ್ಳುವಾಗ 14 ಚೆಂಡಿನ ಮುಂದೆ ಬೇಕು 17 ಗಳಿಕೆ. ಆಹಾಹಾ, ಲಯವನ್ನು ಕಂಡುಕೊಂಡ್ರು. ಖಂಡಿತವಾಗ್ಲೂ ಈ ಒಂದು ಪಂದ್ಯಾಕೂಟ ನಾವು ಟಿವಿ ಪರದೆಯ ಮುಂದೆ ನೋಡಿದ್ದೇವೆ, ಆದರೆ ನಮ್ಮ ಕಣ್ಣಿನ ಎದುರುಗಡೆ ಈ ಒಂದು ಪಂದ್ಯಾಕೂಟವನ್ನು ನೋಡುವುದು ನಮಗೆ ಉತ್ಸಾಹ ತಂದಿದೆ. ಖಂಡಿತವಾಗ್ಲೂ ಉತ್ಸಾಹದಾಯಕವಾದಂಥ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಕೊನೆಯ ಒಂದು ಚೆಂಡು ಬಾಕಿ. ಆಹಾ, ನೇರ ದಿಟ್ಟ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಆ ನೀಲಾಕಾರದ ಮನುಷ್ಯ ಓಡೋಡಿ ಬಂದು ತಮ್ಮ ಚೆಂಡನ್ನ ಭದ್ರ ಬಗಸೆಯಲ್ಲಿ ಸೇರ್ಗೊಳ್ಳುವಂತ ಸಂದರ್ಭದಲ್ಲಿ 2 ಓವರ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 10 ಗಳಿಕೆಯಾಗಿದೆ. ಇನ್ನುಳಿದಂತ 12 ಚೆಂಡಿನ ಮುಂದೆ ಬೇಕು 16 ಬೇಕಾಗಿದೆ. 12 ಚೆಂಡಿನ ಮುಂದೆ 16 ಬೇಕಾಗಿದೆ. ಖಂಡಿತವಾಗ್ಲೂ 12 गेंद में 16 रन मैच जीतने के लिए. 12 വേണം വിജയിക്കാനുള്ള സ്കോർ. 16 എന്താണ് സംഭവിക്കുന്നത്? 6 ഈ സുവർണ കിരീടം നേടാനുള്ള ജേതാക്കന്മാർ. മികച്ചമായ ഒരു മത്സരമാണ് ഈ ഒരു മൈതാന മുറ്റത്തിൽ നമ്മൾ കാണാൻ സാധിക്കുന്നത്. മഞ്ഞ കുതിര പടയാളികളാണ് ഒരു മുറ്റഭാഗത്തിൽ, മറ്റൊരു ഭാഗത്തിൽ മികച്ചമായ കൊമ്പൻ കളിക്കാരുണ്ടോ. 12 പന്തിൽ നിന്ന് വേണം വിജയിക്കാനുള്ള സ്കോർ. 16 എന്ന മികച്ച സ്കോർ. ആഹാ, ആദ്യത്തെ പന്തുമായി വൈഡ്. ആദ്യത്തെ പന്തിന് വൈഡായി മാർപ്പെടുന്നു. ഇതോടുകൂടി 12 പന്തിൽ നിന്ന് വേണം 14 എന്ന വിജയിക്കാനുള്ള സ്കോർ. ಈಗಲ್ ಶೇಖರ್ಸ್ ಅದೇ ರೀತಿಯಲ್ಲಿ ಟೀಮ್ ದುರ್ಗ ತಂಡದ ಕಪ್ತಾನರು ಬನ್ನಿ ನಾಣ್ಯ ಚಿಮುಗೆಗಾಗಿ. ಶರತ್ ರವರಿಗೆ ಗಮನಿಸಿ, ಅತ್ಯುತ್ತಮವಾದ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಯಾವ ರೀತಿ ಎದುರಾಳಿ ತಂಡಕ್ಕೆ ಟಕ್ಕರನ್ನು ನೀಡಿದ್ರು. ಆಹಾ ಹಾ ಹಾ, ದೊಡ್ಡ ಮೊತ್ತವಿರಲಿಲ್ಲ ಈ ಒಂದು ಮೈದಾನದಲ್ಲಿ. 24 ಚೆಂಡಿನ ಮುಂದೆ ಗಳಿಕೆಯಾಗಬೇಕಿದ್ದು 26 ಎನ್ನುವ ಮೊತ್ತ, ಆದರೆ ಲಯಬದ್ಧ ದಾಳಿಯನ್ನು ಸಂಘಟಿಸಿದ್ರು. ಈ ಬಾರಿ ಎದುರಾಳಿ ತಂಡದ ಎದುರು ಬಡಿತವಂತೂ ಇದ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಖಂಡಿತವಾಗ್ಲೂ ಬೈಮುಖೇನವಾಗಿ ಸಾಗುವಂತ ಸಂದರ್ಭದಲ್ಲಿ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 12 ಗಳಿಕೆಯಾಗಿದೆ. ಇನ್ನು ಉಳಿದಂತಹ
10 ಚೆಂಡಿನ ಮುಂದೆ 14 ಬೇಕಾಗಿದೆ ಎದುರಾಳಿ ವಿಜಯಶಾಲಿ ತಂಡಕ್ಕಾಗಿ. ಒಂದು ಸಿಕ್ಸರ್ ಬಾರಿಸಿದ್ರೆ ಪಂದ್ಯಾಕೂಟದ ಚಿತ್ರಣವನ್ನೇ ಬದಲಾಯಿಸಬಹುದು. ಆದರೆ ಇಲ್ಲಿ ಸಿಕ್ಸರ್ ಬರುವುದು ಕಷ್ಟಕರವಾದ ವಿಷಯ. ಆಹಾ ಹಾ ಹಾ ಆಹಾ ಹಾ, ನೇರ ಗುರಿಗೆ ಪ್ರಯತ್ನ ಮಾಡಿದ್ರು, ಗೂಟ ರಕ್ಷಕರ ವೈಫಲ್ಯ. ಒಂದೊಂದು ಚೆಂಡು ಕೂಡ ಇಲ್ಲಿ ಎದುರಾಳಿ ತಂಡಕ್ಕೆ ಅವಶ್ಯಕತೆ ಇದೆ. ಖಂಡಿತವಾಗಲೂ ಗೂಟ ರಕ್ಷಕರ ವೈಫಲ್ಯ ಕಾರಣ ಒಂದು ಓಟ ಕೂಡ ಜೋಡಣೆಗೊಳ್ತಾ ಇದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು, ಸಂಪರ್ಕವಂತಿಲ್ಲ, ಎದ್ದು ಬಿದ್ದು ಇಲ್ಲಿ ಈ ಪಂದ್ಯಾಕೂಟವನ್ನು ಸಾಗಿಸ್ತಾರೆ. ನೋಡಿ, ಗೂಟ ರಕ್ಷಕರ ವೈಫಲ್ಯ. ಖಂಡಿತವಾಗ್ಲೂ ಗೂಟ ರಕ್ಷಕರ ವೈಫಲ್ಯ ಕಂಡು ಬರ್ತಾ ಇದೆ. 2 ಓಟವನ್ನು ಕೂಡ ಸಂಪೂರ್ಣಗೊಳಿಸಿದ್ದು ಆ ಒಂದು ಹಳದಿ ಸಮವಸ್ತ್ರ ದಾರಿಗಳು VS ಚಾಲೆಂಜರ್ಸ್ ತಂಡ ಇರುವರು ಕೂಡ ತಮ್ಮ ತಂಡಕ್ಕಾಗಿ ಓಡೋಡಿ ಬಂದು 2 ಓಟವನ್ನು ಕೂಡ ಕಲೆ ಹಾಕಿದ್ದಾರೆ. 3ನೇ ಓವರ್ನ 5ನೇ ಚೆಂಡನ್ನು ಎಸೆಯಬೇಕಾಗಿದೆ ಎದುರಾಳಿ ತಂಡಕ್ಕೆ. ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಎಂಟರ ಮುಂದೆ ಬೇಕು 11 ಗಳಿಕೆ. ದೊಡ್ಡ ಹೊಡೆತಕ್ಕೆ ಹೆಸರುವಾಸಿ, ದೊಡ್ಡ ಹೊಡೆತವನ್ನ ಪ್ರಯೋಗ ಮಾಡಿದ್ರು. 2 ಓಟ. ಮನವಿ 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 ಅಂತಿದೆ, ಮನವಿ ಅಂತಿದೆ. ಖಂಡಿತವಾಗ್ಲೂ ಈ ಒಂದು ಮನವಿಗೆ ಯಾವುದೇ ಪುರಸ್ಕಾರವಿಲ್ಲ. ನಮ್ಮ ಜೊತೆ ಲೈವ್ ಟೆಲಿಕಾಸ್ಟ್ನಲ್ಲಿ ನಮ್ಮ ಮೀಡಿಯಾ ಎನ್ನುವಂಥ ಚಾನಲ್ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ 3ನೇ ಅಂಪೈರ್ಗೆ ಕರೆಯನ್ನು ನೀಡುವಂಥ ಆಹ್ವಾನ ಮಾಡ್ತಾ ಇಲ್ಲ. ಖಂಡಿತವಾಗ್ಲೂ ಆ ಒಂದು ಎಸೆತಗಾರರಿಗೆ ಒಂದೊಮ್ಮೆ ಕೈ ಚಪ್ಪಾಳೆ ತಟ್ಟಿ, ಯಾಕಂತ ಹೇಳಿದರೆ ತಮ್ಮ ಘೋಷಣೆಗೆ ಭದ್ರತೆಯಿಂದ ಈ ಒಂದು ಪಂದ್ಯಾಕೂಟವನ್ನು ಆಡ್ತಾ ಬದ್ಧರಾಗಿ ಆಡ್ತಾ ಇದ್ದಾರೆ. ಖಂಡಿತವಾಗ್ಲೂ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ 17 ಗಳಿಕೆಯಾಗಿದೆ. ದೊಡ್ಡ ಹೊಡೆತ. ಖಂಡಿತವಾಗ್ಲೂ ಆ ಒಂದು ಕ್ಷೇತ್ರ ರಕ್ಷರು 30 yards ಒಳಗೆ ನಿಂತ ಚೆಂಡನ್ನ ಸ್ಟಾಪ್ ಮಾಡಿದ್ರು. ಇದರೊಂದಿಗೆ 3 ಓವರ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ 18 ಗಳಿಕೆಯಾಗಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡಿದ್ದೇವೆ. ಕಫ್ತಾನರು ಬನ್ನಿ. ಈಗಲ್ಸ್ ಶೇಖರಿಸದೇ ರೀತಿಯಲ್ಲಿ ದುರ್ಗ ತಂಡದ ಕಫ್ತಾನರು ಬನ್ನಿ. ನಾಣ್ಯ ಚಿಮ್ಮಗಾಗಿ ಸಮಯವನ್ನು ವಿಳಂಬ ಮಾಡಬೇಡಿ, ಆದಷ್ಟು ಬೇಗ ಮುಂದುವರಿಸುವಂಥ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಆಗದಿಂದ ನಾವು ಕರೆಯನ್ನು ರವಾನೆ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಈಗ ಬಂದಿದ್ದೀರಾ. ಸಮಯ ನಮ್ಮದಲ್ಲ, ಸಮಯ ನಿದ್ರೆಯ ಸಮಯ. ಆರರ ಮುಂದೆ ಬೇಕು 8 ಗಳಿಕೆ. ರೋಹಿತ್ ರವರ ಕೈಯಲ್ಲಿದೆ ಈ ಒಂದು ಪಂದ್ಯಾಕೂಟ. ರೋಹಿತ್ ರವರ ಕೈಯಲ್ಲಿದೆ ಈ ಒಂದು ಪಂದ್ಯಾಕೂಟ. ಕೊಟ್ಟದ್ದು ಉಂಟು, ಬಿಟ್ಟದ್ದು ಉಂಟು, ಹಿಡಿತದಲ್ಲಿ ಹಿಡಿದದ್ದು ಉಂಟು. ಖಂಡಿತವಾಗ್ಲೂ ಯಾವ ರೀತಿ ಸಾಗಬಹುದು. ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ರೋಹಿತ್ ರವರ ಕೈಯಲ್ಲಿದೆ ಯಾವ ರೀತಿ ತಮ್ಮ ತಂಡಕ್ಕೆ ಆಶ್ಚರ್ಯದಾಯಕ ಚೆಂಡನ್ನು ಎಸೆಯಬೇಕಾಗಿದೆ. ಆಹಾ, ಪ್ರಥಮ ಚೆಂಡು ವೈಡ್ ಆಗಿ ಮಾರ್ಪಡ್ತಾ ಇದೆ. VS ಚಾಲೆಂಜರ್ಸ್ ತಂಡಕ್ಕೆ ಬರ್ತಾ ಇದೆ ಅಗಲವಶತೆ ಎಂಬ ಘೋಷಣೆ. 6 ಚೆಂಡಿನ ಮುಂದೆ ಬೇಕು 7 ಗಳಿಗೆ. ಶರತ್ ರವರೇ, ನಾವು ಅದೆಷ್ಟೋ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಸಾಗಬಹುದು? 6 ಚೆಂಡಿನ ಮುಂದೆ 7 ಬೇಕಾಗಿದೆ. ಅಲ್ಲಿ ಇಲ್ಲ, ಆ ಒಂದು ಓಟಕ್ಕೆ ತೃಪ್ತಿಗೊಳ್ಳುವಂಥ ಸಂದರ್ಭ. ಇದರೊಂದಿಗೆ 5 ಚೆಂಡಿನ ಮುಂದೆ ಬೇಕು 6 ಗಳಿಕೆ. ಖಂಡಿತವಾಗ್ಲೂ ಒಂದು ಕಡೆಯಲ್ಲಿ ಹಳದಿ ಸಮವಸ್ತ್ರದಾರರು, ಇನ್ನೊಂದು ಕಡೆಯಲ್ಲಿ ಬಿಳಿ, ಅದೇ ರೀತಿಯಲ್ಲಿ ಆಕಾಶ ನೀಲಿ ಅಲ್ಲ, ಆ ಒಂದು ಸಮವಸ್ತ್ರಧಾರಿ ಕೂಡ ಈ ಒಂದು
ಖಂಡಿತ ಮುಂಬೈ ಚೆನ್ನೈ ಅಲ್ಲ, ಗಮನಿಸಬಹುದು ಸಮವಸ್ತ್ರವನ್ನು. ಮುಂಬೈ ಚೆನ್ನೈ ನಡುವೆ ನಡೆಯುತ್ತಿರುವಂಥ ಪಂದ್ಯಾಕೂಟವಾಗಿದೆ. ಖಂಡಿತವಾಗಲೂ ಒಂದೊಂದು ಓಟ. ಇಲ್ಲಿ ನೋಡಿ, ಇಲ್ಲಿ ಕ್ಷೇತ್ರ ರಕ್ಷಕರ ವೈಫಲ್ಯ ಕಂಡು ಬರ್ತಾ ಇದೆ. ಒಂದೊಂದು ಓಟ ಕೂಡ ಇಲ್ಲಿ ಅವಶ್ಯಕತೆ. ಕ್ಷೇತ್ರ ರಕ್ಷಕರ ವೈಫಲ್ಯ. ಯಾವುದೇ ಒಂದು ಕ್ಷೇತ್ರ ರಕ್ಷಕರು ಮಾಡಿದಂಥ ತಪ್ಪು ಏನಾಗಬಹುದು? ಗೆದ್ದರೆ ಪ್ರಥಮ, ಇಲ್ಲದಿದ್ದರೆ ದ್ವಿತೀಯ ಸ್ಥಾನಕ್ಕೆ ಇರುವಂಥ ಪಂದ್ಯಾಕೂಟ. ಈ ಒಂದು ನಗದು ಪುರಸ್ಕಾರ ಇರುವಂಥ ಪಂದ್ಯಾಕೂಟ ಸಮಬಲವಾದರೆ ಸೂಪರ್ ಓವರ್, 1 ಓವರ್ನ ಪಂದ್ಯಾಕೂಟ. ಗೂಟ ರಕ್ಷಕರ ವೈಫಲ್ಯ. ಈ ಒಂದು ಕೊನೆಯ ಸಂದರ್ಭದಲ್ಲಿ ಕ್ಷೇತ್ರ ರಕ್ಷಕರ ವೈಫಲ್ಯ ಕಂಡು ಬರ್ತಾ ಇದೆ. ಇನ್ನುಳಿದಂತಹ 3 ಚೆಂಡಿನ ಮುಂದೆ ಬೇಕಾಗಿದೆ 3. 3ಕ್ಕೆ 3 ಗೆಲ್ಲುವವರು ಯಾರು? 3ಕ್ಕೆ 3 ಗೆಲ್ಲುವವರು ಯಾರು? ಎಲ್ಲ ಕೂಡ ಪ್ರಶ್ನಾರ್ಥ ಚಿಹ್ನೆಯಾಗಿದೆ. ಎಸ್ ಚಾಲೆಂಜರ್ ತಂಡದ ಪಂದ್ಯಾಕೂಟ ಸಮಬಲವಾಗಿದೆ. ವೈಭವ್ ಶೆಟ್ಟಿ ಮಾಲೀಕತ್ವದ ತಂಡ ಸಮಬಲದೊಂದಿಗೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಕೊನೆಯ ಸಂದರ್ಭದಲ್ಲಿ ಪಂದ್ಯಾಕೂಟ ಸಮಬಲದತ್ತ ಸಾಗಿದೆ. ವೈಭವ್ ಶೆಟ್ಟಿರವರ ಮುಖದಲ್ಲಿ ನಗು ಬರ್ತಾ ಇದೆ. ಖಂಡಿತವಾಗಲೂ ನಗು ಮುಖದ ಓನರ್ ವೈಭವ್ ಶೆಟ್ಟಿ ಈ ಒಂದು ಮೈದಾನದಲ್ಲಿ ಪ್ರಥಮ ಇಲ್ಲದ್ರೆ ದ್ವಿತೀಯ ಸ್ಥಾನಕ್ಕೆ ಇರುವಂತ ಪಂದ್ಯಾಕೂಟ 1 ಬೇಕಾಗಿದೆ. ಇದರೊಂದಿಗೆ ಪಂದ್ಯಾಕೂಟ ವಿಜಯಶಾಲಿಯಾಗಿದೆ. ನೋಡಿ ನೋಡಿ ನೋಡಿ, ಮನೋರಂಜನೆ ಡಿಜೆ. ಪಂದ್ಯಾಕೂಟ ವಿಜಯಶಾಲಿಯಾಗಿದೆ. VS ಟೈಗರ್ಸ್ ತಂಡ. ಆಟಗಾರರು ಒಮ್ಮೆ ಮೈದಾನವನ್ನು ತೆರವುಗೊಳಿಸಿ. ಇನ್ನು ಕೂಡ ಅದೆಷ್ಟು 3 ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಆಟಗಾರರೇ ಮೈದಾನವನ್ನು ತೆರವುಗೊಳಿಸಿ ಪ್ಲೀಸ್. ವಿಜಯಶಾಲಿಯಾದಂಥ ತಂಡ ಆದಷ್ಟು ಬೇಗ ನಮ್ಮ ಜೊತೆ ಮೈದಾನವನ್ನು ತೆರವುಗೊಳಿಸಿ. ಶರತ್ ರವರೇ ಒಂದೊಮ್ಮೆ ಧ್ವನಿ ಬರಲೇಬೇಕಾಗಿದೆ. ಖಂಡಿತ ನಮ್ಮ ಮೀಡಿಯಾದಲ್ಲಿ ನಿಮ್ಮ ಸಕ್ರಿಯವಾದಂಥ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಮೈದಾನದಲ್ಲಿ ಕಮಾನ್ DJ ವಾಲ್ಯೂಮ್ ಪ್ಲೀಸ್. DJ ಯಾ ಖಂಡಿತವಾಗ್ಲೂ ತಲಪಾಡಿ ಪ್ರೀಮಿಯರ್ ಲೀಗ್ ಅನ್ನುವಂಥ ಅದ್ಭುತವಾದಂಥ ಕ್ರಿಕೆಟ್ ಕ್ರೀಡಾಕೂಟ ಮುಂದುವರಿತಾ ಇದೆ. ನನ್ನ ಆತ್ಮೀಯರು ಅಭಿಷೇಕ್ ಅವರು ನಿರಂತರವಾಗಿ ಆಹ್ವಾನವನ್ನು ಉದ್ಘೋಷಣೆಗೆ ನೀಡ್ತಾ ಇದ್ದಾರೆ. ಆದರೆ ನಮ್ಮದು ಕ್ಷೇತ್ರ ಬೇರೆ, ನಮ್ಮದು ಕಬಡ್ಡಿ, ಇದು ಕ್ರಿಕೆಟ್. ಒಂದಷ್ಟು ಅದ್ಭುತ ನಿರೂಪಕರು ಅಂದರೆ ಉದ್ಘೋಷಕರಿಲ್ಲಿದ್ದಾರೆ. ಕ್ರಿಕೆಟ್ ಮುಂದುವರಿಲಿ. ನಿಮ್ಮ ಆಹ್ವಾನಕ್ಕೆ ಧನ್ಯವಾದಗಳು ಅಭಿಷೇಕ್ ಅವರು. ಇನ್ನು ಮುಂದೆ ಕೂಡ ಕ್ರಿಕೆಟ್ ಅನ್ನುವಂಥ
ಈ ಒಂದು ವಿಭಾಗದಲ್ಲಿ ಉತ್ತಮ ಉದ್ಘೋಷಣೆಯನ್ನು ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ. ಧನ್ಯವಾದಗಳು. ಅಭಿನಂದನೆಗಳು ಶರತ್ರವರೇ. ಖಂಡಿತವಾಗಲೂ ನೀವು ಕಬಡ್ಡಿಯಲ್ಲಿ ಅದೆಷ್ಟೋ ಉದ್ಘೋಷಣೆಯನ್ನು ನೀಡಿದ್ದೀರಿ. ಎಲ್ಲರಿಗೂ ಕೂಡ ನಿಮ್ಮ ಪರಿಚಯವಿದೆ. ಕೇವಲ ಕಬಡ್ಡಿ ಮಾತ್ರವಲ್ಲ, ನಮ್ಮ ಮೀಡಿಯಾ ಎನ್ನುವಂಥ ಟಿ ವಿ ಪರದೆ, ಆ ನಿಟ್ಟಿನಲ್ಲಿ ಅವರು ನ್ಯೂಸನ್ನು ಕೂಡ ನೀವು ಗಮನಿಸಬಹುದು. ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಖಂಡಿತವಾಗಲೂ ಕಬಡ್ಡಿ ಉದ್ಘೋಷಕರಾಗಿ ಅವರ ಧ್ವನಿ ಅದೆಷ್ಟೋ ಕಬಡ್ಡಿಯಲ್ಲಿ ನಾವು ಕಾಣ ಬಯಸಿದ್ದೇವೆ. ಆ ನಿಟ್ಟಿನಲ್ಲಿ ನನಗೆ ಮೈಕನ್ನು ಹಸ್ತಾಂತರ ಮಾಡಿದರು. ನಾನು ಕ್ರಿಕೆಟಿನಲ್ಲಿ ಭಾಳಷ್ಟು ಅನುಭವ ಇಲ್ಲ. ಆ ನಿಟ್ಟಿನಲ್ಲಿ ಅವರು ಹೇಳಿದರು, ಕಬಡ್ಡಿಯಲ್ಲಿ ನಾನು ಅತ್ಯುತ್ತಮವಾದ ವೀಕ್ಷಕ ವಿವರಣೆಯನ್ನು ನೀಡಬಲ್ಲಂಥ ವ್ಯಕ್ತಿ, ಕ್ರಿಕೆಟಿನಲ್ಲಿ ದೊಡ್ಡ ಅನುಭವ ಇಲ್ಲ ಅಂತ ಹೇಳಿದರು. ಖಂಡಿತವಾಗಲೂ ಈ ಒಂದು ಮೈದಾನದಲ್ಲಿ ನಮ್ಮ ಜೊತೆ ಶರತ್ ರವರು ಕೂಡ ಇದ್ದಾರೆ. ಅಭಿನಂದನೆಗಳನ್ನು ಸಲ್ಲಿತಾ ಮುಂದಿನ ಪಂದ್ಯಾಟಕ್ಕಾಗಿ ಪಂದ್ಯಕೂಟ ಸಾಗಿ ಬರಲಿದೆ. ಈ ಒಂದು ಮೈದಾನದಲ್ಲಿ ಈಗಲ್ಸ್ ಟೈಗರ್ಸ್ ಅದೇ ರೀತಿಯಲ್ಲಿ ಟೀಮ್ ದುರ್ಗ ಮಧ್ಯೆ ನಡೆದಿರುವಂಥ ಪಂದ್ಯಾಕೂಟ. ಆದಷ್ಟು ಬೇಗ ಪಂದ್ಯಕೂಟವನ್ನು ಮುಂದುವರಿಸಿಕೊಳ್ಳಿ ತೀರ್ಪುಗಾರರೇ. ಸಮಯ 11 ಗಂಟೆಯಾಗಿದೆ. ಸ್ಟಾರ್ಟ್ ದ ಮ್ಯಾಚ್. ಈ ಒಂದು ಪಂದ್ಯಕೂಟ ಸಾಗಿ ಬರುವಂಥ ವೇಳೆಯಲ್ಲಿ ಮುಂದಿನ ವೀಕ್ಷಕ ವೇಳೆಯಲ್ಲಿ ನಮ್ಮ ಜೊತೆ ನಿತೇಶ್ ಸ್ಟ್ರೈಕರ್ ತುದಿ ವಿಭಾಗದಲ್ಲಿ. ಇದು ಬೇಕಾಗಿದೆ. ನೇರ ಗುರಿಗೆ ಪ್ರಯತ್ನ ಮಾಡಿದ್ರು. +1 ಮುಖೇನವಾಗಿ ಅಂಕಾಂಶ ಜೋಡಣೆಗೊಳ್ತಾ ಇದೆ. ಗಣೇಶ್ ವೈಡೆ ಎಸ್ 1+1. ಯಾವುದೇ ಚೆಂಡು ಸಾಗಿ ಬರುವಂತಹ ಸಂದರ್ಭದಲ್ಲಿ ಎದುರಾಳಿ ತಂಡಕ್ಕೆ ಗಿಫ್ಟ್ ಆ್ಯಂಡ್ ಡೆಲಿವರಿಯಾಗಿ ಬರ್ತಾ ಇದೆ. 2 ತಾಕಳ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಪ್ರಥಮ ಓವರ್ನ ಪ್ರಥಮ ಚೆಂಡನ್ನು ಕೈಗೆತ್ತಿದ್ದಾರೆ. ಖಂಡಿತವಾಗಲೂ ನಗುವಿನೊಂದಿಗೆ ಬರ್ತಾ ಇದ್ದಾರೆ ವೈಭವ್ ಶೆಟ್ಟಿ. ದ್ವಿತೀಯ ಚೆಂಡನ್ನು ಕೈಗೆತ್ತಿದ್ದಾರೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಒಂದು ಓಟಕ್ಕೆ ತೃಪ್ತಿಗೊಳ್ಳುವಂಥ ಸಂದರ್ಭ ಖಂಡಿತವಾಗಲೂ ಎಸ್ ಸಪೋರ್ಟ್ ಉಂಡು. ಸಪೋರ್ಟ್ ಎಂಚಲೊಳ್ಳೆರು ಖಂಡಿತ. ಬೆಸ್ಟ್ ಆಫ್ ಲಕ್. ಫೈನಲ್ಗೆ ಎತ್ತಿದ್ದಾರೆ. ಈ ಒಂಚಿ ಮ್ಯಾಚ್ ನಮ್ಮ ತೂನಗ ಕಾತೆಡಾತಂದು 4. ಶೀಪ್ ಮಾಡುವಂಥ ಪ್ರಯತ್ನ ಖಂಡಿತವಾಗಲೂ ಇತ್ತು. ನಿತೇಶ್ ದೊಡ್ಡ ಹೊಡೆತಗಾರ, ಆದರೆ ಶೀಪ್ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ. ನಮ್ಮ ಜೊತೆ ಮತ್ತೊಬ್ಬ ವೀಕ್ಷಕ ವಿವರಣೆಗಾರರಿದ್ದಾರೆ. ಅತ್ಯುತ್ತಮವಾದ ವೀಕ್ಷಕ ವಿವರಣೆಯನ್ನು ನೀಡಬಲ್ಲಂಥ ವ್ಯಕ್ತಿ ಈ ಒಂದು ಪಂದ್ಯಾಕೂಟದಲ್ಲಿ. ಮುಂದಿನ ವೀಕ್ಷಕರ ನಡುವಿನಲ್ಲಿ ಕೊಂಚ ರೀತಿಯಲ್ಲಿ ಬದಲಾವಣೆ ಕಂಡು ಬರ್ತಾ ಇದೆ. ಕೇಸ್ ರೋಡ್ ಪರಿಸರದ ಅತ್ಯುತ್ತಮವಾದ ವೀಕ್ಷಕ ವಿವರಣೆಗಾರ ಸರ್, ಯಾವ ರೀತಿ ಸಾಗಬಹುದು ಈ ಒಂದು ಮೈದಾನದಲ್ಲಿ? ಕಂಟಿನ್ಯೂ.
ಚೆಕ್ ಹಾಲ್. The last two delivery left and the total score moves into 6 on the votes. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಶ್ರಮಗೊಳ್ತಾ ಇದೆ 6 ಓಟಗಳು. ಎಸ್, ಪ್ರಥಮ ಓವರಿನ ಅಂತಿಮ 1 ಚೆಂಡುಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ 1 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಶ್ರಮಗೊಳ್ತಾ ಇದೆ 7 ಓಟಗಳು. ಜಿತೇಶ್ ಸೊಗಸಾದ ಹೊಡೆತಗಳಿಗೆ ನೋಟವನ್ನಿಟ್ಟಿದ್ರು, ಇಲ್ಲಂತೂ 1 ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಶ್ರಮಗೊಳ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 1 and total score moves into 8 on the board. ಇದಾದ ಬಳಿಕ ಇನ್ನು 2 ಪಂದ್ಯಗಳು ಮಾತ್ರ ಬಾಕಿ ಇದೆ. 1 ಸೆಮಿಫೈನಲ್, 1 ಫೈನಲ್. ಅದ್ಭುತವಾದ ಲೈನ್ ಓಲಂತನ್ನ ಬಳಸಿ ನಿಭಾಯಿಸಿಕೊಳ್ತಾ ಇದ್ದಾರೆ. 1 ಓಟಗಳಿಗೆ ಮಾತ್ರ ಇಲ್ಲಿ ಸೀಮಿತಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಇಲ್ಲಿ ಶ್ರಮಗೊಳ್ತಾ ಇದೆ. ಒಂದು ಹೀರೋ ಹೊಂಡಿನ ಕೀ ಕಳೆದೋಗಿದೆ. ದಯವಿಟ್ಟು ಯಾರಿಗಾದರೂ, ನಮ್ಮ ಕೈಯಲ್ಲಿದೆ, ಯಾರಿಗಾದರೂ ಆಗಿದ್ರೆ ದಯವಿಟ್ಟು ವೀಕ್ಷಣೆ ಕೊಠಡಿಗೆ ಬಂದು ಆ ಕೀಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹೀರೋ ಹೊಂಡಾ 2 ವೀಲರ್ ಗಾಡಿನ ಚಾಬಿ ದಯವಿಟ್ಟು ಯಾರಿಗಾದರೂ ಬೇಕಿದ್ರೆ ದಯವಿಟ್ಟು ವೀಕ್ಷಣೆ ಕೊಠಡಿಗೆ ಬಂದು ನಮ್ಮೊಂದಿಗೆ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುವಾಗ ದೊಡ್ಡ ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ 1 bounce, 2 bounce taken by the fielder, deep extra coverage and 1 more run completed batsman easily, 1 more run added, total score moves into 11 on the boards. This 12 on the boards, 1.4 in this over. 5ನೇ ಚೆಂಡು ಚಾಲ್ತಿಯಲ್ಲಿ. Again 1 more delivery dot. The last 1 more delivery left in this over number. Yes, a white ball call by the umpires, Ganesh Salapadi, and top as fielder under it, and 1 more wicket back into the pavilion. The wicket number 1 and total score moves into unlucky 13 on the board. Umpire, catch out, single. Yes, okay, thank you. Yes, single declare, 1 more and added, total score moves into 14 on the boards. 14. Last ball, score moves into 14 on the boards. ಸುಮುಖ್ ಎಸ್ಸಗಾರಿ ಭಾಗದಲ್ಲಿ ತೀರ್ಪುಗಾರ ಗಣೇಶ್ ರವರನ್ನು ಬಿಟ್ಟು ಇಲ್ಲಂತೂ ಲೆಗ್ ಸೈಡ್ ಇಂದ ತೀರವರೆಗೆ ಚೆಂಡು, ಇಲ್ಲಂತೂ ವೈಟ್ ಬಾಲ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ.
ಎಕ್ಸ್ಟ್ರಾ ರೂಪದಲ್ಲಿ ಒಂದು ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಇಲ್ಲಿ ಶ್ರಮಗೊಂಡಿದೆ 15 ಓಟಗಳು. ಅಂತಿಮ 1 ಚೆಂಡುಗಳು ಬಾಕಿ ಇದೆ. ಓವರಿನ ಮುಕ್ತಾಯಗೊಂಡಂಥ ಸಂಖ್ಯೆಗಳು 2 ಮುಕ್ತಾಯಗೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಜಮಗೊಂಡದ್ದು 16 ಓಟಗಳು. ಇನ್ನು ಕೂಡ 12 ಚೆಂಡುಗಳು ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು. ತೃತೀಯ ಓವರಿನ ಪ್ರಥಮ ಚೆಂಡಿಗೆಯಲ್ಲಿ ರನ್ಔಟ್ ರೂಪದಲ್ಲಿ ಹುದರಿಗಳು ನಷ್ಟವಾಗ್ತಾ ಇದೆ. Yes, dot and delivery, and the total score moves into ನೇರ ಗುರಿಗೆ ನೋಟವನ್ನು ಇಟ್ಟಿದ್ದರು. ಇದರೊಂದಿಗೆ 1+1, 2 more and extra added, and total score moves into 16+2, 18 run completed, 2.2 completed. 2.2 ಚೆಂಡುಗಳ ಆಟ ಮುಕ್ತಾಯಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 18 ಓಟಗಳು. ರೆಡ್ ಬಾಲ್ ಅಂಡ್ 2 ಬಾಲ್ ಕಂಪ್ಲೀಟೆಡ್. ಮೂಜಾ ಎಸ್ ಓಕೆ 3 ಬಾಲ್ ಕಂಪ್ಲೀಟೆಡ್. ಮಗದೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ನೇರವಾಗಿ ಚೆಂಡು ನೇರ ಡೀಪ್ ಸ್ಕ್ವಾರ್ ಲೆಗ್ ವಿಭಾಗದಲ್ಲಿ 2 ಡಿಕ್ಲೇರ್. 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಮತ್ತೊಮ್ಮೆ ಬೀಸಿಬಿಡಲಂತೂ ಪ್ರಯತ್ನಿಸಿದರು. ಇಲ್ಲಿ ರನ್ಔಟಿಗೆ ಭಾಳಷ್ಟು ಅವಕಾಶಗಳಿತ್ತು, ಆದರೆ ಒಂದೋಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಇಲ್ಲಿ ಶ್ರಮಗೊಳ್ತಾ ಇದೆ 21. ಕೊನೆಯ 1 ಚೆಂಡುಗಳು ಬಾಕಿ ಇದೆ. ಮತ್ತೊಮ್ಮೆ ಸ್ವೀಪ್ ಶಾಟ್ ಹೊಡೆಯಲು ಪ್ರಯತ್ನಿಸಿದರು. ಸಿಂಗಲ್ ಡಿಕ್ಲೇರ್. ಎಂಡ್ ಆಫ್ ದಿ ಓವರ್ ನಂಬರ್ 3 comes to an end, and total score moves into 22. The last 6 balls remaining in this first innings. ಎಸ್, ಮತ್ತೊಮ್ಮೆ 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 23. ಇನ್ನು
ಅಂತಿಮ 5 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ವೈಟ್ ಬಾಲ್. ವೈಟ್ ಬಾಲ್ ಎಂಬ ಸೂಚನೆಗಳು ತೀರ್ಪುಗಾರರಿಂದ ಹೊರಬೀಳ್ತಾ ಇದೆ. ಅದ್ಭುತವಾದ ಕನೆಕ್ಟಿಂಗ್, ಇದು ಸೊಗಸಾದ ಹೊಡೆತ, ಇದು ಖಂಡಿತ ಇದು ಫುಲ್ ಗ್ರೌಂಡ್ ಆದರೆ ಸೀಮಾರೇಖೆಯ ಗಡಿಯನ್ನು ದಾಟಿಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕಂಡುಕೊಳ್ಳಲಿಕ್ಕಿತ್ತು. ಇಲ್ಲಿ 1 ಡಿಕ್ಲೇರ್, ಸಿಂಗಲ್ ರೂಪದಲ್ಲಿ 1 ಓಟಗಳ ಸೇರ್ಪಡೆಯೊಂದಿಗೆ ಕ್ವಾರ್ಟರ್ ಸೆಂಚುರಿ 25 ರನ್ ಕಮ್ಸ್ ಟು ಲ್ಯಾಂಡ್. 25 ಓಟಗಳು ಗಳಿಸಿಕೊಂಡಾಗಿದೆ. ಇನ್ನೂ ಕೂಡ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು ಅಂತಿಮ 4 ಚೆಂಡುಗಳು ಬಾಕಿ ಇತ್ತು. ಇಲ್ಲಿ ತೀರ್ಪುಗಾರರಿಂದ ವೈಟ್ ಬಾಲ್ ಎಂಬ ಸೂಚನೆಗಳು ಹೊರಬೀಳ್ತಾ ಇದೆ. ഇടുമാടുക അഷ്ഫാഖ് ഇന്ന് KKR എന്തായി രട്ടക്ക് പോയില്ലേ? ഇടുമാടുക The last 4 delivery off. Sorry, 3 delivery left. 3 ಎಸೆತಗಳು ಬಾಕಿ ಇದೆ. ಮಗದೊಂದು ಚೆಂಡು ಡಾಟ್ ಆಗ್ತಾ ಇದೆ. ಯಾವುದೇ ಓಟಗಳು ಸೇರ್ಪಡೆಗೊಳ್ತಾ ಇಲ್ಲ. ಇದೀಗ ಅಂತಿಮ 2 ಚೆಂಡು ಬಾಕಿ ಇದೆ ಜೀತುರವರೇ. ಜೀತು ಇಸ್ ಅ ಮ್ಯಾನ್. ಧೀರಾಜ್ ಎಸ್, ಇಲ್ಲಿ ಸಿಂಗಲ್ ಡಿಕ್ಲೇರ್. 1 ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 2 run completed. The score moves into 29. Last 1 more delivery left. ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಇಪ್ಪತ್ತ ತಂಡದ ಖಾತೆಯಲ್ಲಿ ಕೊನೆಯ 1 ಚೆಂಡುಗಳು ಬಾಕಿ ಇದೆ. ಮತ್ತೊಮ್ಮೆ ಬೀಸುವುದನ್ನು ಪ್ರಯತ್ನಿಸಿದ್ರು. ಬೌಲರ್ ಡ್ರೈವ್, ರನ್ನೌಟಿಗೆ ಅವಕಾಶಗಳಿತ್ತು. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 30 ಓಟಗಳು ಗಳಿಸಿಕೊಂಡಾಗಿದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ಅಂದರೆ 24 ಚೆಂಡುಗಳ ಆಟ ಮುಕ್ತಾಯಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 30 ಬಂದಿದೆ. 31ರ ಗುರಿ. ಗೆದ್ದವರಂತೂ ನೇರವಾಗಿ ಸೆಮಿಫೈನಲ್, ಸೋತವರಂತೂ ಆಡಿದಂಥ ಅನುಭವಗಳು ಮಾತ್ರ. ಖಂಡಿತ ಕುತೂಹಲಕಾರಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಖಂಡಿತ ಪ್ರೀತಿಯಲ್ಲಿ ಯಾರಿದ್ದೀರಾ ಗಮನಿಸಿ. ಲವ್ ಎಂಬ ಕ್ರಿಕೆಟಿನಲ್ಲಿ ಪ್ರೀತಿ ಎಂಬ ಬಾಲನ್ನು ಎಸೆದೆ. ಲವ್ ಎಂಬ ಕ್ರಿಕೆಟಿನಲ್ಲಿ ಪ್ರೀತಿ ಎಂಬ ಬಾಲನ್ನು ಎಸೆದೆ ಹುಡುಗಿ ಎನ್ನುವಂಥ ವಿಕೆಟನ್ನು ಪಡೆದೆ. ಆದರೆ ಅವನೊಬ್ಬ ಯಾರೋ ತೀರ್ಪುಗಾರ ಬಂದು ನೋ ಬಾಲ್ ಎಂದ. ಅಂದಿನಿಂದ ಇಂದಿನವರೆಗೆ ಪ್ರೀತಿ ಎನ್ನುವಂಥ ಪದವನ್ನು ಬಿಟ್ಟೇ. ಖಂಡಿತವಾಗಲೂ ಸುಸುಂದರವಾದ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಪ್ರೀತಿಯಲ್ಲಿ ಯಾರಿದ್ದೀರಾ ಅವರಿಗಾಗಿ ನನ್ನದೊಂದು ಕಿವಿ ಮಾತನ್ನು ರವಾನೆ ಮಾಡಿದ್ದಾರೆ.
ವಿಕೆಟ್ ಬಿದ್ದಿದೆ ಖಂಡಿತ. ಅಕ್ಷಯ್ ಪ್ರೀತಿ ಡುಳ್ಳಿರಂತೆ ಯಾರೇ ಲೈಕ್ ಮಾಡ್ರೆ ಅದೇ. ಟೀಮ್ ದುರ್ಗಾ ಅದೇ ರೀತಿಯಲ್ಲಿ ನೋಡಿ, ಖಂಡಿತವಾಗಲೂ ಕಡಲ ಕಿನಾರೆ ನಮ್ಮ ನಾಡು. ಖಂಡಿತವಾಗಲೂ ಕುತೂಹಲಕಾರಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ವೇಟೆನ್ಸಿ ನೋಡಿ, ಹಡಗು ಎಷ್ಟು ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು. ಹಡಗು ಎಷ್ಟು ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು. ಹಾಗೆಯೂ ನಮ್ಮ ಮನಸ್ಸು ಎಷ್ಟು ಭಾರವಿದ್ದರೂ ಬದುಕಿನ ಜೊತೆ ಸಾಗಲೇಬೇಕು. ಖಂಡಿತ ಕುತೂಹಲಕಾರಿ ಪಂದ್ಯಕೂಟಕ್ಕೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಈ ಒಂದು ಮೈದಾನದಲ್ಲಿ ಅತ್ಯುತ್ತಮವಾದ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಈ ಒಂದು ಮೈದಾನದಲ್ಲಿ ಎದುರಾಳಿ ತಂಡಕ್ಕೆ ಬೇಕಾಗಿದೆ 24 ಚೆಂಡಿನ ಮುಂದೆ 31 ಗಳಿಕೆಯಾಗಬೇಕಾಗಿದೆ. ಕ್ಯಾಲೆಂಡರ್ ನಂಬರ್ ಯಾವ ರೀತಿ ಸಾಗಬಹುದು? ಪ್ರಥಮ ದಾಂಡಿಗ ಸುಮುಖ ಕೇವಲ ಕಬಡ್ಡಿ ಮಾತ್ರವಲ್ಲ, ಕ್ರಿಕೆಟಿನಲ್ಲಿ ಕೂಡ ತಾನು ಜಿಪುಣತ ಆಟಗಾರ. ಕಬಡ್ಡಿ ಮಾತ್ರವಲ್ಲ, ಕ್ರಿಕೆಟಿನಲ್ಲಿ ಕೂಡ ತಮ್ಮ ಪ್ರದರ್ಶನವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ತಂಡದಲ್ಲಿ ಜೂನಿಯರ್ ಆಡಿದಂಥ ಅನುಭವ ಕಬಡ್ಡಿಯಲ್ಲಿ ನೋಡಿ. ಕಬಡ್ಡಿ ಎನ್ನುವಂಥ ಆಟ ಕೇವಲ ಒಂದು ಜರ್ಸಿಯನ್ನು ಆಡುವ ಅಂಥ ಆಟವಲ್ಲ, ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಆಡುವಂಥ ಆಟ ಕಬಡ್ಡಿ. ಗಮನಿಸಿ, ಕಬಡ್ಡಿ ಆಟ ಕೇವಲ ಒಂದು ಜರ್ಸಿಯನ್ನು ಆಡುವಂಥ ಆಟವಲ್ಲ, ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಆಡುವಂಥ ಆಟ ಕಬಡ್ಡಿ. ಆ ನಿಟ್ಟಿನಲ್ಲಿ ಸುಮುಖ್ ಎನ್ನುವಂಥ ಆಟಗಾರ ಕಬಡ್ಡಿಯಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿದ್ದಾರೆ. ತಮ್ಮ ನಾಡಿಗೆ ಹೆಸರನ್ನು ತಂದಿದ್ದಾರೆ. ಸುಮುಖ್, ನಾನು ಬಸ್ ಚಾಲಕನಾಗಿ ಬಸ್ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಸುಮುಖ್ ಎನ್ನುವಂಥ ಫ್ಲೆಕ್ಸನ್ನು ನಾನು ಕಂಡಿದ್ದೇನೆ. ಕಬಡ್ಡಿಯಲ್ಲಿ ಅತ್ಯುತ್ತಮ ಆಟಗಾರನಾಗಿ ಮೂಡಿ ಬಂದಂಥ ವ್ಯಕ್ತಿ ಸುಮುಖ್. ಈ ಬಾರಿ ಕ್ರಿಕೆಟಿನಲ್ಲಿ ಕೂಡ ತಮ್ಮ ಕ್ರೀಡೆಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಇನ್ನು ಕೂಡ ನಿಮ್ಮ ಜೀವನ ಸುಂದರತೆಯ ಕಬಡ್ಡಿ ಕೂಟದಲ್ಲಿ ಸಾಗಲಿ, ಪ್ರೋ ಕಬಡ್ಡಿಗೆ ಸೆಲೆಕ್ಟ್ ಆಗಲಿ ಎನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಹೊಸ ಬ್ಯಾಟ್ಸ್ಮನ್ ಆಗಮನ ರಿತೇಶ್ ಸಂಕಷ್ಟದ ತುದಿಯಲ್ಲಿದೆ. ಮುಳುಗಿದ ಹಡಗನ್ನು ದಡ ಸಾಗಿಸುವಂಥ ಪ್ರಯತ್ನದಲ್ಲಿದ್ದಾರೆ. ಬಲವಾಗಿ ದಂಡಿಸಿದ್ರು. ಅಲ್ಲಿ ಅವಲಿ ಒಟ್ಟಕ್ಕೆ ಕರೆಯನ್ನು ನೀಡ್ತಾ ಇದ್ದಾರೆ. ಅವಲಿ ಒಟ್ಟವನ್ನು ಕಳೆ ಹಾಕುವಂಥ ಸಂದರ್ಭ ಕಾಣುತ್ತಿಲ್ಲ. ಇದರೊಂದಿಗೆ ಪ್ರಥಮ ಓವರಿನ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಾಳಿ ತಂಡಕ್ಕೆ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ 2 ಗಳಿಕೆಯಾಗಿದೆ.
ಸ್ಟ್ರೈಕರ್ ತುದಿಯಲ್ಲಿ ಸುಮೋಕ್. ಈ ಬಾರಿ ಯಾವ ರೀತಿ ತಮ್ಮ ತಂಡಕ್ಕೆ ಆಸರದಾಯಕವಾದಂಥ ಪಂದ್ಯಾಕೂಟವನ್ನು ಆಡ್ತಾರಂತ ಕಾದು ನೋಡಲೇಬೇಕು. ಬಲವಾಗಿ ದಂಡಿಸಿದ್ರು, ಆದರೆ ಅತ್ಯುತ್ತಮವಾದ ಎಸೆತವನ್ನು ಸಂಘಟಿಸ್ತಾ ಇದ್ದಾರೆ. ಅತ್ಯುತ್ತಮವಾದ ಎಸೆತವನ್ನು ಕೂಡ ಸಂಘಟಿಸುವಂಥ ವೇಳೆಯಲ್ಲಿ ಆ 5 ಚೆಂಡು ಮುಕ್ತಾಯದ ವೇಳೆಗೆ 6ನೇ ಚೆಂಡನ್ನು ಎಸೆಯಬೇಕಾಗಿದೆ ಎದುರಾಳಿ ತಂಡಕ್ಕೆ. ಶಿವಮೊಗ್ಗ ರವರಿದ್ದಾರೆ ಸ್ಟ್ರೈಕರ್ ತುದಿಯಲ್ಲಿ. ಯಾವ ರೀತಿ ಸಾಗಬಹುದು ಈ ಒಂದು ಮೈದಾನದಲ್ಲಿ? ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ತಲಪಾಡಿ ಪ್ರೀಮಿಯರ್ ಲೀಗ್ ಎನ್ನುವಂತ ಈ ಒಂದು ಪಂದ್ಯಾಕೂಟ. ಆಯತ್ತಪ್ಪಿದಂಥ ಚೆಂಡು, ಅವಕಾಶ ಬರ್ತಾ ಇದೆ. ತೀರ್ಪುಗಾರ ಗಣೇಶ್ ಬಿಯಡ್ಗಾಯ್ ಈ ಒಂದು ಪಂದ್ಯಾಕೂಟದಲ್ಲಿ ನಮ್ಮ ಜೊತೆ ತೀರ್ಪುಗಾರರಾಗಿ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಆರನೇ ಚೆಂಡನ್ನು ಕೈಗೆತ್ತಿದ್ದಾರೆ. ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. ಮತ್ತೆ ಅವಕಾಶ ಬರ್ತಾ ಇದೆ. ಲೆಗ್ ಸ್ಟಂಪಿನ ಹೊರಗಡೆ ಇದ್ದಂಥ ಚೆಂಡು, ಅವಕಾಶ ಮತ್ತೆ ಕೂಡ ಬರ್ತಾ ಇದೆ. ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 4 ಗಳಿಕೆಯಾಗಿದೆ. 1 ವಿಕೆಟ್ ಪತನದೊಂದಿಗೆ ಖಂಡಿತ ಪ್ರಥಮ ಓವರ್ನ ಕೊನೆಯ ಚೆಂಡನ್ನು ಕೈಗೆತ್ತಿದ್ದಾರೆ. ಈ ಬಾರಿ ಶಿವಮೊಗ್ಗರವರಿಗೆ ಎಸೆಯಬೇಕಾಗಿದೆ. ಚೆಂಡು ನೇರವಾಗಿ ಸಾಗ್ತಾ ಇದೆ ಮರದ ಕಡೆಗೆ. ಖಂಡಿತವಾಗ್ಲೂ ಆ ಮರದಲ್ಲಿ ಅದೆಷ್ಟೋ ಹಕ್ಕಿಗಳು ಗೂಡನ್ನು ಈ ಒಂದು ಮರದಲ್ಲಿ ಕಟ್ಟುತ್ತಾ ಇದೆ. ಖಂಡಿತವಾಗ್ಲೂ ಅದೇ ರೀತಿಯಲ್ಲಿ ನಮ್ಮ ಜೊತೆ ಅಪ್ಪುರವರು ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ಮೀಡಿಯಾದ ಒಬ್ಬ ಸದಸ್ಯರು ಅಪ್ಪು ಅವರು ಕೂಡ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಸ್ವಾಗತ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಈ ತಲಪಾಡಿ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾಕೂಟ ಸಾಗುವಂಥ ವೇಳೆಯಲ್ಲಿ ನಿಮ್ಮ ಕೊಡುಗೆ ಕೂಡ ನಮಗೆ ಉತ್ತಮವಾಗಿದೆ. ಎಲ್ಲ ರೀತಿಯಲ್ಲಿ ನಿಮ್ಮ ಕೊಡುಗೆ ಈ ಒಂದು ಮೈದಾನದಲ್ಲಿದೆ. ಸ್ವಾಗತ ಕೋರುತ್ತಾ ಅತ್ಯುತ್ತಮವಾದಂತಹ ಪಂದ್ಯಾಕೂಟಕ್ಕೆ ಸಾಕ್ಷಿಯಾಗ್ತಾ ಇದೆ. ಇನ್ನುಳಿದಂತಹ ಪಿಲಿ ತವಾಲಿಮ್ಗೆ ಏನೊಂದು ದಸರಾ ಬಾಯಿ ಇದು ನಾನು ತೋಚಿಂಡು ಅದೇ ಖಂಡಿತವಾಗಲೂ ನಮ್ಮ ತುಳುನಾಡಿನ ಹೆಮ್ಮೆಯ ಪಿಲಿಕುಲು ಮಸ್ತುಲ್ಲ ಮೂಲತೆ ಫೈನಲ್ ಡೇ ಗೊಬ್ಬಗನಮ್ಮ. ಸೆಕೆಂಡ್ ಓವರ್ನ ಪ್ರಥಮ ಚೆಂಡನ್ನು ವಿಕೆಟನ್ನು ಕಬಳಿಸಿದಂಥ ಎಸೆತಗಾರ ನಿತೇಶ್. ಈ ಬಾರಿ ಆಹಾಹಾ ಮನರಂಜನೆ ಚೆಂಡು, ಗೂಟ ರಕ್ಷಕರು ನೇರ ಗುರಿಯೊಂದಿಗೆ ವಿಕೆಟ್ ಪತನಗೊಳ್ತಾ ಇದೆ. ಎಸೆತಗಾರ ತಮ್ಮ, ಗೂಟ ರಕ್ಷಕನಾಗಿ ಅಣ್ಣ ಕಾರ್ಯವನ್ನು ನಿಭಾಯಿಸಿ ನೇರ ಗೂಟಕ್ಕೆ ಎಸೆದ್ರು. ವಿಕೆಟ್ ಪತನಗೊಳ್ತಾ ಇದೆ. ಅಣ್ಣ ತಮ್ಮಂದಿರ ಮೋಡಿ ಈ ಒಂದು ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಒಂದೊಮ್ಮೆ ಪಿಲಿ ವಾಲ್ಯೂಮ್ ಪ್ಲೀಸ್. ಎಸ್, ಅಣ್ಣ ತಮ್ಮಂದಿರ ನಡುವೆ ನಡೆದಿರುವಂಥ ಪಂದ್ಯಕೂಟ. ಎಸೆತಗಾರ ಅಣ್ಣವಾದರೆ ಗೂಟ ರಕ್ಷಣೆಯಲ್ಲಿ, ಎಸೆತಗಾರ ತಮ್ಮನಾದರೆ ಗೂಟ ರಕ್ಷಣೆಯಲ್ಲಿ ಅಣ್ಣ. ಈ ಒಂದು ಮೈದಾನದಲ್ಲಿ ಅಣ್ಣ ತಮ್ಮಂದಿರ ಮೋಡಿ ಸಾಗಿ ಬರ್ತಾ ಇದೆ. ನಿತೇಶ್ ನಿಶಾ ಕಣಿಲ. ಹೊಸ ದಾಂಡಿಗ ಆಗಮನ ಮುನ್ನ ದಿತಿನ್ ಮುನ್ನ ಎನ್ನುವಂಥ ಹೊಸ ದಾಂಡಿಗ ಆಗಮನ. ಯಾವ ರೀತಿ ತಮ್ಮ ತಂಡಕ್ಕೆ ಆಸರೆ ಆಗ್ತಾರೆ ಕಾದು ನೋಡಲೇಬೇಕಾಗಿದೆ. ಕ್ಯಾಚ್ ಆಗುವಂತ ಸಂದರ್ಭ, ಅಲ್ಲಿ ಓಡೋಡಿ ಒಂದು ಕ್ಯಾಚ್ ಅನ್ನ ಕೂಡ ಪಡ್ಕೊಂಡು ಇದರೊಂದಿಗೆ ಯಾವ ರೀತಿ ಹಿಡಿತದಲ್ಲಿ
ನಿಟ್ಟಿನಲ್ಲಿ ಸಾಗಿಸ್ತಾರೆ. ನಿತೇಶ್ ಎನ್ನುವಂತಹ ಓರ್ವ ಅದ್ಭುತ ಕ್ರಿಕೆಟ್ ಆಟಗಾರ ಆ ನಿಟ್ಟಿನಲ್ಲಿ ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ತಮ್ಮ ಎಸೆತಗಾರಿಕಾ ವಿಭಾಗವನ್ನು ಇಲ್ಲಿ ಮುಂದುವರಿಸಿಕೊಳ್ತಾ ಇದ್ದಾರೆ. ಅಪ್ಪುರವರೇ, ಖಂಡಿತವಾಗಲೂ 2 ಮಾತು ಬರಲೇಬೇಕು ನಿಮ್ಮ ಧ್ವನಿಯಿಂದ. ನಾವು ಅದೆಷ್ಟೋ ಕ್ರೀಡೆಯಲ್ಲಿ ಉದ್ಘೋಷಣೆಯನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಕೂಟದಲ್ಲಿ ನಮ್ಮ ಜೊತೆ ಅಪ್ಪುರವರು ಕೂಡ ಇದ್ದಾರೆ. ಖಂಡಿತವಾಗಲೂ ನಿತೇಶ್ ರವರ ಧೀರಾಜ್ ಎನ್ನುವಂಥ ಹೊಸ ದಾಂಡಿಗನ ಆಗಮನವಾಗ್ತಾ ಇದೆ. ತಮ್ಮ ತಂಡಕ್ಕೆ ಯಾವ ರೀತಿ ಆಸರೆ ಆಗ್ತಾರೆ. ಖಂಡಿತವಾಗಲೂ ಮತ್ತೆ ಕೂಡ ಎದುರಾಳಿ ತಂಡಕ್ಕೆ ಅವಕಾಶ ಬರ್ತಾ ಇದೆ. ಎದುರಾಳಿ ತಂಡಕ್ಕೆ ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ ಸಾಗುವಂತ ವೇಳೆಯಲ್ಲಿ, ಅತ್ಯುತ್ತಮವಾದ ಪಂದ್ಯಾಕೂಟ ಸಾಗುವಂತ ವೇಳೆಯಲ್ಲಿ ಎದುರಾಳಿ ತಂಡಕ್ಕೆ ಗಿಫ್ಟ್ ಅಂಡ್ ಡೆಲಿವರಿ ಆಗಿ ಇದು ಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ಬೇಕಾಗಿದೆ. 2 ಮೊತ್ತವನ್ನ ಕಳೆ ಹಾಕಿದ್ರು. ಚೆಂಡು ಸಾಗಿದೆ ನೇರವಾಗಿ ದೇರಲಕಟ್ಟೆ ಕಡೆಗೆ. ಖಂಡಿತವಾಗ್ಲೂ ಈ ಒಂದು ಚೆಂಡನ್ನು ಲಾಸ್ಟ್ 1 ಬಾಲ್ ರಿಮೈನಿಂಗ್. ಟೋಟಲ್ ಸ್ಕೋರ್ 10 ಆನ್ ದಿ ಬೋರ್ಡ್. ಖಂಡಿತವಾಗ್ಲೂ ದ್ವಿತೀಯ ಓವರ್ನ ಕೊನೆಯ ಚೆಂಡನ್ನು ಕೈಗೆತ್ತಿದ್ದಾರೆ ನಿತೇಶ್ ಕನಿಲ. ಈ ಬಾರಿ ಅಲ್ಲಿ ಅನಗತ್ಯ ಓಟ, ದಂಡುಗಾರರು ಬಿದ್ದಿದ್ದಾರೆ. ಖಂಡಿತವಾಗಲೂ ಭರವಸೆಯ ಆಟಗಾರರು ವಿಕೆಟ್ ರನ್ಔಟ್ ಮುಖೇನವಾಗಿ ಪತನಗೊಳ್ಳುವಂಥ ಸಂದರ್ಭದಲ್ಲಿ 2 ಓವರ್ ಮುಕ್ತಾಯದ ಮೇಲೆ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 10 ಗಳಿಕೆಯಾಗಿದೆ. ಡಿಸಿಷನ್ ಪೆಂಡಿಂಗ್. ಔಟ್ ಯಾರು? ತೀರ್ಪುಗಾರರೇ. ಮುನ್ನ ಔಟ್ ಆಗಿ ಪೆವಿಲಿಯನ್ ಕಡೆಗೆ ಮರಳುವಾಗ ಅವರ ಜಾಗವನ್ನು ತುಂಬಲು ಹೊಸ ದಾಂಡಿಗಮನ ಆಗಮನವಾಗ್ತಾ ಇದೆ. ಇನ್ನುಳಿದಂಥ 12 ಚೆಂಡಿನ ಮುಂದೆ ಇಪ್ಪತ್ತ 12 ಚೆಂಡಿನ ಮುಂದೆ 21 ಬೇಕಾಗಿದೆ. ಸರಿ ಉಲ್ಟಾ ಪಲ್ಟಾ 18 ಬೋರ್ಡು 21 ಸರಿ ಉಲ್ಟಾ ಪಲ್ಟಾ ಸಂಖ್ಯೆ ಉಂಡು. ಹೊಸ ದಾಂಡಿಗ ಅಜಿತ್. 12 ಚೆಂಡಿನ ಮುಂದೆ ಬೇಕಾಗಿದೆ 21 ಎನ್ನುವಂಥ ಗಳಿಕೆ. 1 ಓವರಿನಲ್ಲಿ 11ರಂತೆ ಬರಬೇಕಾಗಿದೆ. ಫರ್ ಅವರ್ ರನ್ ರೈಟ್ 11ರಂತೆ ಬಂದರೆ ಈ ಒಂದು ಪಂದ್ಯಾಕೂಟ ವಿಜಯಶಾಲಿಯಾಗಬಹುದು. ಖಂಡಿತವಾಗಲೂ 3ನೇ ಎಸೆತಗಾರನಾಗಿ ಅಮಾನ್. ದೊಡ್ಡ ಹೊಡೆತ 2 ಓಟಕ್ಕೆ ಕೈ ಹಾಕಿದ್ರು. ಇಲ್ಲಿ 2 ಓಟ ಬರ್ತಾ ಇಲ್ಲ. 1 ಓಟವನ್ನು ಕೂಡ ಸಂಪೂರ್ಣಗೊಳಿಸುವಂಥ ಸಂದರ್ಭದಲ್ಲಿ ಖಾತೆ ಹೆಚ್ಚುವರಿಯಾಗಿದೆ. 11 ಗಳಿಕೆಯಾಗಿದೆ. ಇನ್ನೊಂದು 11 ಚೆಂಡಿನ ಮುಂದೆ ಬೇಕು 20 ಗಳಿಕೆ. 11 to go, 20 to get. 11 गेंद में 20 रन मैच जीतने के लिए. क्या हो गया देखना पड़ेगा अपू. 11 गेंद में 20 रन मैच जीतने के लिए है. 11 गेंद का खेल बाकी है. यस 11 to go, 20 to get. What a match. Watching how much crowd, how much people watching match. Excellent cricketing progress. Tonight excellent cricketing progress. 11 ಚೆಂಡಿನ ಮುಂದೆ ಬೇಕು 20 ಗಳಿಕೆ. ಯಾವ ರೀತಿ ಸಾಗಬಹುದು ಈ ಒಂದು ಮೈದಾನದಲ್ಲಿ. ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು. ಅಲ್ಲಿ ಸ್ಕ್ವಯರ್ ಲೆಗ್ ವಿಭಾಗದಲ್ಲಿ ಹೋದಂತ ಚೆಂಡು ವಿಕೆಟ್ ಪತನಗೊಳ್ತಾ ಇದೆ. ಮುನ್ನಾ ಟಿಪಾಟ್
ನ್ಯೂ ಬ್ಯಾಟರ್ ನೇಮ್ ಶುಹಾನ್. 10 ಚೆಂಡಿನ ಮುಂದೆ ಬೇಕು 20 ಗಳಿಕೆ. 10 ಚೆಂಡಿನ ಮುಂದೆ ಬೇಕು 20 ಗಳಿಕೆ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಒಂದೊಂದು ಚೆಂಡಿನಲ್ಲಿ 2 ಅಂಕವನ್ನು ಪೂರೈಸಿದ್ರೆ ಪಂದ್ಯಾಕೂಟ ವಿಜಯಶಾಲಿಯಾಗಬಹುದು. 10 ಚೆಂಡಿನ ಮುಂದೆ ಬೇಕು 20 ಗಳಿಕೆ. ಆಹಾ, ಇದು ಬೇಕಾಗಿದೆ. ವಿಕೆಟ್ ಬೇಟೆ ಅನಗತ್ಯ. ಓಟಕ್ಕೆ ಕೈ ಹಾಕಿದ್ರು. ಸ್ಟೆಂಪ್ ಔಟ್ ಮುಖೇನವಾಗಿ ವಿಕೆಟ್ ಪಡೆದುಕೊಳ್ಳುವಂಥ ಸಂದರ್ಭ ಕಂಡು ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಇನ್ನುಳಿದಂಥ 9 ಚೆಂಡಿನ ಮುಂದೆ ಬೇಕು 20 ಗಳಿಕೆ. ಯಾವ ರೀತಿ ಸಾಗಬಹುದು ಈ ಒಂದು ಮೈದಾನದಲ್ಲಿ? ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರುವಂಥ ವೇಳೆಯಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಸಾಕ್ಷಿಯಾಗಿದ್ದೀರಿ. ಖಂಡಿತವಾಗ್ಲೂ ಈ ಪಂದ್ಯಾಕೂಟವನ್ನು ಎಲ್ಲರೂ ಕೂಡ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮಾತೆಯರು ಕೂಡ ಈ ಪಂದ್ಯಾಕೂಟದಲ್ಲಿ ಇದ್ದಾರೆ. ಈ ಒಂದು ನಿದ್ರೆಯ ಸಮಯವನ್ನು ಬಿಟ್ಟು ನಮ್ಮ ಜೊತೆ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ನಮ್ಮ ಮಾತೆಯರು ಕೂಡ ಸ್ವಾಗತ. ಇಂಥ ಒಂದು ಪಂದ್ಯಾಕೂಟ ಸಾಗುವಂಥ ವೇಳೆಯಲ್ಲಿ ನಮ್ಮ ಜೊತೆ ಅತ್ಯುತ್ತಮವಾದಂತಹ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಊರಿನಲ್ಲಿ ನಡೆಯುವಂಥ ಪಂದ್ಯಾಕೂಟಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಒಂದು ಮೈದಾನದಲ್ಲಿ 9 ಚೆಂಡಿನ ಮುಂದೆ ಬೇಕು 20 ಗಳಿಕೆ. ಮತ್ತೆ ಕೂಡ ಡಾಟ್ ಅಂಡ್ ಡೆಲಿವರಿ. ಮತ್ತೆ ಕೂಡ ಡಾಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಅಪ್ಪುರವರೆ ಗಮನಿಸಿ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಖಂಡಿತವಾಗ್ಲೂ ಅಪ್ಪುರವರೆ ಗಮನಿಸಿ, ಇದು ಗಡಿನಾಡು. ಕೇರಳ ಕರ್ನಾಟಕ ಹೊಂದಿರುವಂಥ ನಾಡು. ಒಂದು ಕಡೆ ಇಲ್ಲಿ ಕೇರಳವಾದರೆ ಇನ್ನೊಂದು ಕಡೆ ಕರ್ನಾಟಕ ರಾಜ್ಯ. ಆ ನಿಟ್ಟಿನಲ್ಲಿ ಕೇರಳದ 10ನೇ ಕ್ಲಾಸ್ ಎಕ್ಸಾಮ್ ನಾಳೆ ಲಾಸ್ಟ್ ಆಗಿದೆ. ಯಾರಾದರೂ 10ನೇ ಕ್ಲಾಸ್ ಓದುವಂಥ ಖಂಡಿತ ಕೇರಳದ ನಾನು ಕರೆಯನ್ನು ನೀಡಿದ್ದೇವೆ. ನಾಳೆಯ ಒಂದು ಎಕ್ಸಾಮ್ ಕೊನೆಯ ಎಕ್ಸಾಮ್ ಇದೆ. ಆದುದರಿಂದ SLCಯಲ್ಲಿ ಓದುವಂಥ ಮಕ್ಕಳು ನಾಳೆಯ ದಿನ ಎಕ್ಸಾಮ್ ಇದೆ. ಆದಷ್ಟು ಬೇಗ ಮನೆಗೆ ಹೋಗಿ ನಿದ್ದೆಯನ್ನು ಮಾಡಿ ಮುಂದುವರಿಸಿಕೊಳ್ಳಬೇಕು. ಖಂಡಿತವಾಗ್ಲೂ ಬಡವರ ಮಕ್ಕಳು ಬಡತನದಿಂದ ಬರುವ ಏಕೈಕ ಅಸ್ತ್ರ ಇದ್ದರೆ ಅದು ಯಾವುದು? ಬಡವರ ಮಕ್ಕಳು ಬಡತನದಿಂದ ಬರುವಂಥ ಏಕೈಕ ಅಸ್ತ್ರ ಇದ್ದರೆ ಅದು ಯಾವುದು? ವಿದ್ಯೆ. ಖಂಡಿತವಾಗ್ಲೂ ಬಡವರ ಮಕ್ಕಳು ಬಡತನದಿಂದ ಎದ್ದು ಬರುವಂಥ ಏಕೈಕ ಅಸ್ತ್ರವಿದ್ದರೆ ಅದು ವಿದ್ಯೆ. ನಾಳೆಯ ದಿನದ ಕೇರಳದ SLC ಎಕ್ಸಾಮ್ ಕೊನೆಯ ದಿವಸ. ಹಾಗಾಗಿ ಯಾರಾದರೂ SLCಯಲ್ಲಿ ಕಲಿಯುವಂಥ ಮಕ್ಕಳಿದ್ದರೆ ಇವತ್ತು ಹೋಗಿ ನಿದ್ದೆ ಮಾಡಿ, ನಾಳೆಯ ದಿನ ಕೊನೆಯ ಎಕ್ಸಾಮ್. ಖಂಡಿತವಾಗ್ಲೂ ಮರಳಿ ಪಂದ್ಯಾಕೂಟಕ್ಕೆ ಬರುವಂಥ ವೇಳೆ 3 ಓವರ್ ಮುಕ್ತಾಯ ಕಂಡಿದೆ. ಖಾತೆಯಲ್ಲಿ 13 ಜಮಾವಣೆಯಾಗಿದೆ. 7 ಆಜೆಟಿ ಅನುಮಾವಡು ದಾದಾಪುಡು ತೂಕ. ನಿಶಾರ್ ಅವರ ಕೈಯಲ್ಲಿದೆ ಚೆಂಡು. ಆಹಾ, ಪ್ರಥಮ ಚೆಂಡು ಎದುರಾಳಿ ತಂಡಕ್ಕೆ ಗಿಫ್ಟ್ ಆಗಿ ಮಾರ್ಪಡ್ತಾ ಇದೆ. ಖಂಡಿತವಾಗ್ಲೂ 6 ಚೆಂಡಿನ ಮುಂದೆ ಬೇಕು 7 ಗಳಿಕೆ. ಶ್ರಮಿಸಿ, 17 ಗಳಿಕೆಯಾಗಬೇಕಾಗಿದೆ. ಶ್ರಮಿಸಿ. 6 गेंद में 17 रन मैच जीतने के लिए 1 गेंद बिनती की प्रदर्शन करेगा. ದೊಡ್ಡ ಹೊಡೆತ, ಚೆಂಡು ಸಾಗ್ತಾ ಇದೆ. ನಿತೇಶ್ರವರ ಕೈ ಪಾಲಾಗ್ತಾ ಇದೆ. ನಿತೇಶ್ರವರ ಭದ್ರ ಬಗಸೆಯಲ್ಲಿ ಸೇರುವಾಗ ವಿಕೆಟ್ ಪತನಗೊಳ್ತಾ ಇದೆ. ಇದರೊಂದಿಗೆ ಈ ಒಂದು ಪಂದ್ಯಾಕೂಟವನ್ನು ಯಾರು ಕೂಡ ಊಹಿಸದ ರೀತಿಯಲ್ಲಿದೆ. ಟೀಮ್ ದುರ್ಗಾ ತಂಡ ಮುಂದಿನ ಅರ್ಹತೆ ಪಂದ್ಯಕ್ಕೆ ತಾಪುಗಾಲನ್ನು ಇಡ್ತಾ ಇದೆ. ಆದಷ್ಟು ಬೇಗ ಮುಂದುವರಿಸಿಕೊಳ್ಳಿ. ಸಮಯ ಬಹಳಷ್ಟು ವಿಳಂಬವಾಗಿದೆ. ಸಮಯ ಬಹಳಷ್ಟು ಕಡಿಮೆಯಾಗಿದೆ. 11:50. ನನ್ನ ಮನದನಿಗೆ ಖಾಲಿ 10 ನಿಮಿಷ ಉಪ್ಪುನತೆ ಮತ್ತೆ ಮನದನಿ ದಿನಕ್ಕೆ
ಬೌಲರ್ ಯಾವ ಬ್ಯಾಟ್ಸ್ಮನ್ ಇರು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ನಿಶಾರ್ ಅವರ ನಾಲ್ಕನೇ ಚೆಂಡನ್ನು ಎಸೆಯಬೇಕಾಗಿದೆ. ಲಾಸ್ಟ್ 2 ಬಾಲ್, 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಆಹಾ ಮನರಂಜನೆಯ ಚೆಂಡು ವೈಡ್ ಆಗಿ ಮಾರ್ಪಾಡ್ತಾ ಇದೆ. ಖಂಡಿತವಾಗಲೂ ಮತ್ತೆ ಈ ಒಂದು ಪಂದ್ಯಾಕೂಟ ಟೀಮ್ ದುರ್ಗ ತಂಡ ವಿಜಯಶಾಲಿಯ ತಾಪುಗಾಲನ್ನಿಟ್ಟಿದೆ. ಆಹಾ ಪಂದ್ಯಾಕೂಟ ಇನ್ನು ಕೂಡ ಮುಗಿಲಿಲ್ಲ. ಆಹಾ ಹೇ ಅಂಡ್ರಾಮ್ ಕ್ರಿಕೆಟ್. ವಿಕೆಟ್ ಪತನಗೊಳ್ತಾ ಇದೆ. ಈ ಒಂದು ದ್ವಿತೀಯ ಇನ್ನಿಂಗ್ಸಿನ ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ. ದ್ವಿತೀಯ ಇನ್ನಿಂಗ್ಸಿನ ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ. ಖಂಡಿತವಾಗಲೂ ಟೀಮ್ ದುರ್ಗ ತಂಡ ಅದೇ ರೀತಿಯಲ್ಲಿ ಇದರೊಂದಿಗೆ ಪಂದ್ಯಾಕೂಟ ವಿಜಯಶಾಲಿಯಾಗಿದೆ. ಟೀಮ್ ದುರ್ಗ ತಂಡ ವಿಜಯಶಾಲಿಯಾಗಿದೆ. ಟೀಮ್ ದುರ್ಗಾ ಶಕ್ತಿ ತಂಡದ ಕಪ್ತಾನ ಬನ್ನಿ. ಅದೇ ರೀತಿ ಟೀಮ್ ದುರ್ಗ 5 ಮಿನಿಟ್ಸ್ ರಿಲೀಫ್ ಕೊರ್ಪಂಕ್ಲ. DJ Let me see everybody's hands up in the air and clap, 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 clap. ನೋಡಿ, ಈ ಒಂದು ಮೈದಾನದಲ್ಲಿ ಒಬ್ಬರ ಸಂತೋಷ್ ಎನ್ನುವಂಥ ಆಟಗಾರರ ಹುಟ್ಟು ಹಬ್ಬದ ದಿವಸ. ಆ ಹುಟ್ಟು ಹಬ್ಬದ ದಿವಸದಲ್ಲಿ ನಾವು ಎಲ್ಲರಿಗೆ ಸಿಹಿ ತಿನಿಸನ್ನು ಮಾಡಲಿಕ್ಕಿದ್ದೇವೆ ಕೇಕ್ ಕಟ್ಟಿ ಮುಖೇನ. ತಲಪಾಡಿ ಪ್ರೀಮಿಯರ್ ಲೀಗ್ ಯಶಸ್ವಿ ಸೀಸನ್ 8ರ ಇನ್ನೇನು ಕೊನೆಯ 2 ಪಂದ್ಯಾಕೂಟಗಳು ಮಾತ್ರ ಬಾಕಿ ಇದೆ. ಈ ಸುಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ನಾವು ಕ್ರೀಡಾ ಪ್ರೇಮಿಗಳಿಗೆ ಹಾಗೂ ಕ್ರೀಡೆಯಲ್ಲಿ ವಿಶಿಷ್ಟ ಸಾಧನೆ ತೋರಿದಂತಹ ಮಹನೀಯರಿಗೆ ನಾವು ಒಂದು ಸನ್ಮಾನ ಮಾಡಬೇಕು ಅಂತ ನಮ್ಮ TPL ಆಯೋಜಕರು ಆಯೋಜಿಸಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಈ ಕ್ರೀಡಾ ಪ್ರೇಮಿಗಳು ಎಲ್ಲರೂ
ದಯಮಾಡಿ ನಮ್ಮ ಜೊತೆ ಸಹಕರಿಸಿ ಎಲ್ಲರೂ ಸ್ಟೇಜಿನ ಎದುರುಗಡೆ ಬಂದು ಸೇರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜೊತೆ ತಲಪಾಡಿ ರಾಮ ಭಜನ ಮಂದಿರದ ಅಧ್ಯಕ್ಷರಾದಂತಹ ಸುಧೀರ್ ಶೆಟ್ಟಿ ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಕಿರಣ್ ಕುಮಾರ್ ಕೂಡ ನಮ್ಮ ಜೊತೆ ಸಹಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಸುರೇಶ್ ರೈ ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಜೊತೆ ಸಹಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ರಾಘವೇಂದ್ರ ಭಟ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ರಿತೇಶ್ ಶೆಟ್ಟಿ ಅವರು ಕೂಡ ದಯವಿಟ್ಟು ವೇದಿಕೆ ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಿತೇಶ್ ಅವರು ದಯವಿಟ್ಟು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಅತಿಥಿಗಳು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸುಧೀರಣ್ಣ ಬಲೆ, ಕಿರಣ್ ಕುಮಾರ್ ಅವರು, ಸುರೇಶ್ ರೈ ಅವರು, ಈ ಒಂದು ತಲಪಾಡಿ ಪ್ರೀಮಿಯರ್ ಲೀಗ್ ಫ್ಲಡ್ ಲೈಟ್ ಕ್ರಿಕೆಟ್ ಟೂರ್ನಿಮೆಂಟ್ 2026 ಸೀಸನ್ 8ರ ಕೊನೆಯ ಅಂಗಕ್ಕೆ ಬಂದಿದ್ದೇವೆ. ಈ ಸುಸಂದರ್ಭದಲ್ಲಿ ಕ್ರೀಡಾ ಜಗತ್ತಿಗೆ ತನ್ನದೇ ಆದ ವಿಶೇಷ ಕೊಡುಗೆಗಳನ್ನು ನೀಡಿದಂತಹ ಸಂತೋಷ್ ಕುಮಾರ್ ಅಡ್ಯಂತಾಯ ಇವರು ದಯವಿಟ್ಟು ನಮ್ಮ ಜೊತೆ ಬಂದು ಸಹಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಂತೋಷ್ ಕುಮಾರ್ ಅಡ್ಯಂತ ಅವರು ವೇದಿಕೆಯ ಮುಂಭಾಗಕ್ಕೆ ಬಂದು ತಮ್ಮ ಪೀಠವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಜೋರಾಗಿ ಕೈ ಚಪ್ಪಾಳೆ ಮೂಲಕ ಸಂತೋಷ್ ಕುಮಾರ್ ಅಡ್ಯಂತಾಯರ್ ಅವರಿಗೆ ಸ್ವಾಗತ ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ಸಂತೋಷ್ ಕುಮಾರ್ ಅಡ್ಯಂತಾಯರ್ ಅವರು ಇತ್ತೀಚೆಗಷ್ಟೇ 50 ವರ್ಷವನ್ನು ಪೂರೈಸಿದ್ದು, 50 ವರ್ಷದ ಸಾರ್ಥಕ ಜೀವನದಲ್ಲಿ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಕ್ರೀಡಾ ಕ್ಷೇತ್ರದಲ್ಲಿ ಹಲವಾರು ಮೈಲುಗಳನ್ನು ಸ್ಥಾಪಿಸಿ ಉತ್ತಮ ಕಬಡ್ಡಿ ಪಟುವಾಗಿ, ಕ್ರಿಕೆಟ್ ಪಟುವಾಗಿ, ತಲಪಾಡಿ ಪರಿಸರದಲ್ಲಿ ಓರ್ವ ಶ್ರೇಷ್ಠ ಮಟ್ಟದ ಕ್ರೀಡಾಪಟುವಾಗಿ ಕಿರಿಯರಿಗೆ ಮಾರ್ಗದರ್ಶನ ನೀಡುತ್ತಾ ಸಾರ್ಥಕ ಜೀವನ ನಡೆಸಿದ ಕೀರ್ತಿ ನಮ್ಮದು. ನಿಮಗೆ ಈ ಸುಸಂದರ್ಭದಲ್ಲಿ ತಲಪಾಡಿ ಪ್ರೀಮಿಯರ್ ಲೀಗ್ ಆಯೋಜಕರ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೇಳಿಕೊಳ್ತಾ ಇದ್ದೇವೆ. ಈ ಸುಸಂದರ್ಭದಲ್ಲಿ ಅವರಿಗೆ ಶಾಲು ನೀಡಿ ಗೌರವ ಮಾಡಬೇಕು ಅಂತ ವಿವೇಕ್ ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ಸಾರ್ಥಕ ಜೀವನದಲ್ಲಿ ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡಿ 50ನೇ ವಯಸ್ಸಿನಲ್ಲಿ ಕೂಡ ಕಿರಿಯ ಕ್ರೀಡಾಪಟುಗಳನ್ನು ಮೀರಿಸುವಂತೆ ಈಗಲೂ ನವ ಯುವಕನಂತೆ ಕ್ರಿಕೆಟ್ ಆಟವನ್ನು ಆಡುತ್ತಾ ನಮಗೆಲ್ಲರಿಗೂ ಸ್ಫೂರ್ತಿದಾಯಕರಾದಂತಹ ಸಂತೋಷ್ ಕುಮಾರ್ ಅಡ್ಯಂತಾಯ ಇವರಿಗೆ ಕೀರ್ತಿ ಅವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಂತೋಷ್ ಕುಮಾರ್ ಅಡ್ಯಂತಾಯರ್ ಅವರು ಸ್ಫೂರ್ತಿಯ ಚಿಲುಮೆ,
ಸಹೃದಯರು, ಸಮಾಜ ಸೇವಕರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರುವ ಜವಾಬ್ದಾರಿ ಕ್ರೀಡಾಪಟು. ತಮ್ಮ ಕ್ರೀಡಾ ಪೋಷಣೆ ಇದೇ ತರ ಮುಂದುವರಿಯಲಿ. ಎಲ್ಲಾ ಕಿರಿಯರಿಗೆ ಮಾರ್ಗದರ್ಶನ ಸದಾಕಾಲ ಇರಲಿ. ದೇವರು ತಮಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂದು ಎಲ್ಲಾ ಕ್ರಿಕೆಟ್ ಕ್ರೀಡಾಪಟುಗಳ ಟಿಪಿಎಲ್ ಆಯೋಜಕರ ಪರವಾಗಿ ಆಶಿಸುತ್ತೇವೆ. ಹಾಗೆ ಇತ್ತೀಚೆಗೆ ತಮ್ಮ 48ನೇ ಹುಟ್ಟುಹಬ್ಬ ಆಚರಿಸಿದಂತಹ ಮನೋಜ್ ಕುಮಾರ್ ಅವರು ಕೂಡ ವೇದಿಕೆಗೆ ಬಂದು ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನವ ಯುವಕನಂತೆ ಕಂಗೊಳಿಸುತ್ತಿರುವ ಮನೋಜ್ ಕುಮಾರ್ ಅವರು ಈಗಲೂ ಎಲ್ಲ ಯುವಕರನ್ನು ನಾಚಿಸುವಂತಹ ಕ್ರಿಕೆಟ್ ಪಟು. ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಜೊತೆ ಸಹಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಿರಿಯ ಕ್ರೀಡಾಪಟುಗಳಿಗೆ ಉತ್ತಮ ಮಾರ್ಗದರ್ಶನ ನೀಡುತ್ತಾ ಮನೋಜ್ ಅವರು ಎದುರುಗಡೆ ಅಲಂಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮನೋಜ್ ಕುಮಾರ್ ಅವರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವ ಮಾಡಬೇಕು ಅಂತ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ. ಮನೋಜ್ ಕುಮಾರ್ ಅವರು ಕೂಡ ಹಾಗೆ ತಮ್ಮ 48ನೇ ವಯಸ್ಸಿನಲ್ಲಿ ಕೂಡ ಕಿರಿಯರನ್ನು ನಾಚಿಸುವಂತಹ ಉತ್ತಮ ಕ್ರೀಡಾಪಟು. ಕ್ರಿಕೆಟ್ ಜಗತ್ತಿಗೆ ತನ್ನದೇ ಆದ ವಿಶೇಷ ಕೊಡುಗೆಯನ್ನು ನೀಡುತ್ತಾ ಇಂದಿಗೂ ಕೂಡ ನಮಗೆಲ್ಲರಿಗೂ ಮಾರ್ಗದರ್ಶಕರು ಹಾಗೂ ನಮ್ಮೆಲ್ಲರ ಒಡನಾಡಿಯಾಗಿರುವಂತಹ ಮನೋಜ್ ಕುಮಾರ್ ಅವರ ಮಾರ್ಗದರ್ಶನ ಇದೇ ರೀತಿ ನಮ್ಮ ಜೊತೆ ಇರಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಮನೋಜ್ ಕುಮಾರ್ ಅವರು. ಹಾಗೆ ನಮ್ಮ ಜೊತೆ ಇನ್ನೊಂದು ವಿಶಿಷ್ಟ ಕ್ರೀಡಾಪಟು ವೈಷ್ಣವಿ ಎಂ ತಲಪಾಡಿ ಎಲ್ಲಿದ್ದರೂ ಕೂಡ ನಮ್ಮ ಜೊತೆ ಬಂದು ಸಹಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಟಿಪಿಎಲ್ ಆಯೋಜಕರು ಕೇವಲ ಕ್ರಿಕೆಟ್ ಮಾತ್ರವಲ್ಲದೆ ಎಲ್ಲಾ ರೀತಿಯ ಕ್ರೀಡಾಪಟುಗಳಿಗೆ ಕೂಡ ಉತ್ತಮ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಅವರನ್ನು ಗುರುತಿಸುವಂತಹ ಪೋಷಿಸುವಂತಹ ಕೆಲಸ ಸದಾ ಮಾಡ್ತಾ ಇದ್ದೇವೆ. ವೈಷ್ಣವಿ ಎಂ ತಲಪಾಡಿ ಅತಿ ಕಿರಿಯ ವಯಸ್ಸಿನಲ್ಲಿಯೇ ವಿಶೇಷ ಸಾಧನೆಗಳನ್ನು ಮಾಡಿದಂತಹ ಕೀರ್ತಿ ವೈಷ್ಣವಿ ಎಂ ತಲಪಾಡಿ ಇವರು ದಯವಿಟ್ಟು ವೇದಿಕೆಗೆ ಬಂದು ವೇದಿಕೆಯನ್ನು ಚಂದ ಕಾಣಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಜೋರಾದ ಕೈಚಪ್ಪಾಳೆ ಮೂಲಕ ವೈಷ್ಣವಿ ಎಂ ತಲಪಾಡಿ ಅವರಿಗೆ ಸ್ವಾಗತ ಕೋರಬೇಕು. ವೈಷ್ಣವಿ ಎಂ ತಲಪಾಡಿ ಇವರು ಅವಿರತ ಶ್ರಮದ ನಡುವೆ ಪೂರ್ಣ ಇಚ್ಛಾಶಕ್ತಿ ಸಾಧನೆಯ ಹಸಿವು ಹೊಂದಿದ್ದರೆ ಜೀವನದಲ್ಲಿ ಎಲ್ಲವನ್ನು ಗೆಲ್ಲಲು ಸಾಧ್ಯ ಎನ್ನುವಂತೆ ಎಳವೆ ವಯಸ್ಸಿನಲ್ಲಿ ಫುಟ್ಬಾಲ್ ಮತ್ತು ಹಾಕಿ ಕ್ರೀಡೆಯಲ್ಲಿ ಹೆಚ್ಚಿನ ಒಲವು ತೋರಿದ ಇವರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ದಿನಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಹಾಕಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯರು ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಕೈಚಪ್ಪಾಳೆ ಮೂಲಕ ವೈಷ್ಣವಿ ಅವರಿಗೆ ಇನ್ನಷ್ಟು ಅವರ ಕ್ರೀಡಾ ಜೀವನ ಇನ್ನಷ್ಟು ಉದಯೋನ್ಮುಖವಾಗಲಿ. 2023 ಸಾಲಿನಲ್ಲಿ ಮೈಸೂರಿನಲ್ಲಿ ಆಯೋಜಿಸಲಾಗಿದ್ದ ದಸರಾ ಕ್ರೀಡಾಕೂಟದ ಮುಖ್ಯಮಂತ್ರಿ ಕಪ್ 2023 ಹಾಕಿ ಕ್ರೀಡೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದು ಬೆಳ್ಳಿ ಪದಕ ಗೆದ್ದಿರುತ್ತಾರೆ. ಇವರಿಗೆ ನಮ್ಮ ಟಿಪಿಎಲ್ ಪ್ರೀಮಿಯರ್ ಲೀಗ್ ಆಯೋಜಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಹುಟ್ಟುಹಬ್ಬ ಆಚರಿಸಿದ 2 ಕ್ರಿಕೆಟ್ ಕ್ರೀಡಾಕೂಟದ ಕಣ್ಮಣಿಗಳು ಸಂತೋಷ್ ಕುಮಾರ್ ಅಡ್ಯಂತಾಯ ಹಾಗೂ ಮನೋಜ್ ಕುಮಾರ್ ಇಬ್ಬರು ಕೇಕ್ ಕಟ್ಟಿಂಗ್ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿ ನಮಗೆಲ್ಲರಿಗೂ ಸಿಹಿಯನ್ನು ನೀಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಮಕ್ಕಳು ಯಾರೆಲ್ಲ ಮಕ್ಕಳಿದ್ದಾರೆ ದಯವಿಟ್ಟು ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ ನಮ್ಮ ಜೊತೆ ತಮ್ಮ 50 ಸಂವತ್ಸರಗಳನ್ನು ಪೂರೈಸಿದಂತಹ ಸಂತೋಷ್ ಕುಮಾರ್ ಅಡ್ಯಂತಾಯ ಹಾಗೂ ಮನೋಜ್ ಕುಮಾರ್ ಇಬ್ಬರಿಗೂ ಟಿಪಿಎಲ್ ಪ್ರೀಮಿಯರ್ ಲೀಗ್ ಫ್ಲಡ್ ಲೈಟ್ ಕ್ರಿಕೆಟ್ ಟೂರ್ನಿಮೆಂಟ್ ಸೀಸನ್ 8 2025 ಪರವಾಗಿ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳು.
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ನಮ್ಮ ನಗು ಇದೇ ರೀತಿ ಮುಂದುವರಿಲಿ. ನಮಗೆಲ್ಲರಿಗೂ ಸ್ಫೂರ್ತಿ ತಮ್ಮ ಈ ಕ್ರಿಕೆಟ್ ಜೀವನ ಇನ್ನಷ್ಟು ಮುಂದುವರಿಯಲಿ. ತಮ್ಮ ಮಾರ್ಗದರ್ಶನ ಇದೇ ರೀತಿ ಎಲ್ಲರಿಗೂ ಇರಲಿ. ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಮ್ಮ ಕ್ರೀಡಾ ಜೀವನ ಇದೇ ರೀತಿ ಮುಂದುವರಿಯಲಿ. ನಮ್ಮ ಜೊತೆ ಯಾವತ್ತು ತಮ್ಮ ಸಹಕಾರ ಇರಲಿ ಅಂತ ಕೇಳಿಕೊಳ್ತಾ, ತಲಪಾಡಿ ಪ್ರೀಮಿಯರ್ ಲೀಗ್ ಸೀಸನ್ 8 2026 ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದ 2026 ಪ್ರೀಮಿಯರ್ ಲೀಗ್ ತಲಪಾಡಿ ಪ್ರೀಮಿಯರ್ ಲೀಗ್ ಸೀಸನ್ 8 2026 ಈ ಒಂದು ಘಟನೆಗೆ ಸಾಕ್ಷಿಯಾದ ಎಲ್ಲ ಮಹನೀಯರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ನಮಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ, ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಜೊತೆ ಸಹಕಾರ ನೀಡಿದಂತಹ ಗಣ್ಯರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ವೇದಿಕೆಯಲ್ಲಿರುವ ರಾಘವೇಂದ್ರ ಭಟ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ರಾಕೇಶ್ ಶೆಟ್ಟಿ ಇವರ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಕಿರಣ್ ಕುಮಾರ್, ನಮ್ಮ ಜೊತೆ ಯಾವಾಗಲೂ ಸಹಕಾರ ನೀಡುವಂತಹ ಕಿರಣ್ ಕುಮಾರ್ ಇವರಿಗೂ ಕೂಡ ನಮ್ಮ TPL ಪ್ರೀಮಿಯರ್ ಲೀಗ್ ವತಿಯಿಂದ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಿರಣ್ ಕುಮಾರ್ ಇವರಿಗೆ ಶಿವಪ್ರಸಾದ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸುರೇಶ್ ರೈ ಇವರಿಗೆ ವಿವೇಕ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ರಿತೇಶ್ ಶೆಟ್ಟಿ ಇವರಿಗೆ ಮಹೇಶ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮಹೇಶ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸುಧೀರ್ ಕುಮಾರ್ ಶೆಟ್ಟಿ ಇವರಿಗೆ ನಿತಿನ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಿತೇಶ್ ಅವರಿಗೆ ಶೈಲು ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ಈ ತಲಪಾಡಿ ಪ್ರೀಮಿಯರ್ ಲೀಗ್ಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದವನ್ನು ನೀಡುತ್ತಾ, ಸಂಪೂರ್ಣ ತಲಪಾಡಿ ಪ್ರೀಮಿಯರ್ ಲೀಗ್ನ ಈ ಸಂಪೂರ್ಣ ಆಯೋಜಕಕ್ಕೆ ಉತ್ತಮವಾದ ತಮ್ಮದೇ ರೀತಿಯಲ್ಲಿ ಸಹಕಾರ ನೀಡಿದಂತಹ ಶೈಲು ಇವರಿಗೆ ಕೂಡ ವಿವೇಕ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶೈಲು ಅವರಿಗೆ ಕೂಡ ನಮ್ಮ ತಲಪಾಡಿ ಪ್ರೀಮಿಯರ್ ಲೀಗ್ ಆಯೋಜಕರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಮುಖಾಂತರ ಇನ್ನು ಕೆಲವೇ ಕ್ಷಣದಲ್ಲಿ ಟೀಮ್ ದುರ್ಗಾಶಕ್ತಿ ಹಾಗೂ the Talapadi Premier League TPL Season 8 Qualifier number 2 Team Durga vs Sri Durga Shakti. Both team captain immediately command for tossing ceremony. Both teams captain. ಹಾಲ್ ಚೆಕ್. ದಯವಿಟ್ಟು ಸೆಮಿಫೈನಲ್ ಪಂದ್ಯವನ್ನು ಆಡುವಂಥ ಎರಡೂ ತಂಡದ ನಾಯಕರು ಬನ್ನಿ. ದ ಫಸ್ಟ್ ಸೆಕೆಂಡ್ ಕ್ವಾಲಿಫೈರ್ ಮ್ಯಾಚ್ ಪ್ಲೇಯಿಂಗ್ ಬಿಟ್ವೀನ್ ಟೂ ಟೀಮ್ಸ್, ಟೀಮ್ ದುರ್ಗಾ ಆ್ಯಂಡ್ ಒನ್ ಮೋರ್ ಟೀಮ್
And a cross win by team Durga Shakti won the ಟೀಮ್ ದುರ್ಗಾ ತಂಡ ನಾಣಿಸುವಿಕೆಯನ್ನು ಗೆದ್ದುಕೊಳ್ತಾ ಇದೆ. ತಮ್ಮ ನಿರ್ಣಯವನ್ನು ತಿಳಿಸಿ ನಮ್ಮೊಂದಿಗೆ ಆದಷ್ಟು ಬೇಗ ಸಹಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೇಕ್ ಬೋರ್ಡ್ ಕೇಕ್ Disconnected. No, sir. Ball tower. I am going to that way. Now reading. Sin miedo, ay, ದಯವಿಟ್ಟು ಅಲ್ಲಿ ರಸ್ತೆಯಲ್ಲಿಡುವಂಥ ರಿಕ್ಷಾ ಹಾಗೂ ಟೂ ವೀಲರ್ ಗಾಡಿಯನ್ನು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕು. ಡೀಪ್ ಸ್ಕ್ವಾರ್ ಲೆಗ್ ವಿಭಾಗದಲ್ಲಿ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಯಾವುದೇ ತೊಂದರೆಗೆ ಅಡಚಣೆಗಳನ್ನು ನೀಡಬೇಡಿ. ದಯವಿಟ್ಟು ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಒಂದು ಆಟೋ ರಿಕ್ಷಾ ಹಾಗೂ ಒಂದು ಟೂ ವೀಲರ್ ಗಾಡಿ ಅದರ ಮಾಲಕರು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದ ಸೆಮಿಫೈನಲ್ ನಂಬರ್ 2, ದ ಗ್ರ್ಯಾಂಡ್ ಫಿನಾಲೆ.
ముందు స్కోర్ కూడా ఆయన ఒట్టరాసి పాటలు మారే ఆయన మాటలు ఇంచుగులు చూరంచుగులు ఆచార్య పంచుకోండి ఇది పిచ్చోడి చూడు ಹೆಂಗೆ ಸ್ಕೋರ್ ಕೊಡಿದ್ರು ಓಡಗಿಲ್ಲ ಪೋಪುಜ್ಜಿ ಅವ Yes, start the match. Qualifier number 2. The first delivery, the batsman completed receive shot. Just one more run completed. Added total score was to 1 ball completed. Total score was to 1 on the board. The semi-final ಪಂದ್ಯಗಳು ಸಾಗಿ ಬರ್ತಾ ಇದೆ. ಖಂಡಿತ ಇದು ಮಾಡು ಇಲ್ಲವೇ ಮಾಡಿ. ಖಂಡಿತ ಗೆದ್ದಂಥ ತಂಡಗಳು ನೇರವಾಗಿ ಪ್ರಶಂಸಿಸುತ್ತು. ಸೋತಂತ ಆಟಗಾರರ ಕಣ್ಣಲ್ಲಿ ಖಂಡಿತ ನೀರು ಬರುವುದು. ಕಾರಣ ಸತತ 3 ದಿವಸಗಳ ಕಾಲ ಈ ಮೈದಾನದಲ್ಲಿ ಆಡಿ ಅನುಭವಗಳನ್ನು ತೋರ್ಪಡಿಸಿಕೊಟ್ಟಿದ್ರು. ವೈಟ್ +1 2 ಓಟಗಳು ಸೇರ್ಪಡೆಗೊಳ್ತಾ ಇದೆ ಗಿಫ್ಟೆಡ್ ರೂಪದಲ್ಲಿ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಇಲ್ಲಿ ಜಮಗೊಳ್ತಾ ಇದೆ. 3 ಓಟಗಳು 1 ಚೆಂಡುಗಳು ಮಾತ್ರ ಮುಕ್ತಾಯ. ಮತ್ತೊಮ್ಮೆ ಬೀಸುಬಿಡಲೆಂದು ಪ್ರಯತ್ನಿಸಿದರು. ಇಲ್ಲಂತೂ 1 ಓಟಗಳ ಮಾತ್ರ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಇಲ್ಲಿ ಜಮಗೊಳ್ತಾ ಇದೆ. 4-2 ಎಸೆತಗಳು ಮುಕ್ತಾಯ. ಎಸೆತಗಾರ ವಿಭಾಗದಲ್ಲಿ ರಿತೇಶ್ ಆಡುವ ತುದಿಯಲ್ಲಿ ಧನು ಓರ್ವ ಶ್ರೇಷ್ಠ ಮಟ್ಟದ ಆಟಗಾರ. ಮತ್ತೊಮ್ಮೆ ಸ್ವೀಪ್ ಶಾಟ್ ಹೊಡೆಯಲೆಂದು ಪ್ರಯತ್ನಿಸಿದರು. ಖಾಲಿ ಜಾಗ 1 ಓಟಗಳ ಸೇರ್ಪಡೆ. 1ರ ಬಳಿಕ ಅವಳಿ ಓಟಕ್ಕೆ ಪ್ರಯತ್ನಿಸಿದರು. ಅದ್ಭುತವಾಗಿರುವಂಥ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಅಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಸೆಂಟ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಆ್ಯಂಡ್ ಕಪಲ್ ಆಫ್ ಮೋರ್ ರನ್ ಆಡೆಡ್. ಟೋಟಲ್ ಸ್ಕೋರ್ ಮೂವ್ಸ್ ಟು 6 ಆನ್ ದಿ ಬೋರ್ಡ್. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಜಮಗೊಳ್ತಾ ಇದೆ. ಎಸ್, ಡೀಪ್ ಸ್ಕ್ವಾರ್ ಲೆಗ್ ವಿಭಾಗದಲ್ಲಿ 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. 1 ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 7 ಬಂದಿದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 more to go. ಅಂತಿಮ 1 ಚೆಂಡುಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಇಲ್ಲಿ ಜಮಗೊಳ್ತಾ ಇದೆ. 7 ಬಂದಿದೆ. ಪ್ರಥಮ ಓವರ್ ಮುಕ್ತಾಯಗೊಳ್ಳಲು ಅಂದರೆ ಅಂತಿಮ ಚೆಂಡು ಚಾಲ್ತಿಯಲ್ಲಿ. ಇಲ್ಲಂತೂ ಸೊಗಸಾದ ಚೆಂಡು, ಅದ್ಭುತವಾದಂಥ ಲಯಬದ್ಧವಾದ ಲೈನ್ ಲಂತನ್ನು ಬಳಸಿ ನಿಭಾಯಿಸಿದರು. 22 ರೂಪದಲ್ಲಿ 1 ಓಟಗಳ ಸೇರ್ಪಡೆ. ಪ್ರಥಮ ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 8 ಓಟಗಳು. ಇನ್ನೂ ಕೂಡ 18 ಚೆಂಡುಗಳು ಬಾಕಿ ಇದೆ. ಕಾದು ನೋಡೋಣ ಈ ಪಂದ್ಯವನ್ನು ಗೆದ್ದುಕೊಳ್ಳುವವರು ಯಾರು. ಖಂಡಿತ ಈ ಪಂದ್ಯದಲ್ಲಿ ಒಂದು ತಂಡ ಗೆದ್ದುಕೊಂಡ್ರೆ ಖಂಡಿತ ಪ್ರಶಸ್ತಿಯನ್ನು ಮುತ್ತುಕೊಳ್ಳಬಹುದು. ಒಂದು ವೇಳೆ ಸೋತ್ರಂತೂ ಖಂಡಿತ ಈ ಮೈದಾನದಲ್ಲಿ ಆಡಿದಂಥ ಅನುಭವಗಳು ಮಾತ್ರ. ಇದು TPL ಪ್ರಸ್ತುತಪಡಿಸುವಂಥ ಅದ್ದೂರಿಯ 8ನೆಯ ವರ್ಷದ ಅಂಗವಾಗಿ ಹೊನಲು ಬೆಳಕಿನ ಪಂದ್ಯಗಳು ಸಾಗಿ ಬರುವಾಗ ಇದೀಗ
ಅಂತಿಮ 18 ಚೆಂಡುಗಳು ಬಾಕಿ ಇದೆ. ನಿತೇಶ್ ಕಣಿಲ ಎಸೆತಗಾರ ವಿಭಾಗದಲ್ಲಿ. ಇಲ್ಲಂತೂ ಗಳಿಬಿಲಿಯ ಓಡಾಟಕ್ಕೆ ಪ್ರಯತ್ನಿಸಿದರು. ಒಂದು ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 9. ಮಗದೊಂದು ದೊಡ್ಡ ಹೊಡೆತ ಇದು ಕಾಳಿ ಜಾಗ ಕ್ಷೇತ್ರ ಪಾಲಕನ ಕೈ ಸೇರ್ತಾ ಇದೆ. ಇದರೊಂದಿಗೆ ಪ್ರಥಮ ಹುದರಿ ನಷ್ಟವಾಗ್ತಾ ಇದೆ. 9 for 1, 1.2 ಕಂಪ್ಲೀಟೆಡ್. ನಂಬರ್ 3ನೇ ಕ್ರಮಾಂಕದಲ್ಲಿ ದ ಲೆಫ್ಟಿ ಬ್ಯಾಟರ್ ಆಕಾಶ್ ರವರನ್ನ ಕಳಿಸಿಕೊಡಲಾಗ್ತಾ ಇದೆ. ಓವರಿನ ತೃತೀಯ ಚೆಂಡನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ಈ ದಾಳಿಗಾರ. ಇಲ್ಲಂತೂ ವೈಟ್ ಬಾಲ್ ಎಂಬ ಸೂಚನೆಗಳು ಪ್ರಥಮವಾಗಿ ತಿಳಿಸಿಯಾಗಿದ್ದ ತೀರ್ಪುಗಾರ ನೌಶಾದ್. ವೈಟ್ +1, 2 ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಇಲ್ಲಿ ಜಮಗೊಳ್ತಾ ಇದೆ. 1-1, 11 ಖಾತೆಯಲ್ಲಿ ಜಮಗೊಂಡಿದೆ. 1 ಹುದರಿಗಳು ನಷ್ಟವಾಗಿದೆ. ಇನ್ನೂ ಕೂಡ ಈ ಒಂದು ಓವರ್ ಮುಕ್ತಾಯಗೊಳ್ಳಲು 4 ಚೆಂಡುಗಳು ಬಾಕಿ ಇದೆ. ಮತ್ತೊಮ್ಮೆ ಡೀಪ್ ಸ್ಕೋರ್ ಲೆಗ್ ವಿಭಾಗದಲ್ಲಿ ಹೊಡೆಯಲು ಪ್ರಯತ್ನಿಸಿದರು. 1 ಓಟಗಳ ಸೇರ್ಪಡೆ, 1 ಓಟಗಳಿಗೆ ಮಾತ್ರ ಇಲ್ಲಿ ಸೀಮಿತಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಊರುಬುಡ್ದು ಪದ್ರಾಡ್. 12 ಆನ್ ದಿ ಬೋರ್ಡ್ಸ್. ಅಂತಿಮ 3 ಚೆಂಡು ಬಾಕಿ ಇದೆ ಆಕಾಶ್ ರವರ ಕಡೆಗೆ. ಬೀಸಿ ಹೊಡೆಯಲು ಪ್ರಯತ್ನಿಸಿದರು ಆಕಾಶ್. ಯಾವುದೇ ಓಟಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇಲ್ಲ ಈ ದಾಳಿಗಾರ. 4 ಎಸೆತಗಳು ಮುಕ್ತಾಯ. ನಿತೇಶ್ ಪೂರ್ವ ಕೇರಳ ಪರಿಸರದಲ್ಲಿ ಬಹಳಷ್ಟು ಅನುಭವಗಳನ್ನು ತೋರ್ಪಡಿಸಿದಂಥ ಗುಡ್ ಲಕ್ ಪೊಸೋಟ್ ತಂಡದಲ್ಲಿ ಆಡುವಂಥ ಆಟಗಾರ ನಿತಿನ್ ಇಲ್ಲಿ TPL ತಲಪಾಡಿ ತಂಡದ ಪರವಾಗಿ ಈ ಒಂದು ಲೀಗ್ ಹಂತದ ಪಂದ್ಯದ ಆಡುವಂಥ ಆಟಗಾರ. ಇಲ್ಲಿ ರನ್ಔಟ್ ಆಗುವಂಥ ಸಂಭವ. ಯಸ್, ದ ವಿಕೆಟ್ ನಂಬರ್ 2 ಡಿಪಾರ್ಟ್ಸ್. One more wicket back into the pavilion and total score moves into 12 for the loss of 2 wicket in the over number 1.5 completed. Last one more delivery left. ಅದ್ಭುತವಾದ ಕನೆಕ್ಟಿಂಗ್ ಇದು ಟು ಡಿಕ್ಲೇರ್. ಓವರಿನ ಮುಕ್ತಾಯಗೊಂಡಂಥ ಸಂಖ್ಯೆಗಳು 2 ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಇಲ್ಲಿ ಶಮಗೊಳ್ತಾ ಇದೆ 14. 2 ಹುದ್ದೆಗಳು ನಷ್ಟವಾಗಿದೆ. ಅರ್ಥಾಂತ ಇನ್ನಿಂಗ್ಸ್ ಮುಕ್ತಾಯ ಪ್ರಥಮ ಇನ್ನಿಂಗ್ಸಿನ. ಇನ್ನು ಕೂಡ 12 ಚೆಂಡುಗಳು ಬಾಕಿ ಇದೆ. ಖಂಡಿತ VS ಚಾಲೆಂಜರ್ಸ್ ತಂಡದ ಮಾಲಕ ಆಗಿರುವಂಥ ವೈಭವ್ ಶೆಟ್ಟಿರವರ ಮುಖದಲ್ಲಿ ಮಂದಹಾಸಗಳು ಬಹಳಷ್ಟು ಮುಳುಗ್ತಾ ಇದೆ. ಕಾರಣ ಈ ಒಂದು TPL ಆವೃತ್ತಿ 8ರ ನೇರವಾಗಿ ಫೈನಲ್ಗೆ ತಾಪುಗಲನ್ನಿಟ್ಟಾಗಿದೆ. ಮಂದಹಾಸಗಳು ಬಹಳಷ್ಟು ಮುಳುಗ್ತಾ ಇದೆ. ಎಸ್, ಇಲ್ಲಿ ಡಾಟ್ ಬಾಲ್ ಎಂಟ್ರಿ ಆಗ್ತಾ ಇದೆ. VS ಚಾಲೆಂಜರ್ಸ್ ತಂಡದ ಎದುರಿಸಲುವಂಥ ತಂಡ ಯಾವುದು? ಕುತೂಹಲದಿಂದ ಪಂದ್ಯಗಳು ಸಾಗಿ ಬರುವಾಗ ಇಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ 1 bounce, 2 bounce, 3 bounce taken by the long on fielder, deep extra cover and 1 more uncompleted batsman easily and 1 more run added. Total score moves into 15 for the loss of 2 wicket in the over number 2.2 completed, third time in this over. ಓವರಿನ ತೃತೀಯ ಚೆಂಡು ಚಾಲ್ತಿಯಲ್ಲಿ ಮಗದೊಂದು ಅದ್ಭುತ ಕಲಾತ್ಮಕ ಶೈಲಿ ಹೊಡೆತ ಇದು. ಟು ಡಿಕ್ಲೇರ್. ಆಟಗಾರರ ಛಲ ಅಂದರೆ ಇದು, ಆಟಗಾರರ ಭವಿಷ್ಯ ಅಂದರೆ ಇದು. ಆಟಗಾರರೇ ತನ್ನ ನಾಯಕ ಕೊಟ್ಟ ಜವಾಬ್ದಾರಿತ ಆಟಗಳನ್ನು ಮುಂದುವರಿಸಿಕೊಡುವಾಗ ನಂಬರ್ 3ನೇ ಕ್ರಮಾಂಕದಲ್ಲಿ ಬಂದಂಥ ಬ್ಯಾಟರ್ ಇಲ್ಲಿ ಆಕಾಶ್.
ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಇಲ್ಲಿ ಶ್ರಮಗೊಂಡಿದೆ 17. ಇನ್ನು ಕೂಡ 3 ಎಸೆತಗಳು ಬಾಕಿ ಇದೆ. ಈ ಮೈದಾನವಂತೂ ಖಂಡಿತ ಲೆಫ್ಟಿ ಬ್ಯಾಟರಿಗೆ ಫೇವರೇಟ್ ಆಗಿರುವಂಥ ಮೈದಾನ. ಪಾವಾ ಗ್ರೌಂಡ್ ತಲಪಾಡಿ. 4ನೇ ಚೆಂಡು ಚಾಲ್ತಿಯಲ್ಲಿ. ಎಸ್ಸೆಗಾರಿ ಭಾಗದಲ್ಲಿ ಅಮಾನ್. ಎಸ್ಸೆಗಾರಿ ಭಾಗದಲ್ಲಿ ಅದ್ಭುತವಾದ ಎಸೆತ. ಆಫ್ ಸೈಡಿಂದ ತೀರ ಒಳಗಿದ ಚೆಂಡು. ಯಾವುದೇ ಓಟಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಎಂಟ್ರಿ ಆಗ್ತಾ ಇದೆ. 4 ಎಸೆತಗಳು ಮುಕ್ತಾಯಗೊಂಡಿದೆ. ಇನ್ನು ಕೂಡ 2 ಚೆಂಡುಗಳು ಬಾಕಿ ಇದೆ. ಆಡುವ ತುದಿಯಲ್ಲಿ ಆಕಾಶ್. ಮತ್ತೊಮ್ಮೆ ಸೀಪ್ ಶಾಟ್ ಹೊಡೆಯಲು ಪ್ರಯತ್ನಿಸಿದರು. ಕಂಪ್ಲೀಟ್ಲಿ ಬೀಟನ್ ಬೈ ದಿ ಬ್ಯಾಟ್ಸ್ಮನ್ ಆಕಾಶ್. ಕನ್ಸಿಕ್ಯೂಟಿವ್ 2 ಡೆಲಿವರಿ ಡಾಟ್ಸ್. ಲಾಸ್ಟ್ 1 ಮೋರ್ ಡೆಲಿವರಿ ಲೆಫ್ಟ್. ಕೊನೆಯ 1 ಚೆಂಡುಗಳು ಬಾಕಿ ಉಳಿತಾ ಇದೆ. ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಮಾಡು ಇಲ್ಲವೇ ಮಡಿ. ಇದು ಸೆಮಿಫೈನಲ್ ಕ್ವಾಲಿಫೈಯರ್ ನಂಬರ್ 2. ಮತ್ತೊಮ್ಮೆ ಕಟ್ ಶಾಟ್ ಹೊಡೆಯಲೆಂದು ಪ್ರಯತ್ನಿಸಿದರು. 1 ಓಟಗಳ ಸೇರ್ಪಡೆ. ಡೀಪ್ ಎಕ್ಸ್ಟ್ರಾ ಕೋರಿ ಭಾಗದಲ್ಲಿ 1ರ ಬಳಿಕ ಅವಲಿ ಓಟಕ್ಕೆ ಕರೆ ಇಟ್ಟಿದ್ರು. ಇಲ್ಲಿ 1 ಓಟಗಳಿಗೆ ಮಾತ್ರ ಸೀಮಿತಗೊಂಡಾಗ ಓವರಿನ ಮುಕ್ತಾಯಗೊಂಡಂಥ ಸಂಖ್ಯೆಗಳು 3 ಮುಕ್ತಾಯ. 18 ಚೆಂಡುಗಳ ಆಟ ಮುಕ್ತಾಯಗೊಂಡಾಗ ಗಳಿಸಿದ್ದು 18 ಓಟಗಳು. 2 ಉದರಿಗಳು ನಷ್ಟವಾಗಿದೆ. 6 ಚೆಂಡುಗಳು ಮಾತ್ರ ಇಲ್ಲಿ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು. 18 ball completed. Total score moves into 18 on the board. Loss of 2 wicket. The last 6 ball remaining in this first innings. ಎಸೆತಗಾರಿ ಭಾಗದಲ್ಲಿ ಅಂತಿಮ ಓವರ್ನ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ನಿಶಾ. ಕಾದ್ ನೋಡೋಣ ಆಕಾಶ್ ರವರ ಕಡೆಗೆ. ಲೆಫ್ಟಿ ಬ್ಯಾಟರ್ ಆನ್ ಸ್ಟ್ರೈಕ್. ಈ ಸಮಯಕ್ಕೆ ಸಿಕ್ಸರ್ ಬೌಂಡರಿನ ಬಹಳಷ್ಟು ಅವಶ್ಯಕತೆ ಇದೆ. ದೊಡ್ಡ ಹೊಡೆತ ಇದು. ಖಂಡಿತ ತೀರ್ಪುಗಾರರ ಸೂಚನೆಗಳು ಕಾಯಬೇಕಾಗಿದೆ. ಟು ಡಿಕ್ಲೇರ್. 2 ಓಟಗಳ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 20 ಓಟಗಳು. 19 ಚೆಂಡುಗಳ ಆಟ ಮುಕ್ತಾಯಗೊಂಡಿದೆ. ಗಳಿಸಿದ್ದು 20 ಓಟಗಳು. ಅಂತಿಮ 5 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ಮತ್ತೊಮ್ಮೆ ಸೀಪ್ ಶಾಟ್ ಹೊಡೆಯಲು ಪ್ರಯತ್ನಿಸಿದರು. ಡಾಟ್ ಬಾಲ್ ಎಂಟ್ರಿ ಆಗ್ತಾ ಇದೆ. 1 ಅವಳಿ 1 ಡಾಟ್ಸ್. ಈ ಥರದ ಆಟವನ್ನು ಆಡಿದರೆ ಆಕಾಶ್ ರವರೇ, ನಿಮ್ಮ ಈ ಒಂದು ಪಂದ್ಯಕ್ಕೆ ಇಲ್ಲಿ ಮನಸೋಲ್ತಾ ಇಲ್ಲ ಕ್ರೀಡಾಭಿಮಾನಿಗಳು. ಆಕಾಶ್ ರವರು ಎದುರಿಸಿದಂಥ 9 ಚೆಂಡುಗಳ ಮುಂದೆ ಗಳಿಸಿದ್ದು 7 ಓಟಗಳು ಮಾತ್ರ. 1 ಡಬಲ್ 1 ಡಾಟ್ಸ್ 1 ಡಬಲ್ 1 ಡಾಟ್ಸ್. ಒಟ್ಟಾರೆಯಾಗಿ ಆಕಾಶ್ ರವರು ತಮ್ಮ ತಂಡವನ್ನು ಕಟ್ಟಿಡಲು ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ. 10 ಚೆಂಡುಗಳ ಮುಂದೆ ಗಳಿಸಿದ್ದು 8 ಓಟಗಳು ಮಾತ್ರ ಆಕಾಶ್ ರವರ ದಾಂಡುಮುಖಿನವಾಗಿಲಿ ಸ್ಕೋರ್ ಬೋರ್ಡ್ನಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊನೆಯ 3 ಚೆಂಡುಗಳು ಬಾಕಿ ಇದೆ. 21 ತಂಡದ ಖಾತೆಯಲ್ಲಿ. ಒಟ್ಟು ಮೊತ್ತ ಇಲ್ಲಿ 21 ಓಟಗಳು. ಇನ್ನು ಅಂತಿಮ 3 ಚೆಂಡುಗಳು ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು. ಎಸೆತಗಾರ ವಿಭಾಗದಲ್ಲಿ ನಿಶಾ. ಜೀತು ಸ್ಟ್ರೈಕ್ ಹೊಂದಿದೆಯಲ್ಲಿ. ನಿಶಾರವರ ಕೂಟದ 4ನೇ ಚೆಂಡು ಚಾಲ್ತಿಯಲ್ಲಿ. ಇಲ್ಲಂತೂ ಮುನ್ನುಗ್ಗಿ ಹೊಡೆಯಲು ಪ್ರಯತ್ನಿಸಿದರು. ಕಂಪ್ಲೀಟ್ಲಿ ಬೀಟನ್ ಬೈ ದಿ ಬ್ಯಾಟ್ಸ್ಮನ್. ಲಾಸ್ಟ್ 2 more to go. 2 ಚೆಂಡುಗಳು ಮಾತ್ರ ಇಲ್ಲಿ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು. ಇಪ್ಪತ್ತ ತಂಡದ ಒಟ್ಟು ಮೊತ್ತ 2 ಹುದರಿಗಳು ನಷ್ಟವಾಗಿದೆ. ಸಂಕಷ್ಟದ ಸ್ಥಿತಿಗೆ ಈ ಸಮಯದಲ್ಲಿ ಸಿಕ್ಸರ್ ಬೌಂಡರಿನ ಬಹಳಷ್ಟು ಅವಶ್ಯಕತೆ ಇದೆ. ಕಾರಣ 24 ಚೆಂಡುಗಳ ಮುಂದೆ 28, 29 ಓಟವನ್ನು ಗಳಿಸಿದ್ದೇ ಆದಲ್ಲಿ ಖಂಡಿತ ಈ ಸಮಯಕ್ಕೆ ಈ ಸಂದರ್ಭಕ್ಕೆ ಒಂದು ಗೌರವಾನ್ವಿತ ಮೊತ್ತ ಆಗಲಿಕ್ಕಿದೆ. ದಾಂಡುಗಾರ ಗಮನಿಸಿಕೊಳ್ಳಿ, ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. 22 ತಂಡದ ಒಟ್ಟು ಮೊತ್ತ ಗಳಿಕೆಯಲ್ಲಿ 2 ಹುದರಿಗಳು ನಷ್ಟವಾಗಿದೆ. 3.5 ಚೆಂಡುಗಳ ಆಟ ಮುಕ್ತಾಯ. ದ ಲಾಸ್ಟ್ 1 more to go in this second qualifier in this first innings. 1 more delivery left. ಕೊನೆಯ 1 ಚೆಂಡುಗಳು ಬಾಕಿ ಇದೆ. ಆಕಾಶ್ ರವರ ಕೈಯಲ್ಲಿ ದಂಡುವಿದೆ. White ball called by the umpires and 1 more white, and total score moves into 23 ball, 23 run completed. The last 1 more to go in this first innings.
ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಶಮೀತ್ ಆಡುವ ತುದಿಯಲ್ಲಿ pitch in delivery. What a shot, and catch it is taken by the deep squad leg region, and one more wicket back into the pavilion. Innings number 1 comes to an end, and total score moves into 23. The 24 is a victory target out of a 24 ball. The run ball match, and 24 ball, 24 is the victory target.
ಎಸ್ 24 ಬಾಲ್ 24 ಇಸ್ ಅ ವಿಕ್ಟರಿ ಟಾರ್ಗೆಟ್. 24 ಎಸೆತಗಳ ಮುಂದೆ ವಿಜಯಕ್ಕಾಗಿ 24 ಓಟಗಳ ಅವಶ್ಯಕತೆ ಇದೆ. ದೇವಿ ಎಸ್ ಓವರಿನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಆಕಾಶ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ತುದಿಯಿಂದ ಸ್ವೀಪ್ ಶಾಟ್ ಹೊಡೆಯಲು ಪ್ರಯತ್ನಿಸಿದರು. ಡೀಪ್ ಸ್ಕ್ವಾರ್ ಲೆಗ್ ವಿಭಾಗದಲ್ಲಿ 1 ಓಟಗಳಿಗೆ ಮಾತ್ರ ಇಲ್ಲಿ ಸೀಮಿತಗೊಳ್ತಾ ಇದೆ. ಓ ದಾಟ್ಸ್ ಅ ಟಾಪ್. ಜಸ್ಟ್ 1 more run completed. ಎಸ್ ಇಲ್ಲಿ ವೈಟ್ +1 2 ಓಟಗಳ ಸೇರ್ಪಡೆಗೊಳ್ತಾ ಇದೆ ಎಕ್ಸ್ಟ್ರಾ ರೂಪದಲ್ಲಿ. ಟೋಟಲ್ ಸ್ಕೋರ್ ಮೂವ್ಸ್ ಇಂಟು 6 ಆನ್ ದಿ ಬೋರ್ಡ್. 4 ಬಾಲ್ ಕಂಪ್ಲೀಟೆಡ್. ಲಾಸ್ಟ್ 2 more ಡೆಲಿವರಿ ಲೆಫ್ಟ್. 18 ಓಟಗಳ ಅವಶ್ಯಕತೆ ಇದೆ ಉಳಿದಂಥ 20 ಚೆಂಡುಗಳ ಮುಂದೆ. ಎಸ್ ವೈಟ್ ಬಾಲ್ ಕಾಲ್ ಬೈ ದಿ ಅಂಪೈರ್. ಬ್ಯಾಕ್ ಟು ಬ್ಯಾಕ್ ವೈಟ್. ಬಾಯ್ಸ್ 1 more wide. And total score moves into 8 on the boards in remaining 16 out of 20 ball. Akash balls. Right arm of the wicket. The right hand batsman. And the 5th time in this over. Right arm of the wicket. Crossing umpire Naushad. The beautiful shot in the deep extra cover region. Just 1 more uncompleted batsman easily. Total score moves into 9 on the board. The last 1 more delivery left in this over number 1. The 0.5 completed. Akash is the bowler and a very intelligent batting. Team Durga, the experienced campaigner player Nitin, and one more team, the big name in Kerala area, Good Luck Posot, the experienced team in Kasaragod district, and 1 more wide. The hat-trick wide call by the umpires. And the total score moves into double digit 10 on the board in remaining 19 ball. 14 run needed win this match. 19 ಚೆಂಡುಗಳು ಬಾಕಿ ಇದೆ ವಿಜಯಕ್ಕಾಗಿ. 14 ರನ್ನಿನ ಅವಶ್ಯಕತೆ ಇದೆ. Again sweep shot, just a single. Over number 1 and total score moves into double 1.
Yes, so one more run completed and the total score moves into 14 on the board. 1.2 completed in remaining 16 ball. 10 more run needed win this match. ದಯವಿಟ್ಟು ಅಲ್ಲಿ KL 148102 ಗಾಡಿ ಇದರ ಮಾಲಕ ಆಗಿರುವಂಥ ದಯವಿಟ್ಟು ಅಲ್ಲಿಂದ ಸ್ವಲ್ಪ ಕಾರಿನ ಮಾಲಕರು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ಡೀಪ್ ಸ್ಕ್ವಾರ್ ಲೆಗ್ ವಿಭಾಗದಲ್ಲಿದೆ, ಲೆಗ್ ಸೈಡ್ ಕಡೆಯಲ್ಲಿದೆ ಆ ಒಂದು ಬ್ಲ್ಯಾಕ್ ಕಲರ್ ಕಾರ್. ದಯವಿಟ್ಟು ಅದನ್ನು ತೆರವುಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ಯಾವುದೇ ಚರ್ಚೆಗಳಿಗೆ ಆಸ್ಪದಗಳನ್ನು ನೀಡಬೇಡಿ. ಇದು ನಿಮ್ಮ ಪಂದ್ಯ, ನಿಮ್ಮ ಸಹಕಾರಗಳಿಂದ ಈ ಒಂದು ಪಂದ್ಯಗಳು 8ನೇ ವರ್ಷದ ಅಂಗವಾಗಿ ಭಾಳಷ್ಟು ಸೂಕ್ಷ್ಮತೆಯಿಂದ ಪಂದ್ಯಗಳು ಮುಕ್ತಾಯಗೊಳ್ಳುವಂಥ ಅಷ್ಟರಲ್ಲಿ ನಿಮ್ಮ ಸಹಕಾರ ನಿಮಗೆ ಭಾಳಷ್ಟು ಮುಖ್ಯ ಇದೆ. ದಯವಿಟ್ಟು ಅದನ್ನು ತೆರವುಗೊಳಿಸಿ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. 15 on the board, just 9 more run needed win this match. Again wide. Umpire call is a wide. The one more run extra added. Total score moves into 16 for now less. Sorry, score moves into 17. 17 run completed. Just 7 more run needed win this match. Again bowler drive. Cotton bowled chance by the bowler and completely dropped the catch. Three ball completed in remaining 3 ball out of 15 ball. 7 more run needed win this match. 15 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 7 ಓಟಗಳ ಅವಶ್ಯಕತೆ ಇದೆ. Okay, single declare call by the umpires and 1 more run added. Total score moves into 14 ball. 6 run needed win this match. The 90% Team Durga side, just 10%. The fielding time. Fielding team just 10% and 14 delivery, just 6 more run needed win this match. And one more single, beautiful shot. And a single sweep shot and a total score moves into 19 on the board. In remaining 13 ball, just 5 more run needed win this match. 92% ಇಲ್ಲಿ ದಾಂಡುಗಾರರು ವಿಜಯಗೊಳಿಸುವಂಥ ಸಂಭವಗಳು ಕಂಡುಕೊಳ್ತಾ ಇದೆ. ಕಾರಣ 13 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 5 ಓಟಗಳು ಮಾತ್ರ ಗಳಿಸಬೇಕಾಗಿದೆ. ಇಷ್ಟರವರೆಗೂ ಕೂಡ ಯಾವುದೇ ಹುದರಿಗಳನ್ನು ಬಿಟ್ಕೊಡ್ತಾ ಇಲ್ಲ. ನಾಲೆಸ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಇನ್ನು ಟೀಮ್ ದುರ್ಗಾ ತಂಡದ 10 ಉದರಿಗಳನ್ನು ಕೈಯಲ್ಲಿಟ್ಕೊಳ್ತಾ ಇದೆ. ಇಷ್ಟರವರೆಗೂ ಯಾವುದೇ ಉದರಿಗಳನ್ನು ಬಿಟ್ಟುಕೊಡದೆ ತಂಡದ ನಾಯಕ ಕೊಟ್ಟ ಜವಾಬ್ದಾರಿತ ಆಟಗಳನ್ನು ಮುಂದುವರಿಸಿಕೊಡುವಲ್ಲಿ ಯಶಸ್ಸು ಕಂಡುಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಿತಿನ್, ಮತ್ತೊಂದು ಕಡೆಯಲ್ಲಿ ಸ್ಟ್ರೈಕ್ ಹಂತದಲ್ಲಿರುವಂಥ ಬ್ಯಾಟರ್ ರಿತೇಶ್. ಈ ಒಂದು ಆಟಗಾರರಿಗೆ ತಂಡದ ನಾಯಕ ತಿಳಿಸಿದರು, ನೀವು ಪ್ರತಿಯೊಂದು ಚೆಂಡಿಗೆ ದೊಡ್ಡ ಹೊಡೆತದ ಪ್ರಯತ್ನಗಳನ್ನು ಪಡುವ ಅಷ್ಟರಲ್ಲಿ ಪಡೆದುಕೊಳ್ಳಿ, ಇಲ್ಲದಿದ್ದರೆ ಒಂದೊಂದು ಓಟವನ್ನು ಗಳಿಸಿದರೆ ಈ ಪಂದ್ಯವನ್ನು ನಾವು ಸುಲಭ ರೀತಿಯಲ್ಲಿ ಗೆಲ್ಲಬಹುದು. ಕ್ರಿಕೆಟ್ ಎಂಬುದೇ ಹೀಗೆ. Bys call by the umpires and score moves into 21. 11 to go, 3 to get. 11 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 3 ಓಟಗಳ ಅವಶ್ಯಕತೆ ಇದೆ. ಇಲ್ಲಂತೂ ಮುನ್ನುಗ್ಗಿ ಹೊಡೆಯಲೆಂದು ಪ್ರಯತ್ನಿಸಿದರು ಕ್ಷೇತ್ರ ಪಾಲಕ ವಿಭಾಗದಲ್ಲಿ ಮೊಯ್ನು. 1 ಓಟಗಳ ಸೇರ್ಪಡೆಗೊಂಡಿದೆ. 2 ಬೇಕಾಗಿದೆ ಉಳಿದಂಥ 10 ಚೆಂಡುಗಳ ಮುಂದೆ. 10 to go, 2 to get. ಖಂಡಿತ ದುರ್ಗಾ ತಂಡಗಳು ನೇರವಾಗಿ ಫೈನಲ್ಗೆ ಎಂಟ್ರಿಯನ್ನು ಪಡೆದುಕೊಳ್ಳಲು ಇನ್ನು 1 ಓಟಗಳ ಅವಶ್ಯಕತೆ ಇದೆ. ಸ್ಕೋರ್ಸ್ ಆಲ್ ಡಬಲ್ಡ್. ಪಂದ್ಯಗಳು ಸಮಬಲಗೊಂಡಿದೆ. ಖಂಡಿತ ಈ ಸಮಯದಲ್ಲಿ ಟೀಮ್ ದುರ್ಗಾ ತಂಡದ ಡಕ್ಔಟಲ್ಲಿ ಇವಾಗ ಚಪ್ಪಾಳೆಗಳ ದಂಟ ಘೋಷಣೆಗಳು ಕೂಡ ಕೇಳಿ ಬರಲಿಕ್ಕಿದೆ. ಕಾರಣ ಇದು TPL ಆವೃತ್ತಿ 8ರ ಫೈನಲ್ಗೆ ಎಂಟ್ರಿಯನ್ನು ಪಡೆದುಕೊಳ್ತಾ ಇದೆ ಟೀಮ್ ದುರ್ಗಾ. ಕಂಗ್ರಾಚ್ಯುಲೇಷನ್. ಟೀಮ್ ದುರ್ಗಾ ಸ್ಟ್ರೈಕರ್ಸ್ ತಂಡದ ಎಲ್ಲ ಆಟಗಾರರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಕಾರಣ ಇದು ಸೆಮಿಫೈನಲ್ ಪಂದ್ಯದಿಂದ ನೀವು ಸೋತಿದ್ದೀರಾ. ಇಡೀ ಕ್ರೀಡಾ ಅಭಿಮಾನಿಗಳಿಂದ ನೀವು ಸೋತಿದ್ದೀರಾ. ಬಂದಂಥ ಎಲ್ಲ ಕ್ರೀಡಾಭಿಮಾನಿಗಳು ಒಮ್ಮೆ ಜೋರಾದ ಚಪ್ಪಲ ಬರಲಿ ಸೋತಂತ ತಂಡಕ್ಕೆ.
TNH. France. Remixed by आज ही देखी द गुड वाइफ। ಹಲೋ ಅತ್ಯುತ್ತಮವಾದ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಈ ಒಂದು ಮೈದಾನದಲ್ಲಿ ಅತ್ಯುತ್ತಮವಾಗಿ ಸಾಗುವಂಥ ಪಂದ್ಯಕೂಟ. ಇನ್ನೂ ಕೆಲವೇ ಒಂದು ಪಂದ್ಯಕೂಟ ಮಾತ್ರ ಬಾಕಿ. ನಮ್ಮ ಜೊತೆ ಅದೆಷ್ಟೋ ವೀಕ್ಷಕರಿದ್ದಾರೆ. TNH. France. Remixed by DJ Ashish. ಪಾತ್ರದ ಪುಡಸ ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ನಮ್ಮ ಜೊತೆ ಅಕ್ಷಯ್ ಎನ್ನುವಂಥ ಬಲಿಷ್ಠ ದೇಹಪಟ್ಟು ಅವರು ಕೂಡ ಈ ಒಂದು ಪಂದ್ಯಕೂಟ ವೇಟ್ ಲಿಫ್ಟ್ನಲ್ಲಿ ನ್ಯಾಷನಲ್ನ ಖಂಡಿತವಾಗ್ಲೂ ಬಹಳಷ್ಟು ದೇಹಪಟ್ಟು ವೇಟ್ ಲಿಫ್ಟಿಂಗ್ನಲ್ಲಿ ಅತ್ಯುತ್ತಮವಾದಂತಹ ನ್ಯಾಷನಲ್ ಲೆವೆಲಿನಲ್ಲಿ ಕೂಡ ಭಾಗವಹಿಸಿದಂಥ ಆಟಗಾರ. ಖಂಡಿತ ಈ ಒಂದು ಮೈದಾನದಲ್ಲಿ ಕುತೂಹಲಕಾರಿ ಪಂದ್ಯಕೂಟ ಸಾಗಿರುವಂತಹ ವೇಳೆಯಲ್ಲಿ ವೇಟ್ ಲಿಫ್ಟರ್ ಆದಂತಹ ಅಕ್ಷಯ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಕೃಷಿಕ ಅಂದರೆ ನಮ್ಮ ದೇಶಕ್ಕೆ ಯಾರಿರಬೇಕು? ದೇಶದ ಬೆನ್ನೆಲುಬು ಯಾರು? ಕೃಷಿಕ ಅಕ್ಷಯ್ ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ದೇಶದ ಬೆನ್ನೆಲುಬು ಒಂದು ಯೋಧರು, ಇನ್ನೊಂದು ಕೃಷಿಕರು, ರೈತರು. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಕೂಟ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಖಂಡಿತ
ಖಂಡಿತವಾಗ್ಲೂ ಅತ್ಯುತ್ತಮವಾದಂತಹ ಪಂದ್ಯಕೂಟ ಸಾಗಿ ಬರುವಂತ ವೇಳೆಯಲ್ಲಿ ಈ ಒಂದು ಮೈದಾನ ನಮ್ಮ ಜೊತೆ ಹಲವಾರು ಮಾತೆಯರು ಕೂಡ ಇದ್ದಾರೆ. ಈ ಒಂದು ಮೈದಾನದಲ್ಲಿ ಈ ಒಂದು ಮೈದಾನದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಪುಟ್ಟ ಮಕ್ಕಳು ಕೂಡ ಈ ಒಂದು ಪಂದ್ಯಕೂಟದಲ್ಲಿದ್ದಾರೆ. ಈ ಪುಟ್ಟ ಮಕ್ಕಳಿಗೆ ಕ್ರೀಡೆ ಇಲ್ಲ, ಜಾತ್ರೆದಲ್ಲ ಕಾತು ನನ್ನದೇ. ಅದೇ ಖಂಡಿತವಾಗ್ಲೂ ನಮ್ಮ ಊರಿನ ಜಾತ್ರೆಯಾಗಿದೆ ಈ ಒಂದು ಕ್ರಿಕೆಟ್ ಮೈದಾನ. ಅತ್ಯುತ್ತಮವಾದಂಥ ಪಂದ್ಯಕೂಟ ಸಾಗಿ ಬರ್ತಾ ಇದೆ ಈ ಒಂದು ವೇಳೆಯಲ್ಲಿ. ಖಂಡಿತವಾಗ್ಲೂ ಈ ಒಂದು ಮೈದಾನದಲ್ಲಿ ಬಹಳಷ್ಟು ಮಕ್ಕಳು ನೋಡಿ ಐಸ್ ಕ್ರೀಮ್ ಅನ್ನು ಕೂಡ ಪಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ವೈಭವ್ ಶೆಟ್ಟಿರವರೇ ಗಮನಿಸಿ, ಫೈನಲ್ ಕದನ ಕೂಟ. ತಮ್ಮ ತಂಡ ಫೈನಲ್ಗೆ ತಾಪುಗಾಲಿಟ್ಟಿದೆ. ಆಹಾ ಆಹಾ ಚಪ್ಪಾಳೆ ಬರ್ತಾ ಇದೆ ವೈಭವ್ ಶೆಟ್ಟಿರವರಿಗೆ. ಖಂಡಿತವಾಗ್ಲೂ ಚಪ್ಪಾಳೆ ನಾವೊಂದು ನಮ್ಮ ಶಿಲ್ಲೆ ಚಪ್ಪಾಳೆ ಪೂರ ಬಾರಿ ವಿವಾದಡುಂಡು. ಒಂದು ಗಾಡಿಯ ಕೀ ಮಿಸ್ ಆಗಿದೆ. ಏತರ್ ಗಾಡಿಯ ಕೀ ಮಿಸ್ ಆಗಿದೆ. ಯಾರಾದ್ರೆ ಸಿಕ್ಕಿದ್ರೆ ನಮ್ಮ ಜೊತೆ ಆ ಒಂದು ಕೀಯನ್ನು ನೀಡಿ ಸಹಕರಿಸಬೇಕಾಗಿದೆ. ಶರತ್ അടുത്ത മത്സരമാണ് ക്ലാശക്കെട്ടുള്ള പോരാട്ടം. ആരാണ് ആ ഒരു സുവർണ കിരീട നേടുന്നുള്ള ജേതാക്കന്മാർ? ആരാണോ ആ സുവർണ കിരീടക്കുള്ള പോരാട്ടത്തിൽ മികച്ചമായ ഒരു കൂട്ടുകെട്ട് നമ്മൾ കാണാൻ. ശരത് ടീം എവിടെ? യെസ് ടീം എവിടെ? കളത്തിന്റെ മണിമാറ്റമാണ് ഈ ഒരു മത്സരം നമ്മൾ കാണാൻ സാധിക്കുന്നത്. ടീം എവിടെ? വരിക. കലാശക്കെട്ടുള്ള പോരാട്ടം. മഞ്ഞപ്പടയാളികൾ ഫൈനൽ കലാശക്കെട്ടുള്ള പോരാട്ടത്തിൽ ಟೀಮ್ ഇവിടെ ಖಂಡಿತ ಟೀಮ್ ಅವಡೆ ಎನ್ನುವಂತ ಮಾತು ಕೇವಲ ಕ್ರಿಕೆಟಿನಲ್ಲಿ ಮಾತ್ರವಲ್ಲ ಸರತ್ರವರೇ ಗಮನಿಸಿ. ಕಬಡ್ಡಿಯಲ್ಲಿ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಹೆಸರುವಾಸಿಯಾದಂತಹ ವೀಕ್ಷಕ ವಿವರಣೆಗಾರ ಅಜಿತ್ ನಾರಾಯಣ್ ಕೇವಲ ಕಾಸರಗೋಡು ಜಿಲ್ಲೆಯಲ್ಲಿ ಮಾತ್ರವಲ್ಲ ಮಂಗಳೂರಿನಲ್ಲಿ ಕೂಡ ಇವರ ಮಾತು ಕೇಳಿ ಬರ್ತಾ ಇದೆ. ಟೀಮ್ ಅವಡೆ ಟೀಮ್ ಅವಡೆ ಎನ್ನುವಂತ ಮಾತು ಖಂಡಿತವಾಗ್ಲೂ ಈ ಒಂದು ಪಂದ್ಯಕೂಟದಲ್ಲಿ ಸಾಗಿ ಬರ್ತಾ ಇದೆ. ಕಬಡ್ಡಿಯಲ್ಲಿ ಮಾತ್ರವಲ್ಲ ಕ್ರಿಕೆಟ್ನಲ್ಲಿ ಕೂಡ ಈ ಟೀಮ್ ಅವಡೆ. ಎಸ್ ಅವನಿ ಉಡೆ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಕೂಟಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಶರತ್ ಶರತ್ರವರೇ ಅಜಿತ್ ನಾರಾಯಣ್ ಅವರೇ ಎಯ್ಯಾಡಿಯಲ್ಲಿ ಉದ್ಘೋಷವನ್ನು ಮಾಡ್ತಾ ಇದ್ದಾರೆ. ಎಸ್ ಫೈನಲ್ ಪಂದ್ಯದ ಎರಡು ತಂಡದ ನಾಯಕರು ಬನ್ನಿ. ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ VS ಚಾಲೆಂಜರ್ಸ್ ವಿರುದ್ಧವಾಗಿ
ಟೀಮ್ ದುರ್ಗಾ ಈ ತಂಡದ ನಾಯಕರು ಬನ್ನಿ. ಟಾಸ್ ಆದ ನಂತರ 10 ನಿಮಿಷಗಳ ಕಾಲಾವಕಾಶಗಳಿದೆ. ಟೀಮ್ ഇവിടെ ഇടുമാടകെ ടീം ഇവിടെ ദീപ് തലപ്പാടിന മൈതാനത്തിൽ കലാശക്കൊട്ടുലക്കുള്ള പോരാട്ടമാണ് സാധിക്കുന്നത്. വരി പടയാളത്തിൽ മഞ്ഞ പടയാളിയാണ് VS ചാലഞ്ചേഴ്സ് എന്ന മികച്ചമായ പടയാളികൾ ഒരു മുറ്റത്തെ ഭാഗത്തിൽ. അതുപോലെ തന്നെ കളി 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 ടീം ദുർഗ കളി 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 വോളിയം പ്ലീസ്. TNH. തലപ്പാടി പ്രീമിയർ ലീഗ് By DJ. Ashish. ആഹാ കളി 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 ആഹാ ആഹാ കളി 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 ടോസിംഗ് സെറിമണിയിൽ വിജയിക്കാനുള്ള ടീമാണ് VS ചാലഞ്ചേഴ്സ്. ആഹാ ആഹാ ടീം എവിടെ കളി 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 കാണാ കളി 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 ಅಂಡ್ರಾಮ್ കളി കളി. ಖಂಡಿತವಾಗ್ಲೂ ಈ ಒಂದು ಅನುಕರಣೆ ನಮ್ಮ ಕಬಡ್ಡಿ ಉದ್ಘೋಷಕರು ಅಜಿತ್ ನಾರಾಯಣ್ ರವರ ಘೋಷಣೆ ಅದನ್ನ ಅನುಕರಣೆ ಮಾಡಿ ಈ ಒಂದು ಪಂದ್ಯಾಕೂಟದಲ್ಲಿ ನಾವು ಕೂಡ ಇದ್ದೇವೆ. ಎಲ್ಲರೂ ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಮ್ಯೂಸಿಕ್ ಪ್ಲೀಸ್. ವಾಹ್ ವಾಹ್ ಆಹಾ ಆಹಾ ಟೀಮ್ ಅವಳ ಇದು ಮಾಡಿಕ್ಕ ടീം തലപ്പാടിന്റെ മൈതാനത്തിലാണ്. ഓഹാ ഓഹാ രസമാണ് തലമുണ്ടോ മെളമുണ്ടോ കളിയുണ്ടോ ಖಂಡಿತವಾಗ್ಲೂ ಸಾಕ್ಷಿ ಆಗ್ತಾ ಇದ್ದಾರೆ ಈ ಒಂದು ಮೈದಾನದಲ್ಲಿ. ಖಂಡಿತವಾಗ್ಲೂ ಈ ಒಂದು ಪಂಚಕೂಟಕ್ಕೆ ಎಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದಾರೆ. ಆಹಾ களி 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 ಅಂಡ್ರಾಮ್ ಕ್ರಿಕೆಟ್ களி. ಆಹಾ 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 ಓಹೋ ಖಂಡಿತವಾಗ್ಲೂ ಮತ್ತೆ ನಮ್ಮ ಜೊತೆ ಧ್ವನಿ ಮೀಡಿಯಾದ ವೀಕ್ಷಕ ವಿವರಣೆಗಾರ ಅಪ್ಪುರವರಿದ್ದಾರೆ. ಅಪ್ಪುರವರೇ ಧ್ವನಿ ಬರಲಿ. ಫೈನಲ್ ಕದನ ಕೂಟ ಯಾರು ಈ ಒಂದು ಖಂಡಿತವಾಗ್ಲೂ ದೊಡ್ಡ ಫೈನಲ್ ಕದನ ಕೂಟ ಸಾಗಿ ಬರುವಂತ ಸಮಯ. ಒಂದು ಕಡೆಯಲ್ಲಿ ಹಳದಿ ಸಮವಸ್ತ್ರಧಾರರು, ಇನ್ನೊಂದು ಕಡೆಯಲ್ಲಿ ಟೀಮ್ ದುರ್ಗಾ ಯಾವ ರೀತಿಯೇ ತಮ್ಮ ಬೆಸ್ಟ್ ಆಫ್ ಲಕ್ ಅನ್ನು ನೀಡಲಿಕ್ಕಿದ್ದಾರೆ. VS ಚಾಲೆಂಜರ್ಗೆ ಹಲವಾರು ಪ್ರೇಕ್ಷಕರಿದ್ದಾರೆ. ಬೆಸ್ಟ್ ಆಫ್ ಲಕ್ VS ಚಾಲೆಂಜರ್ಸ್ ತಂಡಕ್ಕೆ. ಆದರೆ ಇದು ಕ್ರಿಕೆಟ್ ಪಂದ್ಯಕೂಟ, ಯಾವ ಕ್ಷಣದಲ್ಲೂ ಕೂಡ ತಿರುಗಬಹುದು. ನಾವು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೂಡ ಪಂದ್ಯಕೂಟ ಯಾರ ಮಡಿಲಿಕ್ಕೂ ಕೂಡ ಸಾಧ್ಯವಾಗಬಹುದು ಇಂಥ ಒಂದು ಪಂದ್ಯಕೂಟ. ದೇವಿ ಕಿರಣ್ ರವರಿದ್ದಾರೆ. ಖಂಡಿತವಾಗ್ಲೂ ಅನುಭವಸ್ಥ ಆಟಗಾರ. ಕ್ರಿಕೆಟಿನಲ್ಲಿ ಕೇವಲ ಈ ಮೈದಾನದಲ್ಲಿ ಮಾತ್ರವಲ್ಲ, ಅಂಡ್ರಾಮ್ ಕ್ರಿಕೆಟಿನಲ್ಲಿ ಕಾಶಿಯ ಮೈದಾನದಲ್ಲಿ ಆಡಿದಂಥ ಆಟಗಾರ ದೇವಿ ಕಿರಣ್ ರವರು ಕೂಡ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ದೇವಿ ಕಿರಣ್ ರವರೇ, ಯಾವ ರೀತಿ ಸಾಗಬಹುದು ಈ ಒಂದು ಪಂದ್ಯಾಕೂಟ? ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಖಂಡಿತ ನಿಮ್ಮ
ಟೀಮ್ಗೆ ಯಾವ ಟೀಮ್ಗೆ ನೀವೊಂದು ಆ ದೇವಿ ಕಿರಣ್ ಅನ್ನೋರು ಸಾಧಾರಣ ಆಟಗಾರರಲ್ಲ. ಮೇಡಮ್ ಹೇಳಲಿಕ್ಕೆ ಬಯಸುತ್ತಾ ಇದ್ದೀರಾ? ಈ ಒಂದು ಮೈದಾನದಲ್ಲಿ ನಿಮ್ಮ ಮನೆಯ ಅಂಗಳದಲ್ಲಿ ಈ ಒಂದು ಪಂದ್ಯಾಕೂಟ ಸಾಗಿ ಬರ್ತದೆ. ಖಂಡಿತ ಮನೆಯ ಅಂಗಳದಲ್ಲಿ ಈ ಒಂದು ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಸಮಯ ಈ ಬಾರಿ 1 ಗಂಟೆಯಾಗಿದೆ. ಸಮಯ ನಿದ್ರೆಯ ಸಮಯ 1:02 ಆಗಿದೆ. ಒಂದೊಂದು ಖಂಡಿತವಾಗ್ಲೂ ಸಮಯ 1:02 ಆಗಿದೆ, ನಿದ್ದೆಯ ಸಮಯ. ಆದರೆ ಕೂಡ ನಮ್ಮ ಮನೆಯ ಅಂಗಳದ ಪಂದ್ಯಾಕೂಟವನ್ನು ವೀಕ್ಷಣೆಯಲ್ಲಿದ್ದಾರೆ. ಯಾವ ರೀತಿ ಸಾಗಬಹುದು? ಅಲ್ಲಿ ಒಬ್ಬರು ಮಲಗಿದ್ದಾರೆ. ನೋಪೆ VS ವೈಭವ್ ಶೆಟ್ಟಿಯವರ ಮಾಲಕತ್ವ. ನೋಪೆಸ್ ಅಭಿಷೇಕ್ ಎಸ್ ಅವಳೊಂದು ತಿರ್ತೊಂದು ಜನ ಉಂಟು ಅರ್ಡಕ್ಕಿನ್ಲಿಕ್ಕೆ ಅವ್ರು ಜೈದೇರು ತಿರ್ತೊಂದು ಜನ ಒಂದು ಬೇರೆ ಕೋಡೆಡ್ ನಿಂಚೆ ಎನ್ನೊಟ್ಟಿಕೊಳ್ಳಿರಿ ಆರು ಜೈದೇರಿಗೆ ತುಲೆ ಲಕ್ಕಿ ಇರುತ್ತೆ. ಖಂಡಿತವಾಗ್ಲೂ ಮನರಂಜನೆಯ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಮೈದಾನದಲ್ಲಿ ಫೈನಲ್ ಕದನಕೂಟ ಸಾಗಿ ಬರಬೇಕಾಗಿದೆ. ಖಂಡಿತವಾಗ್ಲೂ ಇದು ಕೇವಲ ನಮ್ಮ ಆಡು ಮರಿ. ಖಂಡಿತವಾಗ್ಲೂ ಆಡು ಮರಿ. ಈಗ ನಾನು ಆಡಿನ ಕಸಾಯಿಖಾನೆಗೆ ಹೋಗಬಹುದಿತ್ತು. ಈರೆಲ್ಲ ವೈರಲ್ ಆಪರ್ ನೋಡಿ. ಎಲ್ಲ ವೈರಲ್. ಖಂಡಿತವಾಗ್ಲೂ ಕಳೆದ 3 ದಿನಗಳಿಂದ ಸರಿಸುಮಾರು 16 ತಂಡಗಳು ಭಾಗವಹಿಸಿದಂಥ TPL ತಲಪಾಡಿ ಪ್ರೀಮಿಯರ್ ಲೀಗ್ ಕ್ರೀಡಾಕೂಟದ ಅಂತಿಮ ಸ್ಪರ್ಧೆಗೆ ನಾವುಗಳು ಸಾಕ್ಷಿಯಾಗ್ತಾ ಇದ್ದಾವೆ. ಪ್ರಸ್ತುತ ಅಂಕಣದಲ್ಲಿ 16 ತಂಡಗಳ ಪೈಕಿ ಬಲಿಷ್ಠ 2 ತಂಡಗಳು ಮುಖಾಮುಖಿಯಾಗ್ತಾ ಇದೆ. ಸೋಲು ಗೆಲುವನ್ನು ಕಂಡು ಅಂತಿಮವಾಗಿ ಫೈನಲ್ ಹಂತಕ್ಕೆ ತಲುಪಿರುವಂಥ 2 ಬಲಿಷ್ಠ ತಂಡಗಳು ಪ್ರಥಮ ಯಾರಿಗೆ ದ್ವಿತೀಯ ಯಾರಿಗೆ ಕಾದು ನೋಡಬೇಕಿದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಫಲಿತಾಂಶ ಹೊರಬೀಳಲಿದೆ. ಖಂಡಿತ ಶರತ್ರವರ ಮೊನ್ನೆಯ ದಿನದಿಂದ ಪ್ರಾರಂಭವಾಗುವಂಥ ಈ ಒಂದು ಪಂದ್ಯಕೂಟಕ್ಕೆ ಫೈನಲ್ ಕದನಕೂಟ ಸಾಗಿ ಬರುವಂಥ ಸಮಯವಾಗಿದೆ ಈ ಒಂದು ಮೈದಾನದಲ್ಲಿ. ಈ ನಡುವೆ ಫೈನಲ್ ಸ್ಪರ್ಧೆಯಲ್ಲಿ VS ತಂಡಕ್ಕೆ ಆಫರ್ ಬರ್ತಾ ಇದೆ. VS ತಂಡದ ಮಾಲಕರು ಈ ಒಂದು ಆಫರ್ ಅನ್ನು ನೀಡ್ತಾ ಇದ್ದಾರೆ. ಬೌಲರ್ಗಳು ಪಡೆಯುವಂತ ಪ್ರತಿ ಒಂದು ವಿಕೆಟಿಗೂ 1,000 ರೂಪಾಯಿ ನಗದು. ಪ್ರತಿ ವಿಕೆಟಿಗೂ ತಲಾ 1,000 ರೂಪಾಯಿ ನಗದು. ಇದು ಫೈನಲ್ ಸ್ಪರ್ಧೆಗೆ ಆ ತಂಡದ ಮಾಲಕರು ನೀಡಿರುವಂತ ಆಫರ್. ಇನ್ನು 10 ಹಲವು ಆಫರ್ಗಳು ಬರುವಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅತ್ಯಂತ ನಿರೀಕ್ಷಿತ ಪ್ರವಚನ ಅತೀತವಾದಂಥ ಫೈನಲ್ ಕದನ ತಲಪಾಡಿಯ ಮೈದಾನದಲ್ಲಿ ಆರಂಭಗೊಳ್ಳುತ್ತಾ ಇದೆ.
ಎಸ್ ಬಂಧುಗಳೇ, ಫೈನಲ್ ಕದನ ಆರಂಭವಾಗಿದೆ. ಮೊದಲ ಬೌಲಿಂಗ್ ವಿಭಾಗದಲ್ಲಿ ಪ್ರಥಮ ಎಸೆತದಲ್ಲಿ ಒಂದು ಓಟವನ್ನು ಕಲೆ ಹಾಕಿದೆ ಟೀಮ್ ದುರ್ಗಾ. ಸ್ಟ್ರೈಕ್ ತುದಿಯಲ್ಲಿ ರಿತೇಶ್, ನಾನ್ ಸ್ಟ್ರೈಕ್ ತುದಿಯಲ್ಲಿ ನಿತೇಶ್ ಕನಿಲ. ಈ ನಡುವೆ ಉದ್ದರಿಯನ್ನ ಕಂಡುಕೊಡ್ತಾ ಇದೆ. ಮೊದಲ ಉದ್ದರಿ, ಇದು ಟೀಮ್ ದುರ್ಗದ ಮೊದಲ ಆಘಾತಕಾರಿ ಉದ್ದರಿಯಾಗ್ತಾ ಇದೆ. ಖಂಡಿತವಾಗ್ಲೂ ಬಲಿಷ್ಠ ಹೊಡಿಬಡಿ ದಾಂಡಿಗ ರಿತೇಶ್ ಅವರ ಉದ್ದರಿಯನ್ನು ಕಂಡುಕೊಡ್ತಾ ಇದ್ದಾವೆ. ಆರಂಭದಲ್ಲೇ ದುರ್ಗಾ ತಂಡ ಎಡುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. 1,000 ಲಭ್ಯವಾಗಿದೆ. ಪ್ರಥಮ್ ಅವರ ಖಾತೆಗೆ 1,000 ಜಮೆಯಾಗಿದೆ. ಶರತ್ರವರೇ, ಕೇವಲ ಕಬಡ್ಡಿಯಲ್ಲಿ ಮಾತ್ರ ನಿಮ್ಮ ಉದ್ಘೋಷಣ ಇಲ್ಲ, ಕ್ರಿಕೆಟಿನಲ್ಲಿ ಕೂಡ ನೀವು ಜಾನ್ಮರು. ಖಂಡಿತವಾಗ್ಲೂ ಇಂಥ ವೀಕ್ಷಕ ವಿವರಣೆಯನ್ನು ನಾವು ಕೇಳುವಂಥ ಕಿವಿನಲ್ಲಿ ಇಂಪಾದಂಥ ಮಾತು ಬರ್ತಾ ಇದೆ. ಆದರೂ ನಿಮ್ಮ ನಾಯಿಯ ಜೊತೆ ಅನುಭವ ನಾಳೆ ಖಂಡಿತವಾಗ್ಲೂ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವುದಂಥದ್ದು ಖಂಡಿತ. ಖಂಡಿತವಾಗ್ಲೂ ನಾನು ಕೂಡ ಒಬ್ಬ ಪ್ರಾಣಿ ಪ್ರಿಯ, ಹಾಗಾಗಿ ಆ ನಾಯಿ ನನಗೆ ಕಚ್ಚಲಿಲ್ಲ. ಆದರೆ ಆ ಪ್ರಾಣಿ ಮನುಷ್ಯ ಪ್ರಿಯ. ಗವರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನಾನು 14 ಚುಚ್ಚು ಮದ್ದನ್ನು ಚುಚ್ಚಬೇಕಾಗಿ ಒಂದು ಸಂದರ್ಭ ಬರಬಹುದು. ನೀವು ಪ್ರಾಣಿ ಪ್ರಿಯ, ಆದರೆ ಆ ಪ್ರಾಣಿ ಮನುಷ್ಯ ಪ್ರಿಯ ಅಲ್ಲ. ಖಂಡಿತವಾಗ್ಲೂ ಆ ನಾಯಿ ಎನ್ನುವಂಥ തീർച്ചയായും 16 ടീമുകൾ പങ്കെടുത്ത ഈ ഒരു തലപ്പാടി പ്രീമിയർ ലീഗിലെ ഏറ്റവും അവസാന കലാശക്കൊട്ട് ഫൈനൽ മത്സരമാണ്. ഫൈനൽ മത്സരത്തിൽ കൊമ്പുകോർക്കുന്നത് ഈ ടൂർണമെന്റിൽ മത്സരിച്ച 2 തുല്യ ശക്തികളാണ്. ഒരു ഭാഗത്ത് ടീം ദുർഗ, മറുഭാഗത്ത് VS ചലഞ്ചേഴ്സ്. കലാശക്കെട്ടുള്ള കള്ള പോരാട്ടം എന്ത് രീതിയിൽ ഈ ഒരു മത്സരം കാണാൻ നമ്മൾ സാധിക്കുന്നത്? ശരത്, ಕಲಾಶಕೊಟ್ಟ ಸಹೋದರರ ಆಟವನ್ನು ನಾವೀಗ ನೋಡ್ತಾ ಇದ್ದೇವೆ. ಸ್ಟ್ರೈಕ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಹೋದರರಿದ್ದಾರೆ. ನಿಶಾ, ನಿತೇಶ್, ಕನಿಲ. ಇದು ಕಾಸರಗೋಡಿನ ಪ್ರತಿಭೆಗಳು. ಗುಡ್ ಲಕ್ ಪಸೋಟಿನ ಪ್ರತಿಭಾನ್ವಿತ ಆಲ್ರೌಂಡರ್ ಆಟಗಾರರು. ಬೈಸ್ ಮುಖೇನ ಒಂದು ಓಟ ಸಂಪಾದನೆಯಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಜಮೆಯಾಗಿದೆ, 1 ಉದ್ದರಿಯ ಪತನವಾಗಿದೆ. ಟೀಮ್ ದುರ್ಗಾ ತಂಡಕ್ಕೆ ಪ್ರಸ್ತುತ ಜೀವವನ್ನು ತುಂಬುವಂಥ ಕರ್ತವ್ಯ ನಿತೇಶ್ ಅವರ ಮೇಲೆ ಜವಾಬ್ದಾರಿ ಸಂಪೂರ್ಣವಾಗಿದೆ. ಬಲಿಷ್ಠ ತಂಡದ ದಾಂಡಿಗ. ಅಣ್ಣ ತಮ್ಮಂದಿರ ಮಧ್ಯೆ ಈ ಒಂದು ಹೋರಾಟ ಖಂಡಿತವಾಗ್ಲೂ ಅಣ್ಣ. ಪ್ರಥಮ ಓವರ್ನ ಮುಕ್ತಾಯಕ್ಕೆ 4-1 ಉದ್ದರಿ ಕಂಡುಕೊಂಡಿದೆ ಟೀಮ್ ದುರ್ಗಾ. ಖಾತೆಯಲ್ಲಿ ಜಮಾವಣೆ ಶರತ್ರವರೆ ಗಮನಿಸಿ 4 ಎನ್ನುವಂಥ ಜಮಾವಣೆ ಆಗಿದೆ. ಎದುರಾಳಿ ತಂಡ VS ಚಾಲೆಂಜರ್ಸ್ ತಂಡಕ್ಕೆ ಪ್ರಥಮ ಓವರ್ ಚಾಲ್ತಿಯಲ್ಲಿ ಇರುವಾಗ ಬಹಳಷ್ಟು ದೊಡ್ಡ ಮೊತ್ತವಿಲ್ಲ ನೋಡಿ. ಅಣ್ಣು ಎನ್ನುವಂತಹ ಒಂದು ಆಟಗಾರ ಕ್ಷೇತ್ರ ರಕ್ಷಣೆಯನ್ನು ನಿಭಾಯಿಸಿ ತಮ್ಮ ತಂಡಕ್ಕೆ ಎದುರಾಳಿ ತಂಡಕ್ಕೆ ಯಾವ ರೀತಿ ಟಕ್ಕರನ್ನು ನೀಡಬೇಕು. ಆದರೆ ಇಲ್ಲಿ ಅಣ್ಣ ತಮ್ಮಂದಿರ ಪ್ರಯೋಗ ಯಾವ ರೀತಿ ತಮ್ಮ ತಂಡಕ್ಕೆ ಆಸರೆಯಾಗಬಹುದು ಸಹಸ್ರವರೆ ಗಮನಿಸಿ.
ಸ್ಟ್ರೈಕ್ ತುದಿಯಲ್ಲಿ ನಿಶಾ ಸ್ವೀಪ್ ಮಾಡುವಂತ ಪ್ರಯತ್ನ. ವೈಟ್ ಅನ್ನುವಂಥ ಘೋಷಣೆ ಬರ್ತಾ ಇದೆ. ವೈಟ್ +1. 2 ಓಟಗಳು ಜಮೆಯಾಗ್ತಾ ಇದೆ ಖಾತೆಯಲ್ಲಿ. ಒಟ್ಟು ಸಂಪಾದನೆ 6. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಈ ನಡುವೆ ಡಾಟ್ ಅಂಡ್ ಡೆಲಿವರಿ, ಅದ್ಭುತವಾದಂಥ ಬೌಲಿಂಗ್ ಪ್ರದರ್ಶನ ತಂಡದ ಪ್ರಮುಖ ಬೌಲರ್ ಆಕಾಶ್. ಶೀಪ್ ಆಡುವಂಥ ತವಕದಲ್ಲಿದ್ದ ನಿತೇಶ್ರವರಿಗೆ ಗಮನಾರ್ಥವನ್ನ ಈ ಒಂದು ಪಂದ್ಯಕೂಟದಲ್ಲಿ ಆಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಫೈನಲ್ ಕದನಕೂಟ ಸಾಗಿ ಬರುವಂಥ ಪಂದ್ಯಕೂಟ. ಅಣ್ಣ ತಮ್ಮಂದಿರ ಮೋಡಿ ಆ ತಂಡಕ್ಕೆ ಯಾವ ರೀತಿ ಚೆಂಡನ್ನು ನಿಭಾಯಿಸಿ ತಮ್ಮ ತಂಡಕ್ಕೆ ಮೊತ್ತವನ್ನು ಕಲೆ ಹಾಕ್ತಾರಂತ ಕಾದು ನೋಡಲೇಬೇಕಾಗಿದೆ. ದ್ವಿತೀಯ ಓವರ್ ಪ್ರಗತಿಯಲ್ಲಿದೆ. ದ್ವಿತೀಯ ಓವರ್ ಪ್ರಗತಿ ಕಾಣುವ ಅಂತ ಸಂದರ್ಭದಲ್ಲಿ ನಾವು ದ್ವಿತೀಯ ಓವರ್ನ 5ನೇ ಚೆಂಡನ್ನು ಕೈಗೆತ್ತಿದ್ದಾರೆ. ಮತ್ತೆ ಕೂಡ ಡಾಟ್ ಅಂಡ್ ಡೆಲಿವರಿ ಆಗಿ ಪರಿವರ್ತನೆಗೊಳ್ತಾ ಇದೆ. ಮತ್ತೆ ಕೂಡ ಲಾಸ್ಟ್ 2 ಬಾಲ್ ರಿಮೈನಿಂಗ್. ದ್ವಿತೀಯ ಓವರ್ನ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಆಕಾಶ್ 7 ತಂಡದ ಖಾತೆಯಲ್ಲಿ ಜಮಾವಣೆಯಾಗಿದೆ. 7 ಎನ್ನುವಂಥ ಗಳಿಕೆಯಾಗಿದೆ. ಅತ್ಯುತ್ತಮವಾದಂಥ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಸರತ್ರವರೆ ಗಮನಿಸಿ, ಅಗಲವೆಸೆತ. ಖಂಡಿತವಾಗ್ಲೂ ಶೀಪ್ ಮಾಡುವಂಥ ಪ್ರಯತ್ನ. ನಿತೇಶ್ರವರು ಗಮನಾರ್ಥವಾಗಿ ಈ ಒಂದು ಪಂದ್ಯಕೂಟವನ್ನು ಮುಂದುವರಿಸಿಕೊಳ್ಳುವಂಥ ತವಕದಲ್ಲಿದ್ದಾರೆ. ಇದರೊಂದಿಗೆ ದ್ವಿತೀಯ ಓವರ್ ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ದ್ವಿತೀಯ ಓವರ್ ಮುಕ್ತಾಯ ಆಗಲಿಲ್ಲ, ಇನ್ನು ಕೂಡ ಒಂದು ಚೆಂಡು ಬಾಕಿ ಇದೆ. ಖಂಡಿತವಾಗ್ಲೂ ಫೈನಲ್ ಕದನಕೂಟ ಯಾವ ರೀತಿ ಸಾಗಬಹುದು? ಈ ಬಾರಿ ವಿಕೆಟ್ಗಳ ಮಧ್ಯೆ ಓಡಾಟದೊಂದಿಗೆ, ಚುರುಕಿನ ಓಡಾಟದೊಂದಿಗೆ 2 ಓವರ್ ಮುಕ್ತಾಯದ ವೇಳೆಗೆ ತಂಡದ ಖಾತೆಯಲ್ಲಿ ಹೆಚ್ಚುವರಿಯಾಗಿದೆ. 10 ಗಳಿಕೆಯಾಗಿದೆ. VS ಚಾಲೆಂಜರ್ After the completion of 2 overs, scorecard on 10 for the loss of 1 wicket. Fell down. ತೀರ್ಪುಗಾರರ ಆದಷ್ಟು ಬೇಗ ಪಂದ್ಯಕೂಟವನ್ನು ಮುಂದುವರಿಸುವಂತಹ ಕೋರಿಕೆಯನ್ನು ನೀಡಲಿಕ್ಕಿದ್ದೇವೆ. ಸಮಯ ನಮ್ಮದಲ್ಲ, ಸಮಯ ಯಾರದು?
ಖಂಡಿತ ಕೊಂಚ ರೀತಿಯಲ್ಲಿ ಅಡಚಣೆ ಬಂತು. ಪಂದ್ಯಕೂಟ ಸಾಗುವಂಥ ವೇಳೆಯಲ್ಲಿ ಕೊಂಚ ರೀತಿ ಇಂಜುರಿ ಸಂಭವಿಸಿದೆ. ಇಂಜುರಿ ನನಗೆ ದೊಡ್ಡ ಇಂಜುರಿ ಆಗಬಹುದಿತ್ತು. ದೇವಿಕಿರಣ್ ರವರೇ ಗಮನಿಸಿ. ಎಸ್, ಪಂದ್ಯಾಕೂಟ ಮತ್ತೆ ಆರಂಭಗೊಂಡಿದೆ. ಪ್ರಥಮ ಇನ್ನಿಂಗ್ಸಿನ ಆಕೃತಿಯ ಓವರಿನ ಎಸೆತಿಗೆ ಬಂದಿದ್ದಾರೆ ಶರತ್. ತಮ್ಮ ಕೂಟದ ಪ್ರಥಮ ಎಸೆತ. ಕೊಂಚ ವಿರಾಮದ ನಂತರ ಮತ್ತೆ ಪಂದ್ಯಾಕೂಟ ಆರಂಭಗೊಂಡಿದೆ. ಎಸ್, ತಮ್ಮ ಕೂಟದ ಪ್ರಥಮ ಎಸೆತ ಶರತ್ ಅವರಿಂದ ಎದುರಿಸುತ್ತಿದ್ದಾರೆ. ನಿಶಕ್ಕನಿಲ್ಲ. ಪ್ರಥಮ ಎಸೆತ ವೈಡ್, ಅತಿರಿಕ್ತ ಅಂಕ ಸೇರ್ಪಡೆ. ಸ್ವೀಪ್ ಮುಖಾಂತರ 1 ಅಂಕ ಸೇರ್ಪಡೆ. ಶರತ್ ತಮ್ಮ ಕೂಟದ ದ್ವಿತೀಯ ಎಸೆತ. ಖಂಡಿತವಾಗ್ಲೂ ಎಸ್, ಫೈನಲ್ ಕದನ ಕೂಟ ಸಾಗಿ ಬರ್ತಾ ಇದೆ. ಈ ಫೈನಲ್ ಕೂಟ ಕದನ ಕೂಟ ಸಾಗಿ ಬರುವಂಥ ವೇಳೆಯಲ್ಲಿ ಮೂರನೇ ಓವರ್ನ ನೋ ಬಾಲ್ ಘೋಷಣೆ ಕೂಡ ಬರ್ತಾ ಇದೆ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಕೂಟ ಸಾಗಿ ಬರುವಂಥ ವೇಳೆಯಲ್ಲಿ ನಾವುಗಳಿದ್ದೇವೆ ಈ ಒಂದು ಮೈದಾನದಲ್ಲಿ. ಅತ್ಯುತ್ತಮವಾದ ಪಂದ್ಯಕೂಟ. ನಿನ್ನೆ
ದಿನಾಂಕ 27ರಿಂದ ಈವರೆಗಿನ ದಿನದಲ್ಲೂ ಕೂಡ ಈ ಒಂದು ಪಂದ್ಯಾಕೂಟ ಸಾಗಿ ಬರುವಂಥ ವೇಳೆಯಲ್ಲಿ ಶರತ್ ರವರ ಕೈಯಲ್ಲಿ ಮುನ್ನುಗ್ಗಿ ಬಾರಿಸುವಂಥ ಪ್ರಯತ್ನ ಮಾಡಿದರು. ನಿತೇಶ್ ರವರು ಯಾವುದೇ ಸಂಪರ್ಕ ಕಾಣದೆ ಬೈಮುಖೇನವಾಗಿ ಸಾಗುವಂಥ ಸಂದರ್ಭದಲ್ಲಿ ಚೆಂಡು ಮೂರನೇ ಓವರ್ನ ಮೂರನೇ ಚೆಂಡನ್ನು ಕೈಗೆತ್ತಿದ್ದಾರೆ ಶರತ್. ಈ ಬಾರಿ ಖಂಡಿತವಾಗ್ಲೂ ಅತ್ಯುತ್ತಮವಾದ ಪಂದ್ಯಾಕೂಟ ಸಾಗುವಂಥ ವೇಳೆಯಲ್ಲಿ ಫೈನಲ್ ಕದನಕೂಟದಲ್ಲಿ ನಾವುಗಳಿದ್ದಾವ ಈ ಒಂದು ಮೈದಾನದಲ್ಲಿ ಶೀಪ್ ಮಾಡುವಂಥ ಪ್ರಯತ್ನದಲ್ಲಿದ್ದರು. ಅಣ್ಣ ತಮ್ಮಂದಿರ ಮೋಡಿ ತಮ್ಮ ತಂಡಕ್ಕೆ ಯಾವ ರೀತಿ ಆಸರೆಯಾಗ್ತಾರೆ ಅಂತ ಕಾದು ನೋಡಲೇಬೇಕಾಗಿದೆ. ಖಂಡಿತವಾಗ್ಲೂ ಕುತೂಹಲಕಾರಿ ಪಂದ್ಯಾಕೂಟ ಈ ಒಂದು ತಲಪಾಡಿ ಬಾವ ಮೈದಾನದಲ್ಲಿ ಸಾಗಿ ಬರಬೇಕಾಗಿದೆ. ಖಂಡಿತ ನಮ್ಮ ಜೊತೆ ಮತ್ತೊಬ್ಬ ವೀಕ್ಷಕ ವಿವರಣೆಗಾರರು ಕೂಡ ಬಂದಿದ್ದಾರೆ. ಮುನ್ನ ಅನ್ನು ಖಂಡಿತವಾಗಿಯೂ ಶ್ರೇಷ್ಠ ಮಟ್ಟದ ಪಂದ್ಯಾಟ ಸಾಗಿ ಬರ್ತಾ ಇದೆ. ನಮ್ಮೊಂದಿಗೆ ನಮ್ಮ ಮೀಡಿಯಾ ಇದರ ಸಂಚಾಲಕರಾದಂಥ ಅಪ್ಪುರವರಿದ್ದಾರೆ. ಇವರಿಗೆ ಪಂದ್ಯಾಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. That's the fifth time to Nitish. I'm trying for the big hits into the deep square leg. Very good piece of fielding by there, but little bit of fumble in the throws. And the final time in the third over. Last ball. 16. Third over. Yes, sir. Third over progress. Sachin to Nisha. Final time. Wonderful piece of bowling by there. Sharath, and it's at the completion of 2 over, it's 16 with the loss of 1 wicket. 3 over completed, 16 after scoreboard, 16 on the board. 3 over completion is the 16 on the board. 1 over left in this first over innings. After ಖಂಡಿತವಾಗಲೂ ಕೌಶಿಕ್ ಎನ್ನುವಂಥ ಎಸೆತಗಾರ ಈ ಒಂದು ಮೈದಾನದಲ್ಲಿ ಅತ್ಯುತ್ತಮವಾದ ಪಂದ್ಯಾಕೂಟ ಸಾಗಿ ಬರುವಂಥ ವೇಳೆಯಲ್ಲಿ ಫೈನಲ್ ಕದನಕೂಟ. ದೊಡ್ಡ ಹೊಡೆತ ನಿತೇಶ್ ತಮ್ಮ ತಂಡಕ್ಕೆ ಆಶ್ಚರ್ಯದಾಯಕವಾದಂತ ದಂಡಳೆ. ಅಣ್ಣ ತಮ್ಮಂದಿರ ಮೋಡಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಖಂಡಿತವಾಗಿಯೂ ಫೈನಲ್ ಪಂದ್ಯಾಕೂಟದಲ್ಲಿ ಆರ್ಭಟ, ನಿತೇಶ್ ರವರ ಆರ್ಭಟ. ಮತ್ತೆ ಕೂಡ ಚೆಂಡು ಸಾಗಿದೆ ಮರದ ಕಡೆಗೆ 2 ಓಟ ಗಳಿಕೆಯಾಗಿದೆ. ಆದರೆ ಮಾಂತ್ರಿಕ ಎಸೆತಗಾರ ಕೌಶಿಕ್ ಎನ್ನುವಂಥ ಎಸೆತಗಾರನ ಆ ಒಂದು ಎಸೆತಗಾರಿಕೆ ವಿಭಾಗದಲ್ಲಿ 4ನೇ ಓವರ್ನ ಪ್ರಥಮ ಚೆಂಡನ್ನು ಸಿಕ್ಸರ್ ಅನ್ನು ಬಾರಿಸಿದ್ರು. ದ್ವಿತೀಯ ಚೆಂಡನ್ನು 2 ಗಳಿಕೆಯಾಗಿದೆ. ಇದರೊಂದಿಗೆ ಖಾತೆ ಹೆಚ್ಚುವರಿಯಾಗಿದೆ 24 ಎನ್ನುವಂಥ ಖಾತೆ ಹೆಚ್ಚುವರಿಯಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ನಿತೇಶ್ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ. ಖಂಡಿತವಾಗ್ಲೂ ಅಣ್ಣ ತಮ್ಮಂದಿರ ಕೊಡುಗೆ ತಮ್ಮ ತಂಡಕ್ಕೆ ಯಾವ ರೀತಿ ಆಸರೆ ಆಗ್ತಾರೆ. ಒಂದೊಮ್ಮೆ ಕೈ ಚಪ್ಪಾಳೆ ತಟ್ಟಿ. ಖಂಡಿತವಾಗ್ಲೂ ಅಣ್ಣ ತಮ್ಮಂದಿರ ಮೋಡಿ ಸಾಗಿ ಬರ್ತಾ ಇದೆ ಈ ಒಂದು ಮೈದಾನದಲ್ಲಿ. ಖಂಡಿತವಾಗ್ಲೂ ಅತ್ಯುತ್ತಮವಾದ ಪಂದ್ಯಾಕೂಟಕ್ಕೆ ನಾವು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾವೆ. ಕೊನೆ ಓವರಿನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ ಕೌಶಿಕ್ ರವರ ದಂಡನೆಯಿಂದ ಎಸೆತಗಾರಿಕೆ ವಿಭಾಗದಲ್ಲಿ. ದೊಡ್ಡ ಹೊಡೆತ 1 ಓಟಕ್ಕೆ ತೃಪ್ತಿಗೊಳ್ಳುವಂಥ ಸಮಯದಲ್ಲಿ 27 ಸ್ಟೇಟ್ ಬ್ಯಾಂಕ್ ಟು ಬಸ್ಸಿನ ನಂಬರ್ ಸ್ಟೇಟ್ ಬ್ಯಾಂಕ್ ಟು ಮಂಗಳದೇವಿ ಆ ಒಂಜಿ ರೂಟ್ಗೂ ಹೊಸತ್ತು ಬಸ್ ಬೈದು ನೇರನ ಪಣುವರ ಎಲೆಕ್ಟ್ರಿಕಲ್ ಬಸ್. ಎಸ್, ಆ ಒಂಜಿ ಬಸ್ಸಸ್ ಸಂಖ್ಯೆ ಸ್ಟೇಟ್ ಬ್ಯಾಂಕ್ ಟು ಮಂಗಳದೇವಿ ಎನ್ನುವಂಥ ಬಸ್ಸಿನ ನಂಬರ್. ನಿಧಾನಗತಿಯ ಆಟ. ಅಣ್ಣ ತಮ್ಮನಿಗಾಗಿ ದೊಡ್ಡ ಹೊಡೆತಕ್ಕೆ ದಂಡನ್ನು ಬೀಸಿ ತಮ್ಮ ತಮ್ಮ ದೊಡ್ಡ ಹೊಡೆತಕ್ಕೆ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ. ಅಣ್ಣ
ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಅಣ್ಣ ತಮ್ಮಂದಿರ ಮೋಡಿ. ಖಂಡಿತವಾಗಲೂ ಈ ಒಂದು ನಿತೇಶ್ ಎನ್ನುವಂಥ ಆಟಗಾರರಿಗೆ ಈ ಒಂದು ಪಂದ್ಯಕೂಟದಲ್ಲಿ ನಾವು ದೊಡ್ಡ ಚಪ್ಪಾಳೆಯನ್ನು ತಟ್ಟಬೇಕಾಗಿದೆ. ಯಾಕಂತ ಹೇಳಿದರೆ ಅವರು ಒಬ್ಬ ಅಂಡರ್ಆರ್ಮ್ ಕ್ರಿಕೆಟಿನ ಉದಯೋತ್ಮಕ ಆಟಗಾರ. ಆ ನಿಟ್ಟಿನಲ್ಲಿ ಪಂದ್ಯಕೂಟವನ್ನು ಸಾಗಿಸ್ತಾ ಇದ್ದಾರೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮಾಡಿ ಮುನ್ನುಗ್ಗಿ ಬಾರಿಸುವಂಥ ಪ್ರಯತ್ನದಲ್ಲಿದ್ದರು. ಆದರೆ ಅನಗತ್ಯ ಓಟಕ್ಕೆ ಓಡಿ ವಿಕೆಟನ್ನು ಒಪ್ಪಿಸ್ತಾ ಇದ್ದಾರೆ ನಿತೇಶ್ ಕನಿಲ. ಒಂದೊಮ್ಮೆಲ್ಲರೂ ಕೂಡ ಚಪ್ಪಾಳೆ ಬರಲಿ. ಖಂಡಿತ ಫೈನಲ್ ಕದನ ಕೂಟದಲ್ಲಿ ಸಿಕ್ಸರ್ ಬಾರಿಸಿದಂಥ ಆಟಗಾರ ನಿತೇಶ್ ಕನಿಲ. ಖಂಡಿತವಾಗ್ಲೂ ಈ ಒಂದು ಪಂದ್ಯಕೂಟದ ವೇಳೆ ಇಂಜುರಿ ಗಾಯ ಸಂಭವಿಸಿತ್ತು. ಗಾಯವನ್ನು ಲೆಕ್ಕಿಸದೆ ಈ ಒಂದು ಪಂದ್ಯಕೂಟದಲ್ಲಿ ಸಿಕ್ಸರ್ ಅನ್ನು ಬಾರಿಸಿದಂಥ ಆಟಗಾರ ನಿತೇಶ್ ಕನಿಲ. ಎಲ್ಲ ಆಟಗಾರರು ಚಪ್ಪಾಳೆ ಬರಲಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ನಿತೇಶ್ ಕನಿಲ್ರವರಿಗೆ. ಆದರೆ ಇದು ಫೈನಲ್ ಕದನ ಕೂಟ ಯಾವ ರೀತಿ ಸಾಗಬಹುದು? ವಿಜಯಕ್ಕಾಗಿ ಪಂದ್ಯಕೂಟ 30 ಗಳಿಕೆಯಾಗಬೇಕಾಗಿದೆ. 30 ಗಳಿಕೆಯಾಗಬೇಕಿದೆ. 24 ಚೆಂಡಿನ ಮುಂದೆ 30 ಗಳಿಕೆಯಾಗಬೇಕಿದೆ. ಗಮನಿಸಿ ಯಾವ ರೀತಿ ಸಾಗಬಹುದು ಈ ಒಂದು ಪಂದ್ಯಕೂಟ. 24 ಚೆಂಡಿದೆ, ಸವಾಲಿದೆ 30 ಎನ್ನುವಂಥ ಸವಾಲಿದೆ. ಖಂಡಿತವಾಗಲೂ ಯಾವ ರೀತಿ ಸಾಗಬಹುದು? ನಮ್ಮ ಜೊತೆ ಉದ್ಘೋಷಕರಾಗಿ ಮುನ್ನ ಇದ್ದಾರೆ, ಮುನ್ನ ತಚ್ಚಣಿ. ಒಂದೊಮ್ಮೆ ನಿಮ್ಮ ಮಾತನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಖಂಡಿತವಾಗಿಯೂ VS ಚಾಲೆಂಜರ್ಸ್ ತಂಡ ಕೂಡ ಒಂದು ಬಲಿಷ್ಠವಾದ ಬ್ಯಾಟಿಂಗ್ ಲೈನ್ ಹೊಂದಿರುವಂತಹ ತಂಡವಾಗಿದೆ. ಖಂಡಿತವಾಗಿಯೂ ಬಲಿಷ್ಠ ದಾಂಡಿಗರ ದಂಡೆ ಇರುವಂತಹ ತಂಡ. ಅಷ್ಟರವರೆಗೂ ಕೂಡ ಪಂದ್ಯಾಟದ ಸ್ಥಿತಿಗತಿಯನ್ನ ಈಗಲೇ ತಿಳಿಸುವುದು ಬಹಳಷ್ಟು ಕಷ್ಟ. ಖಂಡಿತ ಕೌಶಿಕ್, ಆಕಾಶ್, ಹೆಣ್ಣು ಇನ್ನಷ್ಟು ಬಲಿಷ್ಠ ದಾಂಡಿಗರನ್ನ ಒಳಗೊಂಡ ತಂಡ ಕಾದು ನೋಡಬೇಕಾಗಿದೆ. ಈ ಮೊತ್ತವನ್ನು ಯಾವ ರೀತಿಯಾಗಿ ಬೆನ್ನುಗಟ್ಟ ನಮ್ಮೊಂದಿಗೆ ಶುಭ So 30 is the target for VS Challengers, and the two dynamic batters of VS Challengers, Sharat Kanotita, the very talented player from that Kanotita region, well experienced, known for his sweep type of shots, and the very well tall guy Kaushik Bawa. Hello. ಮುಂದುವರೆಸಿ ಆದಷ್ಟು ಬೇಗ ತಮ್ಮ ಚಿತ್ರರಕ್ಷಣೆ ಸಜ್ಜುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೊ ಈ ಬಾರಿ ಬ್ಯಾಟಿಂಗ್ ಬದಲು ಕೊಂಚ ಮಟ್ಟದ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೇವೆ. ಆರಂಭಿಕ ದಾಂಡಿಗರಾಗಿ ಆಕಾಶ್ ಟಚ್ಚಾಣಿ ಅದೇ ರೀತಿಯಾಗಿ ಜೊತೆಗೂಡುತ್ತಾ ಶರತ್ ಕನ್ವತೀರ್ಥ ಮತ್ತು ಇರುವರು ಅನುಭವಸ್ಥ ದಾಂಡಿಗರು ಕ್ರೀಸನ್ನು ಪ್ರವೇಶಿಸ್ತಾ ಇದ್ರೆ ಎಸೆಗಾರಿಕಾ ವಿಭಾಗದಲ್ಲಿ ಕಾದು ನೋಡಬೇಕಾಗಿದೆ. ರಿಕೇಶ್ ಈವರೆಗೂ ಕೂಡ ಈ ಪಂದ್ಯಕೂಟಕ್ಕೊಂದು ಶ್ರೇಷ್ಠ ಮಟ್ಟದ ಎಸೆಗಾರಿಕೆ ನಿಭಾಯಿಸಿಕೊಂಡು ಬಣ್ಣದ ಎಸೆಗಾರ ಕಾದು ನೋಡಬೇಕಾಗಿದೆ. ಅಂತಿಮ ಘಟ್ಟದ ಫೈನಲ್ ಪಂದ್ಯಾಟದಲ್ಲಿ ಯಾವ ರೀತಿಯಾಗಿ ತಮ್ಮ ಎಸೆಗಾರಿಕೆ ನಿಭಾಯಿಸ್ತಾರೆ, ಯಾವ ರೀತಿಯಾಗಿ ತಮ್ಮ ಮಾಂತ್ರಿಕತೆಯನ್ನು ನಡೆಸ್ತಾರೆ, ಎಲ್ಲವೂ ಪ್ರಶ್ನಾರ್ಥಕವಾಗಿದೆ. ಖಂಡಿತ ಎದುರಾಳಿ ತಂಡಕ್ಕೆ ಯಾವ ರೀತಿ ಟಕ್ಕರನ್ನು ನೀಡಬಹುದು,
24 ಚೆಂಡಿನ ಮುಂದೆ ಬೇಕಾಗಿದೆ. It's Ritesh to Sharath. First ball, the second innings of mega final of TPL 2026. Ritesh to Sharath. A beautiful leg at another very bowling, and outside edge of the bat, and just for the single, score is 1 on the board. Second time to the new batter, Akash. It's on the striker's hand. Straight arm over the wicket. Again, that's the clean him up. Watch our delivery. Absolutely brilliant bowling from that Rikesh. The first wicket for VS Talent. First wicket through for Team Durga, and Akash walks back to the pavilion. In the form of Akash, in the place of Akash, there is another batter, another very experienced man, Anu Kedumbari, walking into the crease. Anu Kedumbari. Yes, to start the match. The first over in third delivery. And a beautiful shot, the longer region, deep extra cover region, and deep square leg region. Just one more run completed, batsman easily. One more and added, total score moves into 2 on the boards. 30 is the victory target. 30 ಗಡಿ ದಾಟಬೇಕಾಗಿದೆ. ಕಾದುಡನ ಈ ಫೈನಲ್ ಪಂದ್ಯದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂಥ ತಂಡ ಯಾವುದು, TPL ಆವೃತ್ತಿ 8ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂಥ ತಂಡ ಯಾವುದು ಎಂಬುದನ್ನು ನೋಡಲೇಬೇಕಾದ ಸಮಯ. ಖಂಡಿತ ಇಲ್ಲಿ ಸ್ಟಾಂಪ್ ಔಟ್ಗೆ ಬಹಳಷ್ಟು ಮನವಿ ನೀಡ್ತಾ ಇದ್ದಾರೆ. ಔಟ್ ಇಸ್ ದ ಕಾಲ್. ಒನ್ ಮೋರ್ ವಿಕೆಟ್ ಬ್ಯಾಕ್ ಇನ್ ಟು ದ ಪವೆಲಿಯನ್ and big fish in the net. And one more wicket loss. The wicket number 2 departs and total score moves into 2 on the board. ಎಸ್, ನಂಬರ್ 4ನೇ ಕ್ರಮಾಂಕದಲ್ಲಿ ಪ್ರತಾಮ್ ರವರನ್ನು ಕಳಿಸಿಕೊಡಲಾಗ್ತಾ ಇದೆ. ತಂಡದ ನಾಯಕ ಪ್ರತಾಮ್, ಕಾದುಡನ VS ಚಾಲೆಂಜರ್ಸ್ ತಂಡದ ನಾಯಕ ಆಗಿರುವಂಥ ಪ್ರತಾಮ್ ಇಲ್ಲಿ ಅಂಕಣವನ್ನು ಪ್ರವೇಶವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು 28 ಓಟಗಳ ಅವಶ್ಯಕತೆ ಇದೆ ಉಳಿದಂಥ 20 ಚೆಂಡುಗಳ ಮುಂದೆ. 20 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 28 ಓಟಗಳ ಅವಶ್ಯಕತೆ ಇದೆ. ಕಾದುಡನ ಫೈನಲ್ ಪಂದ್ಯದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂಥ ತಂಡ ಯಾವುದು, ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂಥ ತಂಡ ಯಾವುದು? ನಾ ಬೆಳಿಗ್ಗೆಯೇ ತಿಳಿಸಿದ್ದೆ, ಆ ಸಮಯಕ್ಕೆ ಖಂಡಿತ 16 ತಂಡಗಳು ಈ ಮೈದಾನದಲ್ಲಿ ಭಾಗವಹಿಸಿ ಅಂತಿಮ ಕ್ಷಣಕ್ಕೆ ಬರುವುದು ಕೇವಲ 2 ತಂಡಗಳು ಮಾತ್ರ. ಇದೀಗ VS ಚಾಲೆಂಜರ್ಸ್ ವಿರುದ್ಧವಾಗಿ ಟೀಮ್ ದುರ್ಗಾ ತಂಡಗಳು ಫೈನಲ್ ಹಣವನ್ನು ಇಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ಕುತೂಹಲದ ಪಂದ್ಯಗಳೇ ಸಾಕ್ಷಿ ಆಗ್ತಾ ಇದೆ. Yes, a white ball called by the umpires and one more run at it and total score moves into 3 on the board. Last 2 more to go.
Yes, again beautiful shot and a long on region and Nitin correctly easily and one more on array. Total score moves into end of the over number 1 and the total score moves into jump 6 on the board, remaining 5. 18 ball, 25 more run needed win this match. 18 ball, 25 more run needed win this match. 25 ಓಟಗಳ ಅವಶ್ಯಕತೆ ಇದೆ ಉಳಿದಂತ 18 ಚೆಂಡುಗಳ ಮುಂದೆ. ಖಂಡಿತ ಫೈನಲ್ ಪಂದ್ಯದಲ್ಲಿ ನೀತೇಶ್ ರವರ ದಾಂಡುಮುಖಿನವಾಗಿ ಒಂದು ಭರ್ಜರಿಯಾದಂಥ ಒಂದು ಸಿಕ್ಸರ್ ಕೂಡ ಖಂಡಿತ ಕ್ರೀಡಾ ಅಭಿಮಾನಿಗಳ ವಿಸಿಲುಗಳ ಶಬ್ದಗಳು, ಚಪ್ಪಾಳೆಗಳ ಶಬ್ದಗಳು ಖಂಡಿತ ಈ ಸಮಯಕ್ಕೆ ಸಿಕ್ಸರ್ ಹೊಡೆಯಲು ಬಹಳಷ್ಟು ಕಷ್ಟ ಇತ್ತು. ಆ ಕಷ್ಟಗಳಿಗೆ ನನಸಿಟ್ಟು ಹೊಡೆದಂಥ ಆಟಗಾರ ಇಲ್ಲಿ ನೀತೇಶ್. ವೈಟ್ ಬಾಲ್ ಕಾಲ್ ಬೈ ದಿ ಅಂಪೈರ್ಸ್. ಎಕ್ಸ್ಟ್ರಾ ರೂಪದಲ್ಲಿ ಒಂದು ಓಟಗಳ ಸೇರ್ಪಡೆ, ಒಟ್ಟಾಗಿ ತಂಡದ ಖಾತೆಯಲ್ಲಿ 6 ಓಟಗಳು, ಇನ್ನು 24 ಓಟಗಳ ಅವಶ್ಯಕತೆ ಇದೆ. 24 ಓಟಗಳ ಅವಶ್ಯಕತೆ ಇದೆ. ದೇವಿ ಕಿರಣ್ ರವರು ಖಂಡಿತ ಪಂದ್ಯದ ವೀಕ್ಷಣೆಯಲ್ಲಿ ಕುತೂಹಲದಿಂದ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಕಾರಣ ಇದು ಫೈನಲ್. ತಮ್ಮ ತಂಡ ಸೋತರು ಕೂಡ ವೀರಾಂಜನೆ ತಲಪಾಡಿ, ಆದರೆ ಈ ಒಂದು ಸಮಯದಲ್ಲಿ ಸೋತರು ಕೂಡ ಈ ಸಮಯಕ್ಕೆ, ಈ ಸಂದರ್ಭಕ್ಕೆ ಪಂದ್ಯದ ನೇರ ವೀಕ್ಷಣೆಯಲ್ಲಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ ಇಲ್ಲಿ ದೇವಿ ಕಿರಣ್. VS ಚಾಲೆಂಜರ್ಸ್ ತಂಡದ ದಾಂಡುಗಾರರಿಗೆ ಅನ್ನೂರವರು ಬಾರಿಸುವಂಥ ಪ್ರತಿ ಒಂದು ಸಿಕ್ಸರ್ಗೂ ಕೂಡ 2,000 ರೂಪಾಯಿಯ ನಗದು ಘೋಷಣೆಗಳು ಕೂಡ ಇಲ್ಲಿ ಹೊರಬೀಳ್ತಾ ಇದೆ. ಅನ್ನೂರವರು ಬಾರಿಸುವಂಥ ಪ್ರತಿಯೊಂದು ಸಿಕ್ಸರ್ಗೂ ಕೂಡ 2,000 ರೂಪಾಯಿಯ ನಗದು ಘೋಷಣೆಗಳು ಹೊರಬೀಳ್ತಾ ಇದೆ. ಕಾದ್ ನೋಡೋಣ 2,000 ರೂಪಾಯಿಯನ್ನು ತಮಗಾಗಿಸಿಕೊಳ್ತಾರೆ ಎಂಬುದನ್ನು ನೋಡಲೇಬೇಕಾದಂಥ ಸಮಯ. ಎಸ್, ಪ್ರತಾಮ್ ರವರ ಇನ್ನಿಂಗ್ಸ್ಗೆ ಅಂತ್ಯವಾಗ್ತಾ ಇದ್ದಾರೆ ನೋಟ್ ರೂಪದಲ್ಲಿ. ಇದೀಗ ನಂಬರ್ 09 ಬ್ಯಾಟ್ಸ್ಮ್ಯಾನ್ ಇನ್ ಟು ದ ಮಿಡಲ್, ಎಕ್ಸ್ಪೀರಿಯನ್ಸ್ ಕ್ಯಾಂಪೈನರ್ ಪ್ಲೇಯರ್ ಆ್ಯಂಡ್ ಕೌಶಿಕ್ into the middle. And a beautiful jumping and one more wicket back into the pavilion and white ball called by the mind umpire. The score leg umpire is gone and score moves on to ಖಂಡಿತ ಪ್ರತಿಯೊಂದು ವಿಕೆಟ್ಗೂ ಕೂಡ ಕೈ ಚಪ್ಪಾಳೆಗಳ ಶಬ್ದಗಳು, ವಿಸಿಲ್ಗಳ ಶಬ್ದಗಳು ಬಹಳಷ್ಟು ಕೇಳಿ ಬರ್ತಾ ಇದೆ. ಟೀಮ್ ದುರ್ಗಾ ತಂಡಕ್ಕೆ ಬಹಳಷ್ಟು ಸಪೋರ್ಟ್ಗಳು ಕಂಡುಕೊಳ್ತಾ ಇದೆ ಮೈದಾನದ ಹೊರಭಾಗದಲ್ಲಿ. ಸೂಪರ್. ಸಾಸ್ ಆಡುವ ತುದಿಯಲ್ಲಿ ಎಂಟು ತಂಡದ ಖಾತೆಯಲ್ಲಿ ಇಲ್ಲಂತೂ ಗಳ್ಳಿಬಿಳಿಯ 1 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಲೆಗ್ ಬೈಸ್ ರೂಪದಲ್ಲಿ 1 ಓಟಗಳ ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 9 ಓವರಿನ 2 ಚೆಂಡುಗಳು ಮುಕ್ತಾಯ. ಮತ್ತೊಮ್ಮೆ ಬೀಸ್ ಹೊಡೆದು ಪ್ರಯತ್ನಿಸಿದರು ಡೀಪ್ ಎಕ್ಸ್ಟ್ರಾ ವಿಭಾಗದಲ್ಲಿ 1 ಓಟಗಳ ಸೇರ್ಪಡೆ, 1ರ ಬಳಿಕ ಅವಳಿ ಓಟಕ್ಕೆ ಕರೆ ನೀಡಿದರು. ಅವಳಿ ಓಟಗಳು ಕೂಡ ಸಂಪೂರ್ಣವಾಗ್ತಾ ಇದೆ. ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ and a couple of more run added and umpires call waiting and not only is a call, batsman is survived, 2 more run completed and 2 more run added. Total score moves into 1-1. ಖಂಡಿತ ಅನ್ನೂರವರಿಗೆ ಮತ್ತೊಂದು ಸುವರ್ಣ ಅವಕಾಶಗಳು ಬರ್ತಾ ಇದೆ. ಸೌದಿ ಅರಬಿಯಿಂದ ಖಂಡಿತ ಅನ್ನೂರವರು ಈ ಪಂದ್ಯವನ್ನು ವಿಜಯಗೊಳಿಸಿಕೊಟ್ಟಿದ್ದಾದಲ್ಲಿ 2,000 ರೂಪಾಯಿಯ ನಗದು ಘೋಷಣೆಗಳು ಬರ್ತಾ ಇದೆ. ಒಟ್ಟಾಗಿ ಪ್ರತಾಮ್ ಎಡ್ಡೆ ಸೌದಿ ಅರೇಬಿಯಾ ಇವರಿಂದ ಘೋಷಣೆಗಳು ಬರ್ತಾ ಇದೆ. ಈ ಪಂದ್ಯವನ್ನು ವಿಜಯಗೊಳಿಸಿಕೊಟ್ರೆ ಮಾತ್ರ ಆ ಒಂದು ನಗದು ಘೋಷಣೆಗಳು ಮಾತ್ರ, ಇಲ್ಲದಿದ್ದರೆ ಖಂಡಿತ ಇರುವುದಿಲ್ಲ. 4,000 ರೂಪಾಯಿಯ ನಗದು ಘೋಷಣೆಗಳಿದೆ. ಒಟ್ಟಾಗಿ ಪಂದ್ಯವನ್ನು
ವಿಜಯ ಗಳಿಸಿಕೊಟ್ಟಿದೆ ಆದಲ್ಲಿ ವೈಟ್ ಬಾಲ್ ಕಾಲ್ ಬೈ ದಿ ಅಂಪೈರ್ಸ್ ಅಂಡ್ 1 more run extra added. Total score moves into 12 on the board. 12 ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಇಲ್ಲಿ ಶ್ರಮಗೊಳ್ತಾ ಇದೆ. ಓವರಿನ ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಮತ್ತೊಮ್ಮೆ ಬೀಸುವುದಕ್ಕೆ ಪ್ರಯತ್ನಿಸಿದರು ಬೌಲರ್ ಡ್ರೈವ್. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 12 ಬಂದಿದೆ. ಇನ್ನು ವಿಜಯಕ್ಕಾಗಿ 18 ಓಟಗಳ ಅವಶ್ಯಕತೆ ಇದೆ. ಮತ್ತೊಮ್ಮೆ ಬೀಸುವುದಕ್ಕೆ ಪ್ರಯತ್ನಿಸಿದರು. 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಎಸೆತಗಾರ ಮಾಡಿದ ತಪ್ಪು, ಖಂಡಿತ ಕ್ಷೇತ್ರಪಾಲ ಮಾಡಿದ ತಪ್ಪು. ಇಲ್ಲಿ 2 ಓಟಗಳನ್ನು ಜಿಂಕೆಯ ಥರ ತಮ್ಮ ತಂಡವನ್ನು ವಿಜಯಗೊಳಿಸಲು ಅತ್ಯುತ್ತಮವಾದಂಥ ಪ್ರದರ್ಶನಗಳು ಪಡೆದುಕೊಳ್ಳುವಾಗ ಇಲ್ಲಿ ತಂಡದ ಖಾತೆಯಲ್ಲಿ 14, ಇನ್ನು ಅಂತಿಮ 1 ಚೆಂಡುಗಳು ಬಾಕಿ ಇದೆ. 16 ರನ್ನಿನ ಅವಶ್ಯಕತೆ ಇದೆ. 13 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 16 ಓಟಗಳ ಅವಶ್ಯಕತೆ ಇದೆ. ಖಂಡಿತ ಮುನ್ನುಗ್ಗಿ ಹೊಡೆಯಲೆಂದು ಪ್ರಯತ್ನಿಸಿದರು. 1 ಓಟಗಳ ಸೇರ್ಪಡೆ ಕಾರ್ನರ್ ಭಾಗದಲ್ಲಿ 1 ಓಟಗಳ ಸೇರ್ಪಡೆಗೊಂಡಾಗ ಓವರಿನ ಮುಕ್ತಾಯಗೊಂಡಂಥ ಸಂಖ್ಯೆಗಳು 2 ಮುಕ್ತಾಯ. And total score moves into 15 on the board. In remaining 15 more run needed to win this match out of 12 delivery. 12 ball comes to 9 and the total score moves into 15 on the board. Loss of 2 wickets. In remaining 12 to go. 15 more run needed to win this match. What a match. Absolutely magnificent match comes to the match. 12 to go, 12 to get. Sorry, 15 to get. Let me see. ಎಸೆತಗಾರ ಭಾಗದಲ್ಲಿ ನಿತಿನ್ ರವರನ್ನು ಕಳಿಸಿಕೊಡಲಾಗ್ತಾ ಇದೆ. ತೃತೀಯ ಓವರಿನ ಜವಾಬ್ದಾರಿತ ದಾಳಿಯನ್ನು ಸಂಘಟಿಸಿಕೊಳ್ಳಲು ಪ್ರಥಮ ಚೆಂಡು ಚಾಲ್ತಿಯಲ್ಲಿ ತಪ್ಪುಗಳನ್ನು ಮಾಡಿದರು. 1 ಬಳಿಕ ಇಲ್ಲಿ ತ್ರಿವಾಲಿ ಓಟಗಳು 4ನೇ ಓಟಕ್ಕೆ ಕರೆ ನೀಡಿದರು. ಆದರೆ 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಬೈಸ್ ರೂಪದಲ್ಲಿ ಬೌಂಡರಿ. 4 ಓಟಗಳ ಸೇರ್ಪಡೆಗೊಂಡಾಗ ಖಂಡಿತ ವೈಭವ್ ಶೆಟ್ಟಿರವರ ಮುಖದಲ್ಲಿ ಖಂಡಿತ ಮಂದಹಾಸಗಳು ಬರ್ತಾ ಇದೆ. ಕಾರಣ ಈ ಪಂದ್ಯವನ್ನ ಗೆದ್ದುಕೊಳ್ಳಲು ಇನ್ನು ಉಳಿದಂತ 12 ಚೆಂಡುಗಳು ಬಾಕಿ ಇದೆ. 11 ಓಟಗಳ ಅವಶ್ಯಕತೆ ಇದೆ. ಮಾಡಿದ ತಪ್ಪು, ನೀತೇಶ್ ರವರು ಮಾಡಿದ ತಪ್ಪು ಖಂಡಿತ ಇಲ್ಲಿ ಮುಲ್ಲಾಗ್ತಾ ಇದೆ. ಈ ಒಂದು 4 ಓಟಗಳು ಎಕ್ಸ್ಟ್ರಾ ರೂಪದಲ್ಲಿ ಖಂಡಿತ ಚೆಂಡನ್ನು ಗೂಟ ರಕ್ಷಕ ತಡೆ ಹಿಡಿದು ನೇರವಾಗಿ ವಿಕೆಟ್ಗೆ ತಳ್ಳಿದರೆ ಖಂಡಿತವು 2 ಓಟಗಳು ಆಗಬಹುದಿತ್ತು. 2 ಓಟಗಳನ್ನು ಬೋನಸ್ ಗಿಫ್ಟ್ ಇದರ ರೂಪದಲ್ಲಿ ಬಿಟ್ಕೊಟ್ಟಿದ್ರು. ಮತ್ತೊಮ್ಮೆ ಸುಚಿತ್ ಬ್ಯಾಟಿಗೆ ಪ್ರಯತ್ನವನ್ನು ಪಟ್ಟಿದ್ರು. ಇಲ್ಲಿ ಕ್ಲೀನ್ ಬೌಲ್ಸ್. 11 to go, 11 to get. Yes, a batsman name. The new batsman into the middle, Mono into the middle. 11 to go, 11 to get. Nitin is a bowler. One more beautiful delivery. Completely beaten by the batsman and a leg by signal by the umpires and 1 more run added. 10 to go, 10 to get. 10 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 10 ಓಟಗಳ ಅವಶ್ಯಕತೆ ಇದೆ. 2 ತಂಡದ ಡಕ್ಔಟ್ ಅಲ್ಲಿ ಡಾಬ್ ಸೌಂಡ್ ಕೇಳಿ ಬರ್ತಾ ಇದೆ. ಕಾರಣ ಇದು ಫೈನಲ್. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ತಂಡಕ್ಕೆ ಪ್ರಥಮ ಸ್ಥಾನ.
ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತ ತಂಡಕ್ಕೆ ದ್ವಿತೀಯ ಸ್ಥಾನ, ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುವಂತ ತಂಡ ಯಾವುದು? 10 ಚೆಂಡುಗಳ ಫಲಿತಾಂಶಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ. ಇದು ಫೈನಲ್ ಅಂದ್ರೆ ಅದ್ಭುತ ರಣರೋಚಕ ಪಂದ್ಯಗಳೇ ಸಾಕ್ಷಿ ಆಗ್ತಾ ಇದೆ. ಇಲ್ಲಂತೂ ವೆರಿ ಇಂಟೆಲಿಜೆಂಟ್ ಬ್ಯಾಟಿಂಗ್ and 1 more run completed and 2 more run be completed. What a batting, what a outstanding batting. ಖಂಡಿತ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ತಂಡಕ್ಕೆ 1 ಲಕ್ಷ ರೂಪಾಯಿಯ ದಂಡ ಘೋಷಣೆಗಳಿದೆ. ದ್ವಿತೀಯ ಸ್ಥಾನವನ್ನು ಪಡೆದುಕೊಳ್ಳುವಂತ ತಂಡಕ್ಕೆ 50,000 ರೂಪಾಯಿಯ ದಂಡ ಘೋಷಣೆಗಳು ಮುಳುಗಲಿಕ್ಕಿದೆ. ಕಾದ ಕಾರಣ ಇದು TPL ತಲಪಾಡಿ ಪ್ರೀಮಿಯರ್ ಲೀಗ್ ಆವೃತ್ತಿ 8. 9 to go, 8 to get. ಸ್ಲೋ ಆಗಿ ಬೀಳ್ತಾ ಇದೆ. ಖಂಡಿತ ಇದು ಡೈರೆಕ್ಟ್ ಆದರೆ ಖಂಡಿತ ನಾಟ್ ಔಟ್ ಬಾಯ್ಸ್ ರೂಪದಲ್ಲಿ 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಇನ್ನು ಉಳಿದಿರುವುದು 8 ಚೆಂಡುಗಳು ಮಾತ್ರ. ವಿಜಯಕ್ಕಾಗಿ 7 ಓಟಗಳ ಅವಶ್ಯಕತೆ ಇದೆ. 8 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇದು ಫೈನಲ್. ಬಹಳಷ್ಟು ಕುತೂಹಲದಿಂದ ಪಂದ್ಯಗಳೇ ಸಾಕ್ಷಿ ಆಗ್ತಾ ಇದೆ. TPL ತಲಪಾಡಿ ಪ್ರೀಮಿಯರ್ ಲೀಗ್ ನಿನ್ನೆ ಆರಂಭಗೊಂಡು ಇವತ್ತು ನಡು ರಾತ್ರಿಗೆ ಇಲ್ಲಿ ಕೊನೆಗೊಳ್ಳಲಿಕ್ಕಿದೆ. ಸಮಯ 1 ಗಂಟೆ 51 ನಿಮಿಷವಾಗಿದೆ. 1 ಗಂಟೆ 51 ನಿಮಿಷವಾಗಿದೆ. ಈ ನಡು ರಾತ್ರಿಯಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. VS ಚಾಲೆಂಜರ್ಸ್ ತಂಡದ ಡಕ್ಔಟ್ ಅಲ್ಲಿ ಕೈ ಚಪ್ಪಾಳೆಗಳ ದಂಟ ಘೋಷಣೆಗಳು, ಎಲ್ಲಗಳು, ಸಿಡಿಲುಗಳು, ಎಲ್ಲ ಶಬ್ದಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಅದ್ಭುತವಾದ ಪಂದ್ಯಗಳೇ ಸಾಕ್ಷಿ ಆಗ್ತಾ ಇದೆ. ನಿತಿನ್ ತನ್ನ ಓವರಿನ 1 ಚೆಂಡುಗಳು ಬಾಕಿ ಇದೆ. 7 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 5 ಓಟಗಳ ಅವಶ್ಯಕತೆ ಇದೆ. 7 to go, 5 to get. ಖಂಡಿತ ಮೈದಾನದ ಒಳಭಾಗಕ್ಕೆ ವೈಭವ್ ಶೆಟ್ಟಿರವರ ಎಂಟ್ರಿ ಆಗ್ತಾ ಇದೆ. ಜರ್ಸಿ ನಂಬರ್ 7 ತಂಡದ ಮಾಲಕ, VS ಚಾಲೆಂಜರ್ಸ್ ತಂಡದ ಮಾಲಕರ ಮಂದಹಾಸಗಳು ಮುಳುಗ್ತಾ ಇದೆ. ವೈಭವ್ ಶೆಟ್ಟಿ. ಉಳಿದಿರುವುದು ಇನ್ನು ಕೇವಲ 7 ಚೆಂಡುಗಳು. ವಿಜಯಕ್ಕಾಗಿ 5 ಓಟಗಳ ಅವಶ್ಯಕತೆ ಇದೆ. ಕಾದ್ ನೋಡೋಣ. ತಂಡದ ಮಾಲಕ ಅಂದ್ರೆ ಹೀಗೆ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ವೈಭವ್ ಶೆಟ್ಟಿ. 7 to go, 5 to get. ಇಲ್ಲಂತೂ ಬೀಸಿ ಹೊಡೆಯಲು ಪ್ರಯತ್ನಿಸಿದ್ರು. 1 ಓಟಗಳಿಗೆ ಮಾತ್ರ ಇಲ್ಲಿ ಸೀಮಿತಗೊಂಡಾಗ 6 ಚೆಂಡುಗಳು ಬಾಕಿ ಇದೆ. 4 ಓಟಗಳ ಅವಶ್ಯಕತೆ ಇದೆ. ಫೈನಲ್ ಅಂದರೆ ಇದು. ಇಷ್ಟರವರೆಗೂ ಕೂಡ ಇಷ್ಟೊಂದು ಅದ್ಭುತವಾದ ಪಂದ್ಯಗಳೇ ಸಾಕ್ಷಿ ಆಗಲಿಲ್ಲ. ಆದರೆ ಫೈನಲ್ ಪಂದ್ಯಕೂಟಗಳು ಇಡೀ ಕ್ರೀಡಾ ಅಭಿಮಾನಿಗಳ ಹೆದೆಯಲ್ಲಿ ಡಬ್ 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 ಅಂತ ಸೌಂಡ್ ಕೇಳಿ ಬರ್ತಾ ಇದೆ. ಇದು ಫೈನಲ್, ಇದು TPL, ಇದು ತಲಪಾಡಿ ಪ್ರೀಮಿಯರ್ ಲೀಗ್ ಅರ್ಪಿಸುವಂತ ಆವೃತ್ತಿ 8. 4 ಓಟಗಳ ಅವಶ್ಯಕತೆ ಇದೆ. ಉಳಿದಿರುವುದು ಇನ್ನು 6 ಚೆಂಡುಗಳು ಮಾತ್ರ. ಅಂತಿಮ ಓವರನ್ನ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಎಸೆತಗಾರ ವಿಭಾಗದಲ್ಲಿ ಬೌಲರ್ ನೇಮ್ ನಿಶಾ. ಖಂಡಿತ ಪಂದ್ಯವನ್ನ ವಿಜಯಗೊಳಿಸಿಕೊಟ್ಟಿದೆ. ಅದರಲ್ಲಿ 2,000 ರೂಪಾಯಿ ನಗದು ಘೋಷಣೆಗಳಿದೆ ಸೌದಿ ಅರೇಬಿಯಾದಿಂದ. ಪ್ರಥಮ್ ಎಡ್ಡೆ ಇವರಿಂದ ಘೋಷಣೆಗಳು ಬಂದಿತ್ತು. 2,000 ರೂಪಾಯಿ ನಗದು ಘೋಷಣೆ. ಖಂಡಿತ 1 bounce taken by the fielder. 5 to go, 3 to get. 5 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 3 ಓಟಗಳ ಮಾತ್ರ ಅವಶ್ಯಕತೆ ಇದೆ. ಪ್ರತಿ ಒಂದು ಸಿಂಗಲ್ಗೂ ಕೂಡ 500 ರೂಪಾಯಿ ನಗದು ಘೋಷಣೆಗಳಿದೆ. ಪ್ರತಿ ಒಂದು ಸಿಂಗಲ್ಗೂ ಕೂಡ ಒಂದೊಂದು ಓಟಕ್ಕೂ ಕೂಡ 500 ರೂಪಾಯಿ ನಗದು ಘೋಷಣೆಗಳಿದೆ. ಪೈಸಾ ವಸೂಲಿ ಮ್ಯಾಚ್. ಖಂಡಿತ ಇದು ಪೈಸಾ ವಸೂಲಿ ಮ್ಯಾಚ್. ಸ್ಕೋರ್ಸ್ ಆಲ್ ಲೆವೆಲ್ಸ್. ಪಂದ್ಯಗಳು ಸಮಫಲಗೊಂಡಿದೆ. 99.99
ಶೇಕಡ ಇಲ್ಲಿ ಖಂಡಿತ VS ಚಾಲೆಂಜರ್ಸ್ ತಂಡ ಖಂಡಿತ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ಲಕ್ಷಣಗಳು ಕಂಡುಕೊಳ್ತಾ ಇದೆ. ಕಾರಣ 1 ಓಟಗಳ ಮಾತ್ರ ಅವಶ್ಯಕತೆ ಇದೆ. 1 ಓಟಗಳ ಅವಶ್ಯಕತೆ ಇದೆ. ಉಳಿದಿರುವುದು ಇನ್ನು 4 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ 1 ಓಟಗಳ ಅವಶ್ಯಕತೆ ಇದೆ. ಸ್ಕೋರ್ಸ್ ಆರ್ ಲೆವೆಲ್ಸ್. ಖಂಡಿತ ಎಲ್ಲರೂ ಕೂಡ ತಿಳಿಸಿದ ಮಾತುಗಳು. ಖಂಡಿತ ಪ್ರಥಮವಾಗಿ 2 ಓವರ್ಗಳ ಮುಕ್ತಾಂತರದೊಂದಿಗೆ ಖಾತೆಯಲ್ಲಿ ಇತ್ತು ಖಂಡಿತ 14 ಓಟಗಳು ಮಾತ್ರ. ದ್ವಿತೀಯ ಓವರಿನಲ್ಲಿ ಅಂದರೆ 4ನೇ ಓವರಿನಲ್ಲಿ ಪಂದ್ಯದ ಸ್ಥಿತಿ ಗತಿ ಎಲ್ಲವನ್ನ ಬದಲಿಸಿಕೊಂಡಂತ VS ಚಾಲೆಂಜರ್ಸ್ ಇಂಟು ದ ಚಾಂಪಿಯನ್ ಆಗಬಹುದು. ಯಾಸ್ VS ಚಾಲೆಂಜರ್ಸ್ ದ ಚಾಂಪಿಯನ್ ಆಫ್ ದ ಟೂರ್ನಮೆಂಟ್ 2026 ತಲಪಾಡಿ ಪ್ರೀಮಿಯರ್ ಲೀಗ್ TPL VFC ಚಾಲೆಂಜರ್ಸ್. ಕಂಗ್ರಾಚುಲೇಷನ್. ತಲಪಾಡಿ ಪ್ರೀಮಿಯರ್ ಲೀಗ್ 2026 ನ ವಿಜೇತರಾಗಿ VS ಚಾಲೆಂಜರ್ஸ். കലാശക്കൊട്ടുള്ള പോരാട്ടത്തിൽ മഞ്ഞ പടയാളികളാണ് വിജയം നേടുന്നത്. DJ ವಾಲ್ಯೂಮ್ ಕೊರ್ಲಣ್ಣ. ಈ ಒಂದು TPL ಪಂದ್ಯಗಳು ಚಾಂಪಿಯನ್ ಸ್ವತಃ ಎಲ್ಲ ತಂಡಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇದು ತಲಪಾಡಿ ಪ್ರೀಮಿಯರ್ ಲೀಗ್ 2026. ಥ್ಯಾಂಕ್ ಯು ಆನ್ ಅಂಡ್ ಆಲ್. Why be a player when you can be a champion? Listen me, listen bad boy, make a champion. You can be Indian, Brazilian, Caribbean. Listen me, listen bad boy, make a champion. Why be a player when you can be a champion? Listen me, listen bad boy, make a champion. Champion, 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 champion. Everybody knows that he is a champion. Champion, 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 champion. Everybody know bad boy is a champion. Champion, we are real champion. Champion, we are real champion. Champion, we are real champion. Champion, champion. Your temperature is 101. Champion, champion. Stand on, champion, champion. They take you quick to cloud 9 man. Champion, champion. They take good care of your body man. ಅಣ್ಣ DJ ಜೋರು ಪಾಡ್ಲೆ. ಪಾಡ್ಲೆ. TNH. Remixed by DJ Ashish.
ಹಾಲ್ ಚೆಕ್. ಅಲ್ಲ ಚೆಕ್ ಹಾಲ್. ದಯವಿಟ್ಟು ಆಡಿದಂಥ ಎಲ್ಲ ಆಟಗಾರರು, ಪ್ರೇಕ್ಷಕರು ಎಲ್ಲರೂ ಕೂಡ ಸ್ಟೇಜಿನ ಎದುರು ಭಾಗಕ್ಕೆ ಬಂದು ನಮ್ಮೊಂದಿಗೆ ಯಾರು ಕೂಡ ಮೈದಾನವನ್ನು ಬಿಟ್ಟು ತೆರಳಬೇಡಿ. ದಯವಿಟ್ಟು ಪ್ರಶಸ್ತಿಯನ್ನು ಕೊಟ್ಟು ನಂತರ ಮೈದಾನವನ್ನು ಬಿಟ್ಟು ತೆರಳಿ. ದಯವಿಟ್ಟು ಎಲ್ಲರ, ಇದು ನಿಮ್ಮ ಪಂದ್ಯ, ನಿಮ್ಮ ಊರಿನ ಪಂದ್ಯ, ನಿಮ್ಮ ಮಣ್ಣಿನ ಪಂದ್ಯ. ಆದುದರಿಂದ ಎಲ್ಲರೂ ಕೂಡ ಸ್ಟೇಜಿನ ಎದುರು ಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ಎಲ್ಲರೂ ಕೂಡ ಈ ಪಂದ್ಯಕೂಟಗಳು 3 ದಿವಸಗಳಿಂದ ಅದ್ಧೂರಿಯಾಗಿ ಪಂದ್ಯಗಳು ನಡೆದಿತ್ತು. ಆದುದರಿಂದ ಆಡಿದಂಥ ಆಟಗಾರರು, ಪ್ರೇಕ್ಷಕರು, ಕ್ರೀಡಾ ಅಭಿಮಾನಿಗಳು, ಪುರುಷೋಕ್ಕರು ಕೂಡ ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದೀರಾ. ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಸ್ಟೇಜಿನ ಎದುರು ಭಾಗಕ್ಕೆ ಎಲ್ಲರೂ ಕೂಡ ಬಂದು ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಪಂದ್ಯದ disconnected. ಎಸ್, ಇದೀಗ ಪ್ರಥಮವಾಗಿ ಈ ಒಂದು ಪಂದ್ಯದ ಚೀಫ್ ಗೆಸ್ಟ್ ಆಗಿ ನಮ್ಮೊಂದಿಗೆ ಅದ್ಭುತವಾದ ಸಹಕಾರಗಳನ್ನು ಕೊಟ್ಟಂತ ಪ್ರಥಮವಾಗಿ ವೈಭವ್ ಶೆಟ್ಟಿ ಸರ್ ಅವರು ದಯವಿಟ್ಟು ತಮ್ಮ ಆಸನವನ್ನು ಭವ್ಯ ವೇದಿಕೆಯಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂಥ ಮಾಲಕ ಆಗಿರುವಂಥ ವೈಭವ್ ಶೆಟ್ಟಿ ಅವರು ದಯವಿಟ್ಟು ತಮ್ಮ ಆಸನವನ್ನು ಭವ್ಯ ವೇದಿಕೆಯಲ್ಲಿ ಇವರನ್ನು ಚಪ್ಪಾಳೆಯೊಂದಿಗೆ ಗೌರವಿಸಬೇಕು. ತಂಡದ VFC ಚಾಲೆಂಜರ್ಸ್ ತಂಡದ ಮಾಲಕ ಆಗಿರುವಂಥ ವೈಭವ್ ಶೆಟ್ಟಿ ಇವರು ಖಂಡಿತ ವೇದಿಕೆಯಲ್ಲಿ ವೀರಾಸ್ಮಾನರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೋರ್ವ ಚೀಫ್ ಗೆಸ್ಟ್ ಆಗಿ ರಾಘವೇಂದ್ರ ಭಟ್, ಕಳೆದ ವರ್ಷ ಪ್ರತಿಯೊಂದು ಆಟಗಾರಿಗೂ ಕೂಡ ನಗದು ಘೋಷಣೆಯನ್ನು ಕೊಟ್ಟಂಥ ವ್ಯಕ್ತಿ. ಕಳೆದ ಬಾರಿ ಬಹಳಷ್ಟು ಒಂದು ತಮ್ಮ ತಂಡವನ್ನು ಕೂಡ ಕರೆಸಿದರು. ಆದರೆ ಈ ಬಾರಿ ತಮ್ಮ ತಂಡವನ್ನು ಕರೆಸಿ ಇಲ್ಲದ ಕಾರಣ ಕೂಡ ರಾಘವೇಂದ್ರ ಭಟ್ ಸರ್ ಅವರು ಕೂಡ ತಮ್ಮ ಆಸನವನ್ನು ವೇದಿಕೆಯಲ್ಲಿ ವಿರಾಜಮಾನರಾಗಬೇಕು. ಜೋರಾದ ಚಪ್ಪಾಳೆ ಬರಲಿ ರಾಘವೇಂದ್ರ ಭಟ್ ಇವರಿಗೆ. ಅದೇ ರೀತಿಯಾಗಿ ಮತ್ತೋರ್ವ ಚೀಫ್ ಗೆಸ್ಟ್ ಆಗಿ ಸುಧೀರ್ ಶೆಟ್ಟಿ, ತಮ್ಮನ್ನು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನ ಭವ್ಯ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಸರ್ ಸಂತೋಷ್ ಅಭಿಯಂತ ಇವರು ಕೂಡ ತಮ್ಮ ಆಸನವನ್ನು ಭವ್ಯ ವೇದಿಕೆಯಲ್ಲಿ ಇವರನ್ನ ಚಪ್ಪಾಳೆಯೊಂದಿಗೆ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಪಂದ್ಯದ ಎಲ್ಲ ಕೆಲಸ ಕಾರ್ಯಗಳನ್ನು 3 ದಿವಸಗಳ ಕಾಲ ಈ ಒಂದು ಮೈದಾನದಲ್ಲಿ ಯಾವುದೇ ಒಂದು ಚರ್ಚೆಗಳು ಬಂದರೂ ಕೂಡ ಒಂದು ಅತ್ಯುತ್ತಮವಾಗಿರುವಂಥ ನಮಗೆ ಸಹಕಾರಗಳನ್ನು ಕೊಟ್ಟಂತ ಪದ್ಮನಾಭ ಹೆಗ್ಡೆ ತಮ್ಮನ್ನ ಪ್ರೀತಿಯಿಂದ ಜೋರಾದ ಚಪ್ಪಾಳೆ ಬರಲಿ. 3 ದಿವಸಗಳಿಂದ ನಮ್ಮನಿಗೆ ಸಹಕಾರವನ್ನು ನೀಡಿದಂಥ ವ್ಯಕ್ತಿಯನ್ನ ಯಾವತ್ತೂ ಕೂಡ ಮರೆಯಲೇಬಾರದು. ದಯವಿಟ್ಟು ತಮ್ಮ ಆಸನವನ್ನು ಭವ್ಯ ವೇದಿಕೆಯಲ್ಲಿ ಆಸನರಾಗುವಾಗ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೊಬ್ಬ ಚೀಫ್ ಗೆಸ್ಟ್ ಆಗಿ ಮನೋಜ್ ಶೆಟ್ಟಿ ತಮ್ಮನ್ನು ಕೂಡ ಪ್ರೀತಿಯಿಂದ ಭವ್ಯ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಸರ್ ಚಪ್ಪಾಳೆಯೊಂದಿಗೆ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಕೇಶ್ ಶೆಟ್ಟಿ ಇವರು ಕೂಡ ತಮ್ಮ ಆಸನವನ್ನು ಭವ್ಯ ವೇದಿಕೆಯಲ್ಲಿ ಚಪ್ಪಾಳೆಯೊಂದಿಗೆ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೊಬ್ಬ ಚೀಫ್ ಗೆಸ್ಟ್ ಆಗಿ ಹಲವಾರು ವರ್ಷಗಳಿಂದ SRFC ತಲಪಾಡಿ ತಂಡಕ್ಕೆ ಬೆನ್ನೆಲುಗಾಗಿ ನಿಂತಂತ ಒನ್ ಮ್ಯಾನ್ ಆರ್ಮಿ, ಖಂಡಿತ ಅದು ವಿವೇಕ್. SRFC ತಲಪಾಡಿ ಇದರ ವಿವೇಕ್ ತಲಪಾಡಿ ತಮ್ಮನ್ನು ಕೂಡ ಪ್ರೀತಿಯಿಂದ ಜೋರಾದ ಚಪ್ಪಾಳೆ ಬರಲಿ ವಿವೇಕ್ ತಲಪಾಡಿ ಇವರಿಗೆ. ಮತ್ತೋರ್ವ ಚೀಫ್ ಗೆಸ್ಟ್ ಆಗಿ ಹಿತೇಶ್ ತಲಪಾಡಿ ತಮ್ಮನ್ನು ಕೂಡ ಪ್ರೀತಿಯಿಂದ ಭವ್ಯ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ತಮ್ಮ ಆಸನವನ್ನು ಭವ್ಯ ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಿಕೊಳ್ಳುವಂತ ಮನವಿ. ಅದೇ ರೀತಿಯಾಗಿ ಮತ್ತೋರ್ವ ಚೀಫ್ ಗೆಸ್ಟ್ ಆಗಿ ಮಂಗಳೂರು ಭಾಗದಲ್ಲಿ ಹಲವಾರು ಮೈದಾನಗಳಲ್ಲಿ ಅತ್ಯುತ್ತಮವಾಗಿರುವಂಥ ಪ್ರದರ್ಶನಗಳನ್ನು ತೋರ್ಪಡಿಸಿದಂಥ ಆಟಗಾರ ದೇವಿ ಕಿರಣ್ ಇವರು ಕೂಡ ವೇದಿಕೆಯಲ್ಲಿ ತಮ್ಮ ಆಸನವನ್ನು ವೀರಾಸ್ಮಾನರಾಗಬೇಕಾಗಿ ಚಪ್ಪಾಳೆಯೊಂದಿಗೆ ಗೌರವಿಸಬೇಕು ದೇವಿ ಕಿರಣ್ ರವರನ್ನ.
ಚೆಕ್ ಹಾಲ್. ದೇವಿ ಹೇ ದೇವಿ ಎಸ್, ಈ ಒಂದು ಪಂದ್ಯಕೂಟ ನಡೆಯಲು ಬಹಳಷ್ಟು ಸ್ಕೋರ್ ಬೋರ್ಡಿನ ಅವಶ್ಯಕತೆ ಖಂಡಿತ ಇರುತ್ತೆ. ಪ್ರಥಮವಾಗಿ ಒಂದು ಸ್ಮರಣಿಕೆಯನ್ನು ನಾವು ನೀಡಿ ಗೌರವಿಸ್ತಾ ಇದ್ದಾರೆ. ಸ್ಕೋರ್ ಬೋರ್ಡರ್ ಆಗಿ ನಮ್ಮೊಂದಿಗೆ ಸಹಕರಿಸಿದಂಥ ಅನ್ನೂರವರು ದಯವಿಟ್ಟು ವೇದಿಕೆಗೆ ಬನ್ನಿ. ತಮಗೆ ಒಂದು ಸ್ಮರಣಿಕೆ ಇದೆ. ಜೋರಾದ ಚಪ್ಪಾಳೆ ಬರಲಿ. 3 ದಿವಸಗಳಿಂದ ಖಂಡಿತ ಒಂದು ಅದ್ಭುತವಾಗಿರುವಂಥ ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕರಿಸಿದಂಥ ಅನ್ನು ಇವರಿಗೆ ಜೋರಾದ ಒಂದು ಚಪ್ಪಾಳೆ ಬರಲಿ. ಒಂದು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವಿವೇಕ್ ತಲಪಾಡಿ ಇವರು ಆ ಒಂದು ಗೌರವದ ಜೋರಾದ ಚಪ್ಪಾಳೆ ಬರಲಿ. ಖಂಡಿತ 3 ದಿವಸಗಳಿಂದ ಅದ್ಭುತವಾಗಿರುವಂಥ ಕಂಠದಿಂದ ಅದೇ ರೀತಿಯಾಗಿ ಖಂಡಿತ 3 ದಿವಸಗಳಿಂದ ಈ ಒಂದು ಪಂದ್ಯಕೂಟವನ್ನು ನಡೆಸಲು ಬಹಳಷ್ಟು ಒಂದು ಅದ್ಭುತವಾದ ಕೆಲಸ ಕಾರ್ಯಗಳನ್ನು ಮಾಡಿದಂಥ ನಂದು ಖಂಡಿತ ದಯವಿಟ್ಟು ವೇದಿಕೆಗೆ ಬನ್ನಿ. ತಮಗೆ ಒಂದು ಗೌರವದ ಸ್ಮರಣಿಕೆ ಇದೆ. ನಂದೂರವರಿಗೆ ಖಂಡಿತ ವೈಭವ್ ಶೆಟ್ಟಿ ಸರ್ ಅವರು ಆ ಒಂದು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಜೋರಾದ ಚಪ್ಪಾಳೆ ಬರಲಿ. ಖಂಡಿತ 3 ದಿವಸಗಳಿಂದ ಈ ಒಂದು ಪಂದ್ಯಗಳು ನಡಲಿಕ್ಕೆ ಖಂಡಿತ ನನಗೂ ಕೂಡ ಒಂದು ಅದ್ಭುತವಾದ ಕೆಲಸ ಕಾರ್ಯಗಳನ್ನು ಮಾಡಿದರು. ನೀರು ಬೇಕಿದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಬೇಕಿದ್ರು ಕೂಡ ಆದಷ್ಟು ಬೇಗ ತಂದುಕೊಟ್ಟಂಥ ವ್ಯಕ್ತಿ ನಂದೂರವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎಸ್, ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ PPL ತಲಪಾಡಿ ಪ್ರೀಮಿಯರ್ ಲೀಗ್ ಅಂದರೆ ಮ್ಯಾನ್ ಆಫ್ ದಿ ಮ್ಯಾಚ್. ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ವಾಕ್. ಎನಿ ಆಡಿಯನ್ಸ್ ಯಾರಾಗಿರಬಹುದು ಮ್ಯಾನ್ ಆಫ್ ದಿ ಮ್ಯಾಚ್? ಖಂಡಿತ ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಆಡಿದಂತ ಆಟಗಾರ ಪಾಲಾಗಿದೆ. ಅದು ಒನ್ ಅಂಡ್ ಓನ್ಲಿ ಎನಿ ಗೆಸಸ್ ಮ್ಯಾನ್ ಆಫ್ ದಿ ಮ್ಯಾಚ್. Yes, Anu, the man of the match, team VS Challengers. ರಾಕೇಶ್ ಶೆಟ್ಟಿ ಸರ್ ಅವರು ಆ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನೂರವರಿಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಎಸ್, ಮುಂದಿನದಾಗಿ ದ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್, ಸಾರಿ ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್, ದ ಬೆಸ್ಟ್ ಹೈಯೆಸ್ಟ್ ವಿಕೆಟ್ ಟೇಕರ್ ಬೌಲರ್ ಯಾರಾಗಿರಬಹುದು? ಖಂಡಿತ ಎನಿ ಕೇಸಸ್ ನೋ ಅನದರ್ ನೇಮ್.
No. Rikesh, the best bowler of the tournament, TPL Talapadi Premier League 2026 season 8. Rikesh, the best bowler. ಎಸ್, ಈ ಪ್ರಶಸ್ತಿಯನ್ನ ರಾಘವೇಂದ್ರ ಭಟ್ ಸರ್ ಅವರು ಆ ಒಂದು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನ ರಿಕೇಶ್ ಇವರಿಗೆ ನೀಡಿ ಗೌರವಿಸಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಟೂರ್ನಮೆಂಟ್ ಬೆಸ್ಟ್ ಬೌಲರ್. The next one, the best batsman of the tournament. Any guesses? The best batsman of the tournament. Any guesses? Any guesses? The best batsman of the tournament 2026 season 8. Absolutely fantastic batsman. One and only Anu, the best batsman of the tournament 2026 season 8. ಸುಧೀರ್ ಶೆಟ್ಟಿ ಸರ್ ಅವರು ಆ ಒಂದು ದ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ದ ನೆಕ್ಸ್ಟ್ ಒನ್, ದ ಬಿಗ್ಗೆಸ್ಟ್ ಇಂಡಿವಿಜುವಲ್ ಆಫ್ ದಿ ಟೂರ್ನಮೆಂಟ್, ಮ್ಯಾನ್ ಆಫ್ ದಿ ಸೀರೀಸ್. ಒಂದು ಪ್ರಶಸ್ತಿ ಬಾಕಿ ಇದೆ. ದ ಬೆಸ್ಟ್ ವಿಕೆಟ್ ಕೀಪರ್. ದ ಬೆಸ್ಟ್ ವಿಕೆಟ್ ಕೀಪರ್ ಆಫ್ ದಿ ಟೂರ್ನಮೆಂಟ್ ಶ್ರೀ ದುರ್ಗಶಕ್ತಿ ತಂಡದ ಧನೂರ್ ಅವರ ಪಾಲಾಗ್ತಾ ಇದೆ. ಬೆಸ್ಟ್ ವಿಕೆಟ್ ಕೀಪರ್ ಆಫ್ ದಿ ಟೂರ್ನಮೆಂಟ್. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಗೌರವಿಸಿ ವೇದಿಕೆಗೆ ಬಂದು ಆ ಒಂದು ದ ಬೆಸ್ಟ್ ವಿಕೆಟ್ ಕೀಪರ್ ಪ್ರಶಸ್ತಿಯನ್ನ ಧನೂರ್ ಅವರ ಪಾಲಾಗ್ತಾ ಇದೆ. ಹಿತೇಶ್ ತಲಪಾಡಿ ಇವರು ಆ ಒಂದು ಬೆಸ್ಟ್ ವಿಕೆಟ್ ಕೀಪರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಖಂಡಿತ ಮ್ಯಾನ್ ಆಫ್ ದಿ ಸೀರೀಸ್. ಖಂಡಿತ ಒಂದು ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಆಡಿದಂತ ಆಟಗಾರ. ಖಂಡಿತ 7 ವಿಕೆಟ್ಸ್ ಹಾಗೂ ಬ್ಯಾಟಿಂಗ್ ವಿಭಾಗದಲ್ಲಿ 83 ಓಟವನ್ನು ಗಳಿಸಿದಂತ ಆಟಗಾರ. ಒನ್ ಅಂಡ್ ಓನ್ಲಿ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ವರ್ಕ್ ಇನ್ TPL 2026 season 8. Absolutely fantastic batting and bowling, all-rounder performance. One and only. Any guesses? Any guesses? Another name. Another name. Another name. Yes, the Nitesh of the man of the series 2026 season 8. Nitesh ಇವರ ಪಾಲಾಗ್ತಾ ಇದೆ. 83 ರನ್ and 7 ವಿಕೆಟ್ಸ್. ಈ ಪ್ರಶಸ್ತಿಯನ್ನ ವೈಭವ್ ಶೆಟ್ಟಿ ಇವರು ನೀಡಿ ಗೌರವಿಸ್ತಾ ಇದ್ದಾರೆ. ಫೈನಲ್ ಪಂದ್ಯದಲ್ಲಿ ಖಂಡಿತ ಭರ್ಜರಿಯಾದಂತ ಒಂದು ಸಿಕ್ಸರ್ ಅನ್ನು ಬಾರಿಸಿದಂತ ಆಟಗಾರ ನಿತೇಶ್ ಇವರ ಪಾಲಾಗ್ತಾ ಇದೆ. ಮ್ಯಾನ್ ಆಫ್ ದಿ ಸೀರೀಸ್ 2026 season 8. ಹಾಲ್ ಚೆಕ್. ಖಂಡಿತ ಈ ಒಂದು ಪಂದ್ಯಕೂಟಗಳು 8 ವರ್ಷಗಳಿಂದ ಸುದೀರ್ಘ ಕಾಲದಿಂದ ಪಂದ್ಯಗಳು ಸಾಗಿ ಬಂದಿತ್ತು. ವೈಭವ್ ಶೆಟ್ಟಿರವರೇ, ನಿಮ್ಮ ಒಂದು ಈ ಒಂದು TPL ಅಂದರೆ ತಲಪಾಡಿ ಪ್ರೀಮಿಯರ್ ಲೀಗ್ ಎಲ್ಲರನ್ನ ಒಗ್ಗೂಡಿಸಿ ಒಂದೇ ತಾಯಿಯ ಮಕ್ಕಳಂತೆ ನಾವು ಈ ಒಂದು ಮೈದಾನದಲ್ಲಿ ಒಂದೇ ಮಕ್ಕಳಂತೆ ನಾವು ಈ ಒಂದು ಮೈದಾನದಲ್ಲಿ ಆಡ್ತಾ ಇದ್ದೇವೆ. ವೈಭವ್ ಶೆಟ್ಟಿರವರೇ, ಈ ಒಂದು ಪಂದ್ಯದ ಬಗ್ಗೆ, ಈ ಒಂದು ಆಟದ ಬಗ್ಗೆ, ನಿಮ್ಮ ಈ ಒಂದು ಪಂದ್ಯದ ಬಗ್ಗೆ ಒಂದು ವ್ಯಕ್ತಪಡಿಸಬಹುದಾ ಸರ್? ತಲಪಾಡಿ ಪ್ರೀಮಿಯರ್ ಲೀಗ್ ನೆತ್ತ 8ನೇ ಸೀಸನ್ದ ಈ ಬಾರಿಶ್ ಹೋಗದ ಮೈದಾನ ಪೂರೆಲ್ಲ ಸೇರಿದೇರು ಸುರುಕಾದು ಪೂರೆಗಳನ್ನು ಅಭಿನಂದನೆ ಕೊರೊಂದುಲ್ಲೆ. ಬೊಕ್ಕೊಂಜಿ ವಿಷಯದ ಪಂಡ ಈ TPL ಆಯೋಜು ಸೇರ ಏತ್ ಭಂಗ ಉಂಡು ಪಂಡದು ಅವು ಅಕ್ಲೆಗೆ ಮಾತ್ರ ಗೊತ್ತು. ಇದು ವಿವೇಕ್ ಬೊಕ ಹಿತೇಶ್ ಕಿರಣ್ ಅಕ್ಲೆಗೆ ಐನು ಏರು ಆಯೋಜಿಸಿದ ಅಕ್ಲೆಗೆ ಮಾತ್ರ ಗೊತ್ತು. ಅಂಚ ಅದು ಪುನಗ ಯಾನು ವಿವೇಕಿಗೆ ಏಪಕ್ಲು ಒಂಜಿ ದೇಪಂಡ ಈತ್ ಜವನೇರೇನು ಈ ತಲಪಾಡದಕ್ಲೇನು ಪೂರ ಜವನೇರೇನು ಸೇರ್ಪವಡಾಂಡ
ಏತ್ ಕಷ್ಟ ಉಂಟು ಪಂಡದು ಅವು ಅಕ್ಲೆ ಮಾತ್ರ ಗೊತ್ತು. ಅವತ್ತಂದೆ ಕಮೆಂಟೇಟರ್ ನಕ್ಲೇನ್ ಮಿಕ್ಲೇನ್ ಬ್ರೋ ಸೆಟ್ ಮನ್ಪೇರು ಏತ್ ಕಷ್ಟ ಉಂಟು ಪಂಡದು ಬೊಕ್ಕೊಂಜಿ ವಿಷಯ ಮನ್ಪೆ ಎಂಜಿನ ಪಂಡ ಯಾನ್ ಇನ್ನಿ ಒಂಚೂರು ಖುಷಿ ಟುಳ್ಳೆ ದಯ ಪಂಡ ಎನ್ನೋ ವರ್ಷದಿಂಚ ಯಾನ್ ಸೆಕೆಂಡ್ ಮಾತ್ರ ಹಾಕಿದೆ, ಫಸ್ಟ್ ಹಾಕಿರೋದು ಸೆಕೆಂಡ್ ಹಾಕಿದೆ, ಥರ್ಡ್ ಹಾಕಿದೆ, 4 ಹಾಕಿದೆ ಆಂಡ ಫಸ್ಟ್ ಇನ್ನುಬಿಟ್ಟು ಹಾಕಿದೆ. ಯಾನು ವೇಕಡೆ ಏಪಲ್ ಒಂಜಿ ಪಾತ್ರೆ ಪಂಡ್ರೆ ಉಂಡು ಏಪ ಯಾನು ಫಸ್ಟ್ DPL ಪ್ರೈಸ್ ಹಾಕೇನ ಆನೆ ರಿಟೈರ್ಮೆಂಟ್ ಕೊರ್ಪೆ ಉಂಡದು ಆಂಡ ರಿಟೈರ್ಮೆಂಟ್ ಏನು ಕೊರ್ತಿದ್ದೆ ಮನೆ ಗೊಪ್ಪುಜಿ ಅಂಚಾದು ಹೆಂಗೆ ರಡ್ಡು ಪಾತ್ರೆ ಕೊರ್ನಂಚಿನ ಪೂರ TPL ಸದಸ್ಯರಿಗಳ ಬೊಕ ಒಂಜಿ ವಿಷಯ ದಾದ ಪಂಡ ಸೋತರು ಯಾನು ಗೆಂದೆ ಪನ್ಪುನ ಐನು ಪೂರ ತರಟು ದೀವಂದೆ ಅಂದು ಎಂಕಲ ಊರ್ದ ಒಂಜಿ TPL నేను పూరల్లో ಒಂಜಿ ಖುಷಿ ಖುಷಿ ಇಟ್ಟುಪ್ಪೋಡು ಸೋತೆ ಗೆಂದೆ ಬಂದ ಇನ್ನು ಏರ್ಲ ಬೇಜಾರಿನ್ನರು ಬಲ್ಲಿ ಇನ್ನು ಯಾನ್ ಗೆಂದು ಉಪ್ಪೆ ಎಲ್ಲ ನಿಖಿಲ್ ಗೆಂದಾರು ಅಂಚದು ಉಪ್ಪುನಾಗ ಐನು ಪೂರ ತರ ದಕ್ಕದು ಇದು ಪೊಂಜನಕಲ್ಲ ಬೈದೇರು ಪಾಪ ಇದು ರಾತ್ರಿ ಮುಟ ಅಂಚ ನಮ್ಮ ಪೂರ ಒಟ್ಟಿಗೆ ಸೇರಿದು ಈತ ಶೋಕದ ಕಾರ್ಯಕ್ರಮ ಮಂತನ ಆಯುಷ್ನ ನಮ್ಮ ಪೂರದೇಗಿಲ್ಲ TPL ಸದಸ್ಯರಿಗೆ ನನ್ನವರ ಕೃತಜ್ಞತೆಯನ್ನು ಕೊರೊಂದು ಎನ್ನ ರಡ್ಡು ಪಾತ್ರ ಅಂತ. ಎಸ್, ಧನ್ಯವಾದಗಳು. ಒಂದೆರಡು ಮಾತನಾಡಿದಂಥ ವೈಭವ್ ಶೆಟ್ಟಿ ಸರ್ ಅವರಿಗೆ, ಖಂಡಿತ ವೈಭವ್ ಶೆಟ್ಟಿರವರಿಗೆ ಮಂದಹಾಸಗಳು ಖಂಡಿತ ಬರ್ತಾ ಇದೆ. ಕಾರಣ ಚಾಂಪಿಯನ್ ಪಟ್ಟ ಇಷ್ಟರವರೆಗೂ ಕೂಡ ಪಡೆದುಕೊಂಡಿಲ್ಲ. ಇದು 8ನೇ ವರ್ಷದ ಅಂಗವಾಗಿ ಪಂದ್ಯಗಳು ನಡೆದಿತ್ತು. ಅದರಲ್ಲೂ ಕೂಡ ಚಾಂಪಿಯನ್ ಆಫ್ ದಿ ಟೂರ್ನಮೆಂಟ್ ವೈಭವ್ ಶೆಟ್ಟಿರವರ ನೇತೃತ್ವದ ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿಯಾಗಿ ರಾಘವೇಂದ್ರ ಭಟ್ ಸರ್ ಅವರು ಈ ಒಂದು ಪಂದ್ಯದ ಬಗ್ಗೆ ಸತತ ಸ್ಟ್ರೈಕರ್ಸ್ ತಂಡದ ಯಾರಾದರೂ ಒಬ್ಬ ಸದಸ್ಯ ಬಂದು ಆ 4ನೆಯ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತ ಮನವಿ. ಮನೋಜ್ ಶೆಟ್ಟಿ ಇವರು ಆ ಒಂದು ಪ್ರಶಸ್ತಿಯನ್ನ ಕೊಟ್ಟು ಸಹಕರಿಸಬೇಕು. ಜೋರಾದ ಚಪ್ಪಾಳೆ ಬರಲಿ. 16 ತಂಡಗಳಲ್ಲಿ ದ ನಂಬರ್ 4th ಪ್ಲೇಸ್ ಟೀಮ್ ಈಗಲ್ ಸ್ಟ್ರೈಕರ್ಸ್. ಅದೇ ರೀತಿಯಾಗಿ ತೃತೀಯ ಸ್ಥಾನವನ್ನು ಪಡೆದುಕೊಳ್ತಾ ಇದೆ 16 ತಂಡಗಳಲ್ಲಿ ಶ್ರೀ ದುರ್ಗಾ ಶಕ್ತಿ. ಸುಧೀರ್ ಶೆಟ್ಟಿ ಇವರು ಆ ಒಂದು ತೃತೀಯ ಸ್ಥಾನದ ಪ್ರಶಸ್ತಿಯನ್ನ ಮೊಯ್ನು ಇವರಿಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಗಟ್ಟಿಯಾದ ಚಪ್ಪಾಳೆ ಬರಲಿ. 16 ತಂಡಗಳಲ್ಲಿ ತೃತೀಯ ಸ್ಥಾನದಲ್ಲಿ ಪಡೆದುಕೊಳ್ತಾ ಇದೆ. ಅದೇ ರೀತಿಯಾಗಿ 16 ತಂಡಗಳಲ್ಲಿ ಖಂಡಿತ ಫೈನಲ್ ಹಂತದಲ್ಲಿ ಸೋತಂತ ತಂಡ ಟೀಮ್ ದುರ್ಗಾ ತಂಡದ ಎಲ್ಲ ಆಟಗಾರರು ಬನ್ನಿ. ಪ್ರಥಮವಾಗಿ ನಿಮಗೆ ಮೆಡಲ್ ಅನ್ನು ನೀಡಿ ನಂತರ ಆ ಚಾಂಪಿಯನ್ ರನ್ನರ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. TPL ಆವೃತ್ತಿ 8ರ ಇದೀಗ ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ ಟೀಮ್ ದುರ್ಗಾ. ಜೋರಾದ ಚಪ್ಪಾಳೆ ಬರಲಿ. 16 ತಂಡಗಳಲ್ಲಿ ಖಂಡಿತ ಫೈನಲ್ ಹಂತದಲ್ಲಿ ಸೋತುಕೊಂಡು ರನ್ನರ್ಸ್ ಪ್ರಶಸ್ತಿಯನ್ನ ಒಟ್ಟಾಗಿ 50,000 ರೂಪಾಯಿಯನ್ನು ತಮಗಾಗಿಸಿಕೊಳ್ತಾ ಇದ್ದಾರೆ. ಟೀಮ್ ದುರ್ಗಾ ತಂಡದ ಎಲ್ಲ ಆಟಗಾರರು ಬಂದು ಈ ಒಂದು ಗಣ್ಯ ಅತಿಥಿಗಳು ಎಲ್ಲರೂ ಒಗ್ಗೂಡಿಸಿ ಆ ಒಂದು ಮೆಡಲ್ ಅನ್ನು ಕೊಟ್ಟು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾರೆ. ಜೋರಾದ ಚಪ್ಪಾಳೆ ಬರಲಿ. ಎಸ್, ಗಣ್ಯ ಅತಿಥಿಗಳು ಎಲ್ಲರೂ ಒಗ್ಗೂಡಿಸಿ ಆ ಒಂದು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತ ತಂಡ ಟೀಮ್ ದುರ್ಗಾ ತಂಡಕ್ಕೆ TPL ಆವೃತ್ತಿ 8ರ ಇಲ್ಲಿ ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ ಟೀಮ್ ದುರ್ಗಾ. मूवी की एक्स्ट्रा टिकट है मेरे पास. ಎಸ್, ಜೋರಾದ ಚಪ್ಪಾಳೆ ಬರಲಿ ಟೀಮ್ ದುರ್ಗಾ ತಂಡಕ್ಕೆ.
ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡು ಒಟ್ಟಾಗಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತ ತಂಡಕ್ಕೆ 50,000 ರೂಪಾಯಿಯ ನಗದು ಘೋಷಣೆಗಳಿದೆ. Yes, ಇದೀಗ ಚಾಂಪಿಯನ್ ಆಫ್ ದಿ ಟೂರ್ನಮೆಂಟ್ 2026 ಖಂಡಿತ ಇಲ್ಲಿ ಖಂಡಿತ ಒಂದು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಇದೆ. ಎಮರ್ಜಿಂಗ್ ಪ್ಲೇಯರ್, ಎನಿ ಗೆಸಸ್? ಟೀಮ್ ಕ್ಯಾಪ್ಟನ್, yes, the Pranam, the best emerging player of the tournament. Sorry, ಪ್ರಥಮ್ ರವರ ಪಾಲಾಗ್ತಾ ಇದೆ ಎಮರ್ಜಿಂಗ್ ಪ್ಲೇಯರ್ಸ್. ಎಲ್ಲ ಗಣ್ಯ ಅತಿಥಿಗಳು ಒಟ್ಟಾಗಿ ಆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಸಹಕರಿಸಬೇಕು. Yes. The next one, the biggest individual, the champion, ಖಂಡಿತ ಪ್ರಥಮ್ ರವರ ಖಂಡಿತ ನಾಯಕನ ಮುತ್ತಿನಿಂದ ಇಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ ಪ್ರಥಮ್ ರವರ ನಾಯಕತ್ವ ತಂಡ. ಇಲ್ಲಿ VS ಚಾಲೆಂಜರ್ಸ್ ಚಾಂಪಿಯನ್ ಆಫ್ ದಿ ಟೂರ್ನಮೆಂಟ್ PPL ತಲಪಾಡಿ ಪ್ರೀಮಿಯರ್ ಲೀಗ್ 2026 ಸೀಸನ್ 8. ഇത് കണ്ടോ കളിയുടെ അടിയുടെ ഇടിയുടെ വെടിപൂരം வீட்டு போய் சேர மாட்டேன் நான் பிடிச்சா குடும்ப குட்டி நான் சிரிச்சா பாலவட்டி நான் பாட்டும் பாட்டுக்கு தோல்பறை நீ ಗೊತ್ತು ಗೋಲ್ಡ್ ವಿನ್ನರ್ ಸ್ವಲ್ಪ ಬೆಲೆ. Yes, thank you so much challengers. Congratulations, season 8 the champion of the tournament. Congratulations. ಅದೇ ರೀತಿಯಾಗಿ ಈ ಒಂದು ಪಂದ್ಯಕ್ಕಾಗಿ ಸೌಂಡ್ ಸಿಸ್ಟಮ್ ಇದರ ಮಾಲಕರಿಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಲೈವ್ ಟೆಲಿಕಾಸ್ಟ್ ನೀಡಿದಂತ
ನಮ್ಮ ಮೀಡಿಯಾ ತಂಡದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಸ್ಕೋರ್ ಬೋರ್ಡರ್ ಆಗಿ ನಮ್ಮೊಂದಿಗೆ ಸಹಕರಿಸಿದಂತ ಆನ್ಲೈನ್ ಸ್ಕೋರರ್ ಆಗಿ ಶಾಹಿಲ್ ಕೆಸಿ ನಗರ್ ಇವರಿಗೂ ಕೂಡ ಧನ್ಯವಾದಗಳು. ನನ್ನ ಒಟ್ಟು ಸೇರಿ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿಕೊಳ್ಳುತ್ತಾ ಮುಕ್ತಾಯಗೊಂಡಿದೆ ಪಂದ್ಯಗಳು. ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿಕೊಳ್ಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಆಲ್ ಕ್ರಿಕೆಟ್ ಲವರ್ಸ್.